ಬೊಮ್ಮಾದಿಗಳು ರಂಗಯ್ಯನ ಸೇವೆಯ ಮಾಡುವರೇ ವಾಯು ಬೊಮ್ಮಾದಿಗಳು ರಂಗಯ್ಯನ ಪಾದವನ್ನು ಕಂಡೇ
ಸಾನ್ನಿಧ್ಯಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಡಗ್ರಾಮದ ಹೃದಯ ಭಾಗದ ಈ ಪರಿಸರದಲ್ಲಿ ಐತಿಹಾಸಿಕ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮಧ್ಯೆ ನಾವಿದ್ದೇವೆ. ಇವತ್ತು ಬೆಳಗಿನಿಂದ ಆರಂಭಗೊಂಡಂತಹ ಧಾರ್ಮಿಕ ಸಭೆ, ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀನಿವಾಸನ ಸುಪ್ರಭಾತದ ಮೂಲಕ ಆರಂಭಗೊಂಡದ್ದು. ಪಂಚಾಮೃತಾಭಿಷೇಕ, ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣ, ನಂತರ ನಡೆದಂತಹ ಹೋಮಾದಿ ಕಾರ್ಯಕ್ರಮಗಳು, ಸಂಜೆ ವೇಳೆಗೆ ವೈಭವದ ಮೆರವಣಿಗೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿಕ್ಕಿರುವಂತಹ ಕಲ್ಯಾಣೋತ್ಸವ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳಿಗೂ ಕಳಶಪ್ರಾಯವಾಗಿ ಇವತ್ತಿನ ಈ ಧಾರ್ಮಿಕ ಸಭೆ ಇದೀಗ ಆರಂಭಗೊಳ್ಳಲಿಕ್ಕಿದೆ. ನಿನ್ನೆಯ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಇವತ್ತು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಈ ಧಾರ್ಮಿಕ ಸಭೆ ಸಂಪನ್ನಗೊಳ್ಳಲಿಕ್ಕಿದೆ. ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರು, ಈ ಕಾರ್ಯಕ್ರಮದ ಹಿಂದಿರುವಂತಹ ಕರ್ತೃತ್ವ ಶಕ್ತಿ, ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವ, ಪ್ರೀತಿಯ ಸ್ನೇಹಿತರು ಆಗಿರುವ ಸನ್ಮಾನ್ಯ ಹರೀಶ್ ಪೂಂಜಾ ಇವರಿಗೆ ಸಮಸ್ತರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ವಿವೇಕಾನಂದ ಗೌಡ ಬೋಜಾರ ಇವರು ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಈ ಭಾಗದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲಕ ಶಕ್ತಿ, ಎಲ್ಲ ಕಾರ್ಯಕ್ರಮಗಳ ಸಂಘಟನೆ ಹೇಗಿರಬೇಕು ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡ್ತಾ ಬಂದಿರುವಂತಹ ಈ ಸಂದರ್ಭದಲ್ಲಿ ಕೀರ್ತಿಶೇಷ ವಿಜಯರಾಘವ ಪಡ್ವಟ್ನಾಯ ಇವರನ್ನು ಸಂಸ್ಮರಿಸಿಕೊಳ್ತಾ ಅವರ ಪ್ರತಿನಿಧಿಯಾಗಿದ್ದುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಶಕ್ತಿ ತುಂಬುವಂತಹ ಪ್ರೀತಿಯ ಶರತ್ ಕೃಷ್ಣ ಪಡ್ವಟ್ನಾಯ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಅಜಿತ್ ಕುಮಾರ್ ಆರಿಗ ಇವರು ಸ್ಮರಣಿಕೆಯನ್ನು ನೀಡಿ ಶಾಲು ಹಾಕಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ರಾಜಕೀಯ ಕ್ಷೇತ್ರಕ್ಕೆ ತನ್ನದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿರುವ ಅಜಾತ ಶತ್ರು, ರಾಜಕೀಯ ಮುತ್ಸದ್ದಿ, ಎಲ್ಲರ ವಿಶ್ವಾಸವನ್ನು ಗಳಿಸಿರುವಂತಹ ಹಿರಿಯರು, ಮಾರ್ಗದರ್ಶಕರು ಆಗಿರುವ ವಿಧಾನ ಪರಿಷತ್ತಿನ ಶಾಸಕರಾಗಿರುವ ಮಾನ್ಯ ಪ್ರತಾಪ್ ಸಿಂಹನಾಯಕ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸುಭಾಷ್ ಚಂದ್ರ ಎನ್ ಬಿ ಇವರು ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಬಂಗಾಡಿ ಅರಮನೆಯ ಅರಸು ಮನೆತನದ ಹಿರಿಯರು, ಅತ್ಯಂತ ಪ್ರೀತಿಯ ಯಶೋಧರ ಬಲ್ಲಾಳ್ ಇವರು ನಮ್ಮ ಮಧ್ಯೆ ಉಪಸ್ಥಿತರಿದ್ದಾರೆ. ಅವರಿಗೆ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪುರುಷೋತ್ತಮ ಶೆಣೈ ಇವರು ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ನಮ್ಮ ಜೊತೆ ನಂದಗೋಕುಲ ಗೋಶಾಲೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಎಂ ದಯಾಕರ್ ಇವರು ಉಪಸ್ಥಿತರಿದ್ದಾರೆ. ಇವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಚೆನ್ನಕೇಶಗೌಡ ಬೋಜಾರ ಇವರು ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ರಾಜಶ್ರೀ ಹೆಗಡೆ ಇವರನ್ನು ಸರ್ವರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕಮಲಾಕ್ಷಿ ಕುಶಲಪ್ಪ ಗೌಡ ಇವರು ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಲಾಯಲ ವೆಂಕಟರಮಣ ದೇವಸ್ಥಾನದ ಪ್ರತಿನಿಧಿಯಾಗಿ ನಮ್ಮ ಮಧ್ಯೆ ಇರುವಂಥವರು ಈ ಒಟ್ಟು ಕಾರ್ಯಕ್ರಮದ ಹಿಂದೆ ಬಹಳ ವರ್ಷಗಳಿಂದ ಕಾಯನ ವಾಚ ದುಡಿತಾ ಬಂದಿರುವಂಥ ಲಲಿತಾ ಗೌಡ, ಪ್ರೀತಿಯ ಪುರುಷೋತ್ತಮ್ ಶೆಣೈ ಇವರ ಸಹೋದರರಾಗಿರುವ ಸನ್ಮಾನ್ಯ ಸುನಿಲ್ ಶೆಣೈ ಇವರು ನಮ್ಮ ಮಧ್ಯೆ ಇದ್ದಾರೆ. ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕರುಣಾಕರ ಗೌಡ ಬೋಜಾರ ಇವರು ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಇಲ್ಲಿನ ಈ ಕಾರ್ಯಕ್ರಮದ ಹಿಂದೆ ಕಳೆದ ಅನೇಕ ವರ್ಷಗಳ ಕನಸು ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿದ್ದುಕೊಂಡು ಕಳೆದ ಅನೇಕ ವರ್ಷಗಳಿಂದ ಈ ಭಾಗದಲ್ಲಿ ಒಂದು ಇಂತಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ನಿರಂತರವಾಗಿ ದುಡಿತಾ ಬಂದಿರುವ, ಹೆಸರಿನಲ್ಲಿ ನೆರಿಯ ಇದ್ದರೂ ಈಗ ನಡೆದವರಾಗಿದ್ದಾರೆ ನವೀನ್ ನೆರಿಯ, ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಇವರಿಗೆ ಉಮೇಶ್ ಗೌಡ ಪಾದೆ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ವೇಣೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಅಲ್ಲಿನ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಪ್ರಕ್ರಿಯೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಸನ್ಮಾನ್ಯ ಪುರುಷೋತ್ತಮ್ ರಾವ್ ಇವರು ನಮ್ಮ ಮಧ್ಯೆ ಇದ್ದಾರೆ. ಇವರಿಗೆ ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಹೇಮಂತಗೌಡ ಬಾಳಿಕೆ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾರೆ.
ಇದೇ ಗ್ರಾಮದವರಾಗಿದ್ದುಕೊಂಡು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿಶೇಷ ಶಕ್ತಿಯನ್ನು ತುಂಬುತ್ತಾ ಇರುವಂತಹ ಡಾಕ್ಟರ್ ಪ್ರೇಮ್ ಕುಮಾರ್ ಇವರು ನಮ್ಮ ಮಧ್ಯೆ ಇದ್ದಾರೆ. ಬೋಜಾರ ಇವರು ಕಿಮ್ಸ್ ಮೆಡಿಕಲ್ ಕಾಲೇಜ್ ಫಿಸಿಯೋಥೆರಪಿ ಇಲ್ಲಿನ ಪ್ರಾಂಶುಪಾಲರು ಹೌದು, ಈ ಊರಿನವರು ಅನ್ನುವಂತಹ ಹೆಮ್ಮೆ ನಮಗಿದೆ. ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸರ್. ಇವರಿಗೆ ವಿಜಯಗೌಡ ನಡುಮನೆ ಇವರು ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನ್ಯಾಯವಾದಿಗಳು ಆಗಿರುವ ಸನ್ಮಾನ್ಯ ಅನಿಲ್ ಕುಮಾರ್, ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸರ್. ಇವರಿಗೆ ಚಿಂಗ್ರಗೌಡ ಬರಾರಿ ಇವರು ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ನೀಡಿ ಕಾರ್ಯಕ್ರಮಕ್ಕೆ ಆಧಾರದಿಂದ ಬರಮಾಡಿಕೊಳ್ತಾ ಇದ್ದಾರೆ. ಬೆಳ್ತಂಗಡಿಯ ಶ್ರದ್ಧಾ ಎಂಟರ್ಪ್ರೈಸಸ್ಸಿನ ಸನ್ಮಾನ್ಯ ವಸಂತ ಶೆಟ್ಟಿ ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿಶೇಷವಾದಂತಹ ಪ್ರೋತ್ಸಾಹ ಬೆಂಬಲವನ್ನು ನೀಡ್ತಾ ಬಂದಿರುವಂಥವರು. ವಸಂತ ಶೆಟ್ಟಿ ಸರ್, ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕುಶಾಲಪ್ಪ ಗೌಡ ಒಳಬೈಲು ಇವರು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಕುಶಾಲಪ್ಪ ಗೌಡ ಒಳಬೈಲು. ಇದರ ಜೊತೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಮಿತಿಯ ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಕ್ರಿಯಾಶೀಲ ಯುವಕ, ಎಲ್ಲ ಯುವಕರನ್ನು ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಕಳೆದ ಅನೇಕ ಸಮಯದಿಂದ ರಾತ್ರಿ ಹಗಲು ಕೆಲಸ ಮಾಡ್ತಾ ಬಂದಿರುವಂತಹ ಕರುಣಾಕರ್ ಗೌಡ, ಅದೇ ರೀತಿ ಖಜಾಂಚಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪುರುಷೋತ್ತಮ್ ಶಣೈ ಮತ್ತು ಚೆನ್ನಕೇಶವಗೌಡ ಬೋಜಾರ, ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಮತ್ತು CA ಬ್ಯಾಂಕಿನ ಅಧ್ಯಕ್ಷರಾಗಿರುವ ಅಜಿತ್ ಆರಿಗ, ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಟ್ಟು ಕಾರ್ಯಕ್ರಮಕ್ಕೆ ಇವತ್ತು ಆ ಕಿರೀಟದ ಮುಕ್ಕುಟ ಮಣಿ ಯಾರು ಅಂತ ಕೇಳಿದರೆ ನಮ್ಮೆಲ್ಲರಲ್ಲೂ ಧಾರ್ಮಿಕ ಚಿಂತನೆಯನ್ನು ಉದ್ದೀಪನಗೊಳಿಸುವಂತಹ ವ್ಯಕ್ತಿತ್ವ, ಈ ಭಾಗದ ಎಲ್ಲ ಯುವಕರಿಗೆ ಚಿರಪರಿಚಿತ ವ್ಯಕ್ತಿತ್ವ. ಬೆಳ್ತಂಗಡಿ ತಾಲೂಕು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಯುವಕರ ಚಿಂತನೆಗಳನ್ನು ಬಡಿದೆಬ್ಬಿಸುವಂತಹ ಸಾಮರ್ಥ್ಯ ಹೊಂದಿರುವ ಪ್ರೀತಿಯ ಕೇಶವ ಬಂಗೇರ ಸರ್, ನಿಮಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ಯಾಮ್ ಭಟ್ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಮಾಧ್ಯಮದ ಸ್ನೇಹಿತರು, ಎಲ್ಲ ಹಿರಿಯರು, ಧರ್ಮಾಭಿಮಾನಿಗಳು, ಮಾತಾ ಭಗಿನಿಯರು ಎಲ್ಲರಿಗೂ ಒಂದೇ ಮಾತಿನಿಂದ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಆತ್ಮೀಯ ಬಂಧುಗಳೇ, ಧಾರ್ಮಿಕ ಭಾಷಣದಲ್ಲಿ ಈ ಚಿಂತನೆಯನ್ನು ನಿಮಗೆ ಕೇಶವ ಬಂಗೇರರು ಹೇಳಿಕೊಡಲಿಕ್ಕಿದ್ದಾರೆ. ಎರಡು ಮಾತು ಸಾಂದರ್ಭಿಕವಾಗಿ ನಿಮ್ಮ ಜೊತೆ ಹಂಚಿಕೊಳ್ಳಬೇಕು. ನಡ ಪರಿಸರದ ಈ ಕ್ಷೇತ್ರದಲ್ಲಿ ನಿನ್ನೆ ಸಂಜೆಯಿಂದ ಇವತ್ತು ರಾತ್ರಿಯವರೆಗೆ ನಡೀಲಿಕ್ಕಿರುವಂತಹ ಕಾರ್ಯಕ್ರಮ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಹಿನ್ನೆಲೆ ಏನು, ಇದರ ಬಗ್ಗೆ ಈ ವೇದಿಕೆಯಿಂದ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಕೃಷ್ಣನ ಅವತಾರ ಮುಗಿದ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೃಷ್ಣ ತನ್ನ ದೇಹತ್ಯಾಗ ಮಾಡಲಿಕ್ಕಿದ್ದಾನೆ. ಈ ಸಂದರ್ಭ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ತೇನೆ ಅಂತ ಹೇಳುವ ಆ ಸನ್ನಿವೇಶದಲ್ಲಿ ಒಂದು ಮರದ ಅಡಿಯಲ್ಲಿ ಕೃಷ್ಣ ಕಾಲ ಮೇಲೆ ಕಾಲು ಹಾಕಿ ಕೂತಿದ್ದಾನೆ. ದೂರದಲ್ಲಿದ್ದ ವ್ಯಾಧನಿಗೆ ಇದು ಗೊತ್ತಾಗೋದಿಲ್ಲ. ಅವನ ಕಾಲು ಬೆರಳುಗಳು ಹಕ್ಕಿ ಹಾಕಿ ಕಾಣ್ತದೆ. ಬಾಣ ಬಿಡ್ತಾನೆ. ಅವನಿಗೆ ಶಾಪ ಇದ್ದದ್ದೇ ಅದು, ಬಾಣ ತಾಗಿ ನಿನ್ನ ದೇಹಾಂತ್ಯವಾಗ್ತದೆ ಅಂತ. ಆ ಸಂದರ್ಭದಲ್ಲಿ ವಿಪರೀತ ನೋವನ್ನು ಅನುಭವಿಸ್ತಾ ಇದ್ದ ಕೃಷ್ಣ ಒಂದು ಬಾರಿ ಯೋಚನೆ ಮಾಡ್ತಾನೆ, ಇಡೀ ತನ್ನ ಜೀವನದ ಪಥ ಹೇಗೆ ಸಾಗಿ ಬಂದಿದೆ ಅಂತ. ಸ್ಮೃತಿ ಪಟದಲ್ಲಿ ಅನೇಕ ಘಟನೆಗಳು ಸ್ಮರಣೆಗೆ ಬರ್ತವೆ. ಒಂದೊಂದು ಘಟನೆ ಮನಸ್ಸಿಗೆ ಬಂದ ಹಾಗೆ ಆ ವ್ಯಕ್ತಿತ್ವ ಅವನ ಎದುರಿಗೆ ಬಂದು ಆ ವ್ಯಕ್ತಿತ್ವದ ಪ್ರಕಟಗೊಳ್ಳುತ್ತದೆ. ಕರ್ಣ ಬರ್ತಾನೆ, ಕುಂತಿ ಬರ್ತಾಳೆ, ಮಧ್ಯದಲ್ಲಿ ಯಶೋದೆ ಬರ್ತಾಳೆ. ಅನೇಕ ವರ್ಷಗಳ ನಂತರ ಯಶೋದೆಯನ್ನು ಕೃಷ್ಣ ಆ ಸಂದರ್ಭದಲ್ಲಿ ಎದುರಿಗೆ ಕಾಣ್ತಾ ಇದ್ದಾನೆ. ಯಶೋದೆ ಕೃಷ್ಣನನ್ನು ನೋಡಿದ ತಕ್ಷಣ ಹೇಳ್ತಾಳೆ, ಎಷ್ಟು ವರ್ಷ ಆಯಿತು ಕೃಷ್ಣ ನಿನ್ನನ್ನು ನೋಡದೆ, ಭಾಳ ದುಃಖ ಆಗ್ತಾ ಇದೆ, ಇಷ್ಟು ಬೆಳೆದು ನಿಂತಿದ್ದೀಯಾ ಅಂತ. ಅವಳ ದುಃಖವನ್ನು ಅರ್ಥೈಸಿಕೊಂಡ ಕೃಷ್ಣ ಹೇಳ್ತಾನೆ, ನನ್ನ ದೇಹಾಂತ್ಯವಾಗ್ತದೆ, ಆದರೆ ಚಿಂತೆ ಮಾಡಬೇಡ ಯಶೋದೆ, ಮುಂದಿನ ಜನ್ಮದಲ್ಲಿ ಮತ್ತೆ ಶ್ರೀನಿವಾಸನಾಗಿ ನಾನು ಜನ್ಮ ಎತ್ತುತ್ತೇನೆ, ಮತ್ತೆ ನಿನ್ನ ಮಗನಾಗಿ ಹುಟ್ಟುತ್ತೇನೆ. ಯಶೋದೆಯಾಗಿ ನೀನು ಎಲ್ಲ ತಾಯಂದಿರು ಅಲ್ಲಲ್ಲಿ ನನ್ನ ವಿವಾಹ ಕಲ್ಯಾಣೋತ್ಸವವನ್ನು ಕಾಣುವಂತಹ ಸಂದರ್ಭವನ್ನು ನಾನು ಸೃಷ್ಟಿ ಮಾಡಿಬಿಡ್ತೇನೆ ಅಂತ ಯಶೋದೆಯ ಭಾವನೆಗಳನ್ನು ಅರ್ಥೈಸ್ತಾನೆ ಕೃಷ್ಣ. ಯಶೋದೆ ಹೇಳ್ತಾಳೆ, ಕೃಷ್ಣ ನಿನ್ನ ಮದುವೆಯನ್ನು ನನಗೆ ನೋಡಲಿಕ್ಕೆ ಆಗಲಿಲ್ಲ ಅಂತ. ಯಶೋದೆ ಕೃಷ್ಣನ ಮದುವೆಯನ್ನು ನೋಡಿರಲಿಲ್ಲ, ನನ್ನ ಮದುವೆಯನ್ನು ಈ ಜನ್ಮದಲ್ಲಿ ನೋಡಲಿಲ್ಲ, ಆದರೆ ಮುಂದಿನ ಜನ್ಮದಲ್ಲಿ ಬಕುಳ ಮಾಲಿಕೆಯಾಗಿ ನೀನು
ನನ್ನ ಕಲ್ಯಾಣೋತ್ಸವವನ್ನು ಬೇರೆ ಬೇರೆ ಭಾಗದಲ್ಲಿ ಜನರು ಸಂಘಟಿಸ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ನೀನು ಕಾಣಲಿಕ್ಕೆ ಇದ್ದೀಯಾ ಅಂತ. ಇವತ್ತು ಮಾತಾ ಭಗಿನಿಯರು ಯಶೋದೆಯ ರೂಪದಲ್ಲಿದ್ದುಕೊಂಡು ಈ ಕಲ್ಯಾಣ ಮಹೋತ್ಸವದಲ್ಲಿ ಸಾಕ್ಷೀಭೂತರಾಗ್ತಾ ಇದ್ದೀರಿ ಅನ್ನುವಂಥದ್ದನ್ನು ನೆನಪಿಸಿಕೊಡ್ತಾ, ಇಲ್ಲಿನ ಈ ಕಾರ್ಯಕ್ರಮ ಅನೇಕ ವರ್ಷಗಳ ತಪಸ್ಸಿನ ಫಲ. ಇದು ಇಲ್ಲಿನ ಕಾರ್ಯಕ್ರಮದ ಹಿಂದೆ ದುಡಿಯುವಂಥ ಈ ಕಾರ್ಯಕ್ರಮದ ಯುವ ಶಕ್ತಿಗಳು, ಇಲ್ಲಿನ ಭಜಕ ತಂಡದವರು ಕೇವಲ ಐತಿಹಾಸಿಕವಾದ 6 ದಿನದಲ್ಲಿ ನಡಗ್ರಾಮದ 640 ಮನೆಗಳನ್ನು ಇಲ್ಲಿನ ಮಕ್ಕಳು ಮತ್ತು ಮಹಿಳೆಯರು ಜೊತೆಯಲ್ಲಿ ಭಜಕರ ತಂಡ ಹೋಗಿ ನೃತ್ಯ ಭಜನೆಯ ಮೂಲಕ ಪ್ರತಿ ಮನೆಗೆ ಆಮಂತ್ರಣ ಕೊಡುವಂತಹ ಕಾರ್ಯಕ್ರಮ ಇಡೀ ತಾಲೂಕಿಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿತ್ತು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಬೇಕು. ಕಡಿಮೆ ಸಂಖ್ಯೆಯ ಭಕ್ತರು ಹೋದಲ್ಲ, ಪ್ರತಿ ಮನೆಗೆ 50ಕ್ಕಿಂತಲೂ ಮಿಕ್ಕ ಸಂಖ್ಯೆಯ ಭಜಕರು ಹೋಗಿ ಪ್ರತಿ ಮನೆಗೆ, ಅರ್ಥಾತ್ ನಡಗ್ರಾಮದ ಯಾವ ಮನೆಗೂ ಆಮಂತ್ರಣ ತಲುಪಲಿಲ್ಲ ಅಂತ ಆಗಲೇ ಇಲ್ಲ. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತರ ಮೆರವಣಿಗೆ, ಇವತ್ತು ಸಂಜೆಯ ವೇಳೆಗೆ ನಡೆದಂತಹ ಮೆರವಣಿಗೆ, ಇವತ್ತು ಮಧ್ಯಾಹ್ನದ ಕಾರ್ಯಕ್ರಮ, ಎಲ್ಲದಕ್ಕೂ ಮುಕಟಪ್ರಾಯವಾಗಿ ಅಲ್ಲಿನ ಅರ್ಚಕರು ನಾವು ಗಮನಿಸಿರ್ಬೋದು. ಡಾಕ್ಟರ್ ತನುಜಾ ವಿಷ್ಣುವರ್ಧನ್ ಅವರು ಬಹಳ ಭಾವನಾತ್ಮಕವಾಗಿ ಬೆಳಗಿನ ಪ್ರಾತಃ ಕಾಲದಲ್ಲಿ ಉಲ್ಲೇಖ ಮಾಡಿದರು. ಬಹಳ ಶ್ರೇಷ್ಠ ಸಂಸ್ಕೃತ ವಿದ್ವಾಂಸರು ಹೌದು. ಅನೇಕ ಸ್ಥಳಗಳಲ್ಲಿ ಇಂತಹ ಕಾರ್ಯಕ್ರಮ ನಡೀತದೆ. ಆದರೆ ಇಲ್ಲಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಕೇಳಿದರೆ, ಇಲ್ಲಿನ ಸಾರ್ವಜನಿಕ ಬಂಧುಗಳು ಸೇರಿ ಶ್ರೀನಿವಾಸನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ವಿಷ್ಣು ಸಹಸ್ರನಾಮವನ್ನು 100 ಸಂಖ್ಯೆಯ ಭಕ್ತರು ಸೇರಿಕೊಂಡು ನೀವು ಪಠನ ಮಾಡಿದ್ದೀರಲ್ಲ, ಅದರ ಪ್ರಭಾವ ಎಷ್ಟಾಗಿದೆ ಅಂತ ಕೇಳಿದರೆ, ನಾನು ಮಾಡುವಂಥ ಒಂದೊಂದು ಅಲಂಕಾರವು ಅದು ಅವನಿಗೆ ಸಾಕಾಗುವುದಿಲ್ಲ ಅನ್ನುವ ರೀತಿಯಲ್ಲಿ ಆ ಅನುಭವ ನನಗಿಲ್ಲಿ ಆಗ್ತಾ ಇದೆ. ಇಲ್ಲಿನ ಕಾರ್ಯಕ್ರಮ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಅನ್ನುವಂಥದ್ದನ್ನು ಆ ಅರ್ಚಕರು ಉಲ್ಲೇಖ ಮಾಡಿರುವಂಥದ್ದನ್ನು ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮದ ಹಿಂದೆ ದುಡಿದಂತಹ ಎಲ್ಲ ಪದಾಧಿಕಾರಿಗಳು, ಎಲ್ಲ ಯುವ ಕಾರ್ಯಕರ್ತರು, ಇಲ್ಲಿನ ಶಕ್ತಿಯ ಯುವ ಕಾರ್ಯಕರ್ತರು ಮತ್ತು ಮಹಿಳೆಯರು, ಜೊತೆಯಲ್ಲಿ ಮಕ್ಕಳು, ಎಲ್ಲ ಕಾರ್ಯಕರ್ತರಿಗೂ ಅಧ್ಯಕ್ಷನ ನೆಲೆಯಲ್ಲಿ ಒಂದು ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಮತ್ತೆ ಮಾತನಾಡಲಿಕ್ಕೆ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಗಣ್ಯರನ್ನು ಮತ್ತೆ ನಿಮ್ಮೆಲ್ಲರನ್ನು ಮಗದೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಈ ಕಾರ್ಯಕ್ರಮಕ್ಕೆ ನನ್ನ ಗುರುಗಳು ಮಾರ್ಗದರ್ಶಕರು ಆಗಿರುವ ಡಾಕ್ಟರ್ ಸತೀಶ್ ಚಂದ್ರ ಸರ್ ಇವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಅವರನ್ನು ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಸರ್ ಬರಬೇಕು. ಹಾಗೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ವಂದನೆಗಳು. ಬಹಳ ಸುಂದರವಾದ ಮಾತಿನ ಮೂಲಕ ಸರ್ವಗಣ್ಯಮಾನ್ಯರನ್ನು ಆದರದಿಂದ ಸ್ವಾಗತ ಮಾಡಿದಂತಹ ಸಮಿತಿ ಅಧ್ಯಕ್ಷರು, ಖ್ಯಾತ ಸಂಘಟನಾ ಚತುರರು ಡಾಕ್ಟರ್ ಪ್ರದೀಪ್ ಕುಮಾರ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರನ್ನು ಮಾನ್ಯ ಡಾಕ್ಟರ್ ಪ್ರದೀಪ್ ನಾವರ್ ಇವರು ಆತ್ಮೀಯವಾಗಿ ಗೌರವಾರ್ಪಣೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಈಗಾಗಲೇ ಅಧ್ಯಕ್ಷರಾದಂತಹ ಪ್ರದೀಪ್ ಕುಮಾರ್ ಅವರು ಹೇಳಿರುವ ಹಾಗೆ ಎಲ್ಲ ಮಾತೆಯರು ಇವತ್ತು ಯಶೋದೆಯ ರೂಪದಲ್ಲಿ ನಾವೆಲ್ಲರೂ ಆಸೀನರಾಗಿದ್ದೇವೆ. ಪ್ರಾಯಶಃ ಈ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರು ಅಂದು ವೆಂಕಟಾದ್ರಿಯಲ್ಲಿ ಶ್ರೀನಿವಾಸನ ಕಲ್ಯಾಣದ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥ ದೇವತೆಗಳಾಗಿ ಇವತ್ತು ಕಾಣ್ತಾ ಇದ್ದಾರೆ. ವೈಭವದ ಆ ಕಲ್ಯಾಣೋತ್ಸವವನ್ನು ನೆನಪು ಮಾಡುವ ನಿಟ್ಟಿನಲ್ಲಿ ಕಲಿಯುಗದ ಈ ದಿನ ನಾವು ನಮ್ಮದೇ ಆದಂತಹ ಒಂದು ಕಲ್ಪನೆಯಲ್ಲಿ ದೇವರ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ಸಂತಸದ ವಿಚಾರ. ಇವತ್ತು ಭಾಳಷ್ಟು ಮಂದಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪ್ರಧಾನ ಭಾಷಣಗಾರರಾಗಿ ಕೇಶವ ಬಂಗೇರವರು ಬಹಳ ಅರ್ಥಗರ್ಭಿತವಾದಂತಹ ಮಾತುಗಳ ಮೂಲಕ ನಮಗೆ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಈ ವೇದಿಕೆಯಲ್ಲಿ ಭೀಷ್ಮನಂತೆ ಕಂಗೊಳಿಸುತ್ತಿರುವಂತಹ ನಮ್ಮೆಲ್ಲರ ಹಿರಿಯ ನಾಯಕರು, ಕರ್ನಾಟಕ ವಿಧಾನ ಪರಿಷತ್ತಿನ ಶಾಸಕರು ಆಗಿರುವಂತಹ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯ್ಕರವರು ಮೊದಲಿಗೆ 2 ಮಾತುಗಳನ್ನು ಅತಿಥಿ ನೆಲೆಯಲ್ಲಿ ತಾವು ಆಡಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ. ಸ್ಥಳ ಸಾನ್ನಿಧ್ಯದ ಲಕ್ಷ್ಮೀ ನರಸಿಂಹನನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಡೆಯುವ ಧಾರ್ಮಿಕ ಸಭೆಯ
ಅಧ್ಯಕ್ಷತೆಯನ್ನು ವಹಿಸಿರುವ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು, 10 ಹಲವು ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ಭಗವಂತನ ಕೃಪೆಯಿಂದ ನೇತೃತ್ವವನ್ನು ವಹಿಸಿದಂತಹ ಸನ್ಮಾನ್ಯ ಹರೀಶ್ ಪೂಂಜಾರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಜನಾರ್ದನ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು, ಆತ್ಮೀಯರು ಆಗಿರುವ ಶರತ್ ಕೃಷ್ಣ ಪಡ್ವಟ್ನಾಯರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ನೆರೆದಿರುವ ಆಸ್ತಿಕ ಬಂಧು ಭಗಿನಿಯರೇ, ಭೂಲೋಕದ ಸ್ವರ್ಗ ಅಂತ ಹೇಳುವಂತಹ ತಿರುಪತಿಯ ತಿಮ್ಮಪ್ಪನೆಂದೇ ಖ್ಯಾತನಾದ 7 ಬೆಟ್ಟದ ಒಡೆಯ ಅವನ ವಿವಾಹದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇದ್ದೇವೆ. ದೇವರ ಭಗವಂತನ ವಿವಾಹ ನೋಡುವಂತಹ ಭಾಗ್ಯ ಇವತ್ತು ನಡೆದ ಈ ಪವಿತ್ರ ಭೂಮಿಯಲ್ಲಿ ಆಗ್ತಾ ಇದೆ ಅಂಥೇಳಿ ಆದರೆ ಅದು ಬರೀ ಸಂಯೋಗ ಮಾತ್ರ ಅಲ್ಲ, ಖಂಡಿತವಾಗಿಯೂ ಮುಂದೆ ಆಗಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಮ್ಮೆಲ್ಲರ ಹೃದಯದಲ್ಲಿ ಸ್ಥಾಪನೆಯಾಗಿರುವಂತಹ ಆ ಭಗವಂತನ ಇಚ್ಛೆ ಕೂಡ ಇದು ಅಂಥೇಳಿ ನಾನು ತಿಳ್ಕೊಳ್ತೇನೆ. ನಮಗೆಲ್ಲರಿಗೂ ಭಾರತೀಯ ಸನಾತನ ಪರಂಪರೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಬದುಕಿನಲ್ಲಿಯೂ ಕೂಡ ವಿವಾಹ ಅಂತ ಹೇಳುವಂಥದ್ದು ಷೋಡಶ ಸಂಸ್ಕಾರಗಳಲ್ಲಿ ಅತ್ಯಂತ ಪವಿತ್ರವಾದಂತಹ ಸಂಸ್ಕಾರ. ಅದನ್ನೇ ಆದರ್ಶವಾಗಿ ಇಟ್ಟುಕೊಂಡು ಈ ರೀತಿಯ ಉತ್ಸವಗಳು ಹೇಳ್ತಾರೆ, ಒಬ್ಬರ ವಿವಾಹ ಆಗ್ತಾ ಇದೆ ಅಂಥೇಳಿ ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಅದು ಸ್ವತಃ ಇಬ್ಬರು ಮದುವೆಯಾಗುವಂಥದ್ದು ಅಂತ ಹೇಳುವಂತಹ ಅರ್ಥದಲ್ಲಿ ನೋಡದೆ ಆ ವಿವಾಹಕ್ಕೆ ಒಂದು ಪಾವಿತ್ರ್ಯ ಬರುವ ದೃಷ್ಟಿಯಲ್ಲಿ ಲಕ್ಷ್ಮೀನಾರಾಯಣರ ಮದುವೆ, ಶಿವಪಾರ್ವತಿಯ ಮದುವೆ, ವಧೂವರರು ಅಂತ ಹೇಳಿದರೆ ಭಗವಂತನಾಗಿಯೇ ನಿಲ್ಲುವಂಥದ್ದು ಅಂತ ಹೇಳುವಂತಹ ಆಧ್ಯಾತ್ಮಿಕ ದೈವಿಕ ಚಿಂತನೆ ನಮ್ಮಲ್ಲಿದೆ. ಈ ದೃಷ್ಟಿಯಲ್ಲಿ ನಾವೆಲ್ಲ ಇಷ್ಟೊಂದು ಸಂಭ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಂತೇಳಿದರೆ ಅದರ ಹಿಂದೆ ಬಹಳ ದೊಡ್ಡ ಭಾವನೆ ಇದೆ, ಭಕ್ತಿಯ ಭಾವ ಇದೆ. ಶ್ರೀನಿವಾಸ ಸ್ವಾಮಿಯ ಕಲ್ಯಾಣ ಪದುಮಾವತಿಯೊಡನೆ ಅಂತ ಹೇಳುವಂತಹ ಆ ಹಾಡು ಕೇಳುವಾಗ ಸಹಜವಾಗಿ ಶ್ರೀನಿವಾಸನ ಮದುವೆಯ ವೈಭವವನ್ನು ಸೃಷ್ಟಿಸಿದಂತಹ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ನಡಗ್ರಾಮದಲ್ಲಿ ನಾವು ಕಲ್ಪನೆಯನ್ನು ಕೂಡ ಮಾಡದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದಂತಹ ಇಲ್ಲಿಯ ಎಲ್ಲ ಆಸ್ತಿಕ ಬಂಧುಗಳಿಗೆ, ತಾಯಂದಿರಿಗೆ, ಯುವ ಮಿತ್ರರಿಗೆ, ಮಕ್ಕಳಿಗೆ ಮತ್ತು ಈ ಕಾರ್ಯಕ್ರಮವನ್ನು ಸಂಯೋಜಿಸಿದಂತಹ ಎಲ್ಲ ಸ್ವಯಂ ಸೇವಕರಿಗೆ ನಾನು ಹೃತ್ಪೂರ್ವಕವಾಗಿ, ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಶುಭಾಶಯದ ನುಡಿಗಳನ್ನಷ್ಟೇ ಹೇಳೋದಕ್ಕೆ ನಾನು ನಿಂತಿದ್ದೇನೆ. ಮುಖ್ಯ ಮಾತುಗಳನ್ನು ಮಾತನಾಡುವಂಥವರು ಇದ್ದಾರೆ. ಆದರೆ ಭಕ್ತಿಯ ಭಾವ ಇದ್ದಾಗ ಆ ಭಗವಂತನ ಬಗ್ಗೆ ನಮಗೆ ಅನನ್ಯವಾದಂತಹ ಒಂದರ್ಥದಲ್ಲಿ ಸಮರ್ಪಣಾ ಭಾವ ಇದ್ದಾಗ ಯಾವ ಊರಿನಲ್ಲಿಯೂ, ಯಾವ ಪ್ರದೇಶದಲ್ಲಿಯೂ, ಎಲ್ಲಿಯೂ ವೈಕುಂಠವನ್ನು ಸೃಷ್ಟಿಸಬಹುದು ಅಂತ ಹೇಳುವಂಥದ್ದು ಈ ಕಾರ್ಯಕ್ರಮ ಒಂದು ಐತಿಹಾಸಿಕವಾಗಿ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಕಲಿಯುಗದಲ್ಲಿ ಭಗವಂತ ಬೇರೆ ಬೇರೆ ರೂಪದಲ್ಲಿ ಬರ್ತಾರಂತೆ.
ಸ್ವತಃ ತಾನೇ ಬರುವುದಿಲ್ಲ ಅಂತೆ. ಯಾಕೆಂದೇಳಿದರೆ ಕಲಿಯುಗದ ಜನರಲ್ಲಿ ಒಂದು ರೀತಿಯಲ್ಲಿ ಎಲ್ಲದರಲ್ಲಿಯೂ ಸಂಶಯದಿಂದ ನೋಡುವಂತಹ ಭಾವ ಆ ಕಾಲದ ಪರಿಣಾಮದ ಕಾರಣಕ್ಕೆ ಇರ್ತದಂತೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯನ ಎಲ್ಲ ಕಷ್ಟಗಳ ಸಂದರ್ಭದಲ್ಲಿ ಭಗವಂತ ಅಂತ ಹೇಳಿಕೊಂಡು ಭಕ್ತಿಯಿಂದ ಕರೆದಾಗ ಅವನ ಕಷ್ಟವನ್ನು ದೂರ ಮಾಡುವುದಕ್ಕೆ ಮತ್ತು ಅವನು ಕಂಡಂತಹ ಕನಸುಗಳನ್ನು ನನಸು ಮಾಡುವುದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಅವತರಿಸ್ತಾನೆ. ಈಗ ತಾನೇ ಡಾಕ್ಟರ್ ಪ್ರದೀಪರು ಹೇಳಿರುವಂತೆ ಯಶೋದೆಯ ಕನಸು, ಆ ಶ್ರೀನಿವಾಸ ಪದ್ಮಾವತಿಯ ರೂಪದಲ್ಲಿ ಕೃಷ್ಣನ ಮದುವೆಯನ್ನು ನೋಡುವಂತಹ ಯೋಗ ಹೇಗೆ ಇದೆಯೋ ಅದೇ ರೀತಿ ಈ ಭಾಗದ ಜನರು ಅಥವಾ ನಮ್ಮೆಲ್ಲರ ಕನಸು ನರಸಿಂಹಗಡದ ಬಳಿಯಲ್ಲಿಯೇ ಲಕ್ಷ್ಮೀ ನರಸಿಂಹನ ಐತಿಹಾಸಿಕ ದೇವಸ್ಥಾನ ಏನಿದೆ ಅದು ಮತ್ತೊಮ್ಮೆ ಈ ಶ್ರೀನಿವಾಸ ಕಲ್ಯಾಣದ ಮೂಲಕ ನಮ್ಮೆಲ್ಲರ ಕಲ್ಪನೆಗೂ ಮೀರಿ ಸಾಕ್ಷಾತ್ ವೈಕುಂಠವೇ ನಡದಲ್ಲಿ ಬಂದು ಇಳಿದಂತೆ ಆ ಲಕ್ಷ್ಮೀ ನರಸಿಂಹನ ದೇವಾಲಯವೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ಆಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದಗಳು. ಸಭಾ ಕಾರ್ಯಕ್ರಮದಲ್ಲಿ ಭಾಳ ಅರ್ಥವತ್ತಾದಂತಹ ಮನೋಜ್ಞವಾದಂತಹ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂತಹ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಶಾಸಕರು ಆಗಿರುವಂತಹ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯ್ಕರವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಮಧ್ಯೆ ಬೆಳ್ತಂಗಡಿಯ ಹಿರಿಯ ವಕೀಲರಾಗಿರುವಂತಹ ಸುಖವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಾನ್ಯ ರಾಜಶೇಖರ ಅಜ್ಜಿರಿ ಅವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ತಾವು ಕೂಡ ವೇದಿಕೆ ಬಂದ ಆಸನವನ್ನು ಅಲಂಕರಿಸಬೇಕು ಅಂತ ಸಂಘಟಕ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಗಾರರಾಗಿ ನಮ್ಮ ಸಂಘಟಕರು ಆಯ್ಕೆ ಮಾಡಿದಂಥ ವ್ಯಕ್ತಿ ಪ್ರಖರವಾದ ನಿಖರ ಮಾತಿನ ಅದ್ಭುತ ವಾಗ್ಮಿಗಳಾಗಿರುವಂತಹ ನನ್ನ ಮಿತ್ರ ಕೇಶವ ಬಂಗೇರ್ರವರು. ಕೇಶವ ಬಂಗೇರ್ರವರು ಕೇವಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಕೈಯಾಡಿಸಿಕೊಂಡವರು. ವೇದಿಕೆಯಲ್ಲಿರುವಂಥ ಹಿರಿಯರೇ, ಸಹೃದಯ ಬಂಧುಗಳೇ, ಒಂದು ಕಡೆ ನಮ್ಮ ಮನಸ್ಸುಗಳಿಗೆ, ನಮ್ಮ ಹೃದಯಕ್ಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಣ್ಣುಗಳಿಗೆ ಆದಿಭೌತಿಕವಾದ ಶಕ್ತಿಯನ್ನು ಕೊಡಬಲ್ಲಂತಹ ಸಾಕ್ಷಾತ್ ಭಗವಂತನ ಕಲ್ಯಾಣ ಕಾರ್ಯಕ್ರಮ ನಡೀತಾ ಇದೆ. ಅದರ ಒಂದು ಮೊದಲ ಭಾಗವಾಗಿ ವಿವಾಹ ವೇದಿಕೆಗೆ ಆಹ್ವಾನದ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯದ ಜೊತೆಗೆ ಭಜನಾ ತಂಡಗಳ ಜೊತೆಗೆ ಹಿರಿಯರು ಸಹೃದಯಗಳ ಜೊತೆಗೆ ಮೆರವಣಿಗೆಯ ಆಗಮನ ಆಗಿದೆ. ಪದ್ಮಾವತಿ ಮತ್ತು ಶ್ರೀನಿವಾಸ ಮದುವೆಯ ಮಂಟಪವನ್ನು ಸೇರಿಕೊಂಡು ಇನ್ನು ವಿಧಿವಿಧಾನಗಳು ನಡೀತಾ ಇದೆ. ಈ ಸಮಯವನ್ನು ಸದುಪಯೋಗಪಡಿಸಿಕೊಳ್ಬೇಕು. ಸೇರಿದ ಬಂಧುಗಳಿಗೆ ಭಗವಂತನ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಹೃದಯ ಕಲ್ಯಾಣಕ್ಕೆ ಒಂದು ರೀತಿಯ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನೆಲೆಯಲ್ಲಿ ಈ ಜಿಜ್ಞಾಸೆಯ ಸಭೆ ನಡೀತಾ ಇದೆ. ಅಪಾರ್ಥವನ್ನು ಮಾಡಿಕೊಳ್ಬೇಡಿ. ವೇದಿಕೆಯಲ್ಲಿ ಧರ್ಮದ ಬಗ್ಗೆ ಜಿಜ್ಞಾಸೆ ಮಾಡಬಲ್ಲಂತಹ ಶಕ್ತಿ ಇರುವಂಥ ಸ್ವತಃ ಈ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರು ಇದ್ದಾರೆ, ಹಿರಿಯರಾದಂಥ ಪ್ರತಾಪಣ್ಣ ಇದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಧರ್ಮಕ್ಷೇತ್ರದಲ್ಲಿ ಕೆಲಸ ಮಾಡಬಲ್ಲಂಥ ಸಹೃದಯ ಬಂಧುಗಳಿದ್ದಾರೆ. ವಿಚಾರವನ್ನು ಮಾರ್ಮಿಕವಾಗಿ ನಿಮ್ಮ ಮುಂದೆ ಮನ್ನಣೆ ಮಾಡಬಲ್ಲಂತಹ ಸಹೃದಯ ಯುವಬಂಧು, ಶಾಸಕರು, ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಚಿಂತನೆಗಳಿಗೆ ತೊಡಗಿಸಿಕೊಂಡಿರುವಂಥ ಆದರಣೀಯ ಶಾಸಕರು ವೇದಿಕೆಯಲ್ಲಿದ್ದಾರೆ. ಹಾಗಾಗಿ ಪ್ರೀತಿಯ ಸಹೃದಯ ಬಂಧು ನವೀನ್ ಬಳಿ ಬಂದು ಹೇಳಿದರು 20 ನಿಮಿಷಗಳ ಜೊತೆ ಮಾತಾಡಬೇಕು ಅಂತ. ಖಂಡಿತವಾಗಿ ಈ ಪರಿಸರ ನನಗೇನು ಹೊಸ ಪರಿಸರ ಅಲ್ಲ, ಹುಟ್ಟು ಗೇರುಕಟ್ಟೆ ಅಲ್ಲಾದರೂ ನನ್ನ ಭೌತಿಕವಾದಂಥ ಆಕೃತಿಗಳಿಗೆ ಒಂದು ರೀತಿಯ ಸಿಂಚನ ಕೊಟ್ಟ ನೆಲ ಯಾವುದೊಂದು ಕೇಳಿದ್ರೆ ಇದೆ ಸೂರ್ಯ, ಅರ್ಥಾತ್ ನಮ್ಮ ನಡ. ಈ ವೇದಿಕೆಯಲ್ಲಿ 2 ಸಂಗತಿಗಳನ್ನು ಮಾತ್ರ ಹಂಚಿಕೊಳ್ತೀನಿ. ಸೇರುವಂಥ ಬಂಧುಗಳಿಗೆ ಕುತೂಹಲ ಇರ್ಬೋದು.
ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ನಾವು ಸೇರಿದು ಹೌದು, 2 ಪ್ರಶ್ನೆಗಳೇ ಇಲ್ಲ. ಆದರೆ ಈ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಇಲ್ಲಿ ಆಯೋಜನೆ ಮಾಡಿದ ಹಿಂದಿನ ತಾತ್ಪರ್ಯಗಳೇನೋ ಈ ಜಿಜ್ಞಾಸೆಗಾಗಿ ಈ ಸಭೆ ಅಂತ ನಾನು ಭಾವಿಸ್ಕೊಳ್ತೀನಿ. ಬಂಧುಗಳೇ, ಯಥೋ ಧರ್ಮ ತಥೋ ಜಯ ಅಂತ ನಮ್ಮ ಪುರಾಣದ, ನಮ್ಮ ಧರ್ಮದ ಜಿಜ್ಞಾಸೆ. ಎಲ್ಲಿ ಧರ್ಮದ ಸಂಗತಿಗಳು ನಡೀತದೋ, ಎಲ್ಲಿ ಧರ್ಮ ಜಿಜ್ಞಾಸೆಗಳು ನಡೀತದೋ ಅಲ್ಲಿ ಅಂತಿಮವಾಗಿ ಜಯ ಇದೆ ಅಂತ ನನಗೂ ನೆನಪುಗಳು ಕಾಡ್ತದೆ. ವಿಜಯನ ಕಾಣ್ತಾ ಇದ್ದಾರೆ, ಹರೀಶನನ್ನು ಮಾತಾಡಿಸಿದೆ, ವೇದಿಕೆಯಲ್ಲಿ ಕರುಣಾಕರಣ ಇದ್ದಾರೆ. ಒಂದಷ್ಟು ವರ್ಷದ ಹಿಂದೆ ಲಾಕ್ಡೌನ್ನ ಪೂರ್ವದಲ್ಲಿ ನಡೆದ ಒಂದಷ್ಟು ಮನೆಗಳಿಗೆ ನಾನು ಬಂಧುಗಳ ಜೊತೆಗೆ ಬಂದಿದ್ದೆ. ಅದಕ್ಕೆ ಕಾರಣ ಏನಿತ್ತು ಅಂತ ಕೇಳಿದರೆ, ನಾನು ನನ್ನ ಸಮಾನ ಮನಸ್ಕರು ಪಠ್ಯಪುಸ್ತಕದಲ್ಲಿ ಓದಿದ ಜಮಲಾಬಾದ್, ನಮ್ಮ ಸ್ಮೃತಿಯ ಅಂಚಿನಲ್ಲಿ ಕಾಣಿಸಿಕೊಂಡ ಆ ಬಾದ್ ಒಂದು ಕಾಲಮಾನದಲ್ಲಿ ವಿಸ್ಮೃತಿಗೆ ಒಳಗಾದಂಥ ಜಾಗ, ವಿಸ್ಮೃತಿಗೆ ಒಳಗಾದಂಥ ಜಾಗ ಮತ್ತೆ ಸ್ಮೃತಿಯ ಕಡೆಗೆ ಹೋಗ್ತಾ ಇದೆ. ಕಾಲಾಂತರದಲ್ಲಿ ಮತ್ತೆ ಜನಮಾನಸಕ್ಕೆ ಈ ನೆಲದ ಅಸ್ಮಿತತೆ ಅರ್ಥ ಆಗ್ತಾ ಬಂದಿದೆ. ಅದನ್ನು ಮನೆಗಳಿಗೆ ತಲುಪಿಸಬೇಕು. ಆ ಮುಖೇನವಾಗಿ ಸಮಾಜವನ್ನು ಜೋಡಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ನರಸಿಂಹ ಜಯಂತಿ, ನಾವು ಯಾವುದನ್ನು ಅತ್ಯಂತ ಪ್ರೀತಿಯಿಂದ ಗಡಾಯಿಕಲ್ಲು ಅಂತ ಕರಿತೀವೋ, ನಮ್ಮ ಪುರಾಣ, ನಮ್ಮ ಇತಿಹಾಸ ಯಾವುದನ್ನು ನರಸಿಂಹಗಡ ಅಂತ ಕರೀತಾ ಇದೆಯೋ, ಆ ಪಾರ್ಶ್ವದಲ್ಲಿ ಒಂದಷ್ಟು ವರ್ಷದ ಹಿಂದೆ ನರಸಿಂಹ ಜಯಂತಿ ನಡೆಯಿತು. ಬಂಧುಗಳೇ, ವರ್ತಮಾನದ ಸಮಾಜವನ್ನು ಕಣ್ಮುಂದೆ ತಂದುಕೊಳ್ಳಿ. ಶ್ರೀನಿವಾಸ ಕಲ್ಯಾಣೋತ್ಸವದ ಒಟ್ಟು ಒಳ ಬಂಧುತ್ವದ ಕಲ್ಪನೆಯನ್ನು ಪ್ರದೀಪ್ ಮತ್ತು ಪ್ರತಾಪ್ ಜಿ ಕಣ್ಮುಂದೆ ಇಟ್ಟರು. ಯಶೋದೆ ಬರೀ ಯಶೋದೆಯಲ್ಲ, ಕೃಷ್ಣನ ಸಾಕು ತಾಯಿಯವಳು. ತಾಯಿಯಾದವಳಿಗೆ ಜೀವನದ ಅತ್ಯಂತ ಪಾವನೀಯ ಸಂದರ್ಭ ಯಾವುದು ಅಂತ ಕೇಳಿದರೆ ಮಗನ ಕಲ್ಯಾಣೋತ್ಸವ. ಗೋಕುಲ ನಿರ್ಗಮನದ ನಂತರ ವೃಂದಾವನದಲ್ಲೇ ಬಾಕಿಯಾದಂಥ ಯಶೋಧೆಗೆ ಭಗವಂತ ಕೃಷ್ಣನ ಮುಂದಿನ ಲೀಲೆಯನ್ನು ಕಾಣಲಾಗಲಿಲ್ಲ. ಬದುಕಿನ ಕೊನೆಯ ಸಂದರ್ಭದಲ್ಲಿ ಮಗನಾಗಿ ಕೃಷ್ಣನಿಗೆ ಈ ವ್ಯಥೆ ಕಾಡಿಪಟ್ಟಿತು. ಮಗನಾಗಿ ನನ್ನನ್ನು ತಾಯಿಯಾಗಿ ಕಂಡಂಥ ಯಶೋಧೆಗೆ ನಾನು ಏನನ್ನು ಕೊಟ್ಟೆ? ಅರ್ಥಾತ್ ನನ್ನ ಶುಭ ಅವಸರದ ಕಲ್ಪನೆಯು ಅವಳಿಗೆ ನಿಲುಕದಿದ್ದರೆ ಮುಂದೊಂದು ಬದುಕಿನಲ್ಲಿ ನಾನು ಶ್ರೀನಿವಾಸನಾಗಿ ಕಂಗೊಳಿಸಿದಾಗ ಆ ಶ್ರೀನಿವಾಸನ ಕಲ್ಯಾಣೋತ್ಸವ ಜನಸಾಗರದಲ್ಲಿ ನಡೆಯಲಿ. ಆ ಜನಸಾಗರದ ಮಧ್ಯೆ ಯಶೋದೆಯಂಥ ಅಮ್ಮಂದಿರು ಕಣ್ತುಂಬಿಸಿಕೊಳ್ಳಿ ಅನ್ನುವ ಮಗನೋಪಾದಿಯಲ್ಲಿ ಕೃಷ್ಣನನ್ನು ನೀವು ಕಣ್ಮುಂದಿರಿಸಿಕೊಂಡ್ರೆ ಪ್ರಾಯಶಃ ಇವತ್ತು ಇಡೀ ಬೆಳ್ತಂಗಡಿ ತಾಲೂಕಿನ ಚರಿತ್ರೆಯಲ್ಲಿ ವರ್ತಮಾನದ ದಿನದಲ್ಲಿ ಇದೊಂದು ಐತಿಹಾಸಿಕ ದಿನ ಮಾತ್ರ ಅಲ್ಲ, ಬೆಳ್ತಂಗಡಿ ತಾಲೂಕಿನ ಧಾರ್ಮಿಕ ಜಿಜ್ಞಾಸೆಯ ಇತಿಹಾಸದಲ್ಲಿ ಇದು ದಾಖಲಾರ್ಹ ದಿನ ಅಂತ ನಾನು ಈ ವೇದಿಕೆಯಲ್ಲಿ ಹೇಳ ಬಯಸ್ತೀನಿ. ಬಂಧುಗಳೇ, ಮತ್ತೆ ನರಸಿಂಹಗಡಕ್ಕೆ ಬರ್ತೀನಿ. ಆಹ್ವಾನ ಪತ್ರಿಕೆ ನಿಮ್ಮ ಮನೆಗಳಿಗೆ ಬಂದಿರಬಹುದು. ಈ ಸಂದರ್ಭದಲ್ಲಿ ಆಹ್ವಾನ ಪತ್ರಿಕೆ ಮೇಲೆ ನಾನು ಕಣ್ಣಾಡಿಸಿದೆ. ರಾಜಮನೆತನದ ಬಗ್ಗೆ ನಾನು ಮಾತಾಡಲ್ಲ. ನಾವು ಚಿಕ್ಕದಿರುವಾಗ ತೀರ್ಥ ಮಂಜೋಟಿ ಮಿತ್ತ ಮಂಜೋಟಿ ಅಂತ ಕರಿತಾ ಇದ್ರು. ಪಕ್ಕದಲ್ಲೇ ಬಸದಿ ಇತ್ತು. ಬಸದಿ ಅನ್ನುವುದಕ್ಕಿಂತಲೂ ಹೆಚ್ಚಾಗಿ 1000 ವರ್ಷಗಳ ಹಿಂದೆ ಈ ಪರಿಸರ ರಾಜಾಳ್ವಿಕೆಗೆ ಒಳಪಟ್ಟಾಗ ಇದನ್ನು ಆಳ್ವಿಕೆ ಮಾಡ್ತಾ ಇದ್ದದ್ದು ಬಂಗ್ವಾಡಿಯ ಬಂಗರಸರು ಅನ್ನುವುದನ್ನು ನೀವು ಎಲ್ಲರೂ ಕೇಳಿದ್ದೀವಿ. ಇಲ್ಲಿ ಪ್ರಶ್ನೆ, ಎತ್ತು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಧಾರ್ಮಿಕ ಪರಿಭಾಷೆಯಲ್ಲಿ ಮಾತನಾಡುವುದಾದರೆ ಇದು ವೈದಿಕ ಧರ್ಮದ ಹಿನ್ನೆಲೆಯಲ್ಲಿ ನಡೆಯುವಂಥ ಕಾರ್ಯಕ್ರಮ. ನರಸಿಂಹ ಅನ್ನುವಂಥ ಕಲ್ಪನೆಗಳು ಬಂದರೂ ಅದು ವೈದಿಕ ಹಿನ್ನೆಲೆಯಲ್ಲಿ, ವೈಷ್ಣವ ಧರ್ಮದ ಹಿನ್ನೆಲೆಯಲ್ಲೇ ನರಸಿಂಹನನ್ನು ನಾವು ಕಣ್ತುಂಬಿಸಿಕೊಳ್ತೀವಿ.
1000 ವರ್ಷದ ಹಿಂದೆ, 900 ವರ್ಷದ ಹಿಂದೆ ಬಂಗುವಾಡಿಯ ಬಂಗರಸರು 1ನೇ ನರಸಿಂಹ ಬಲ್ಲಾಲ, ಅರ್ಥಾತ್ ಒಬ್ಬ ಜೈನ ಮನೆತನಕ್ಕೆ ಸೇರಿದ ಒಬ್ಬ ಜೈನ ಅರಸ, ತನ್ನ ಪಾರ್ಶ್ವದಲ್ಲಿರುವಂಥ ಗಡ ಅಂದರೆ ಬೆಟ್ಟ ಅಂತ ಇದೆ ಪದಕೋಶದಲ್ಲಿ. ಎತ್ತರವಾದಂಥ ಕಲ್ಲನ್ನೇ ಆಯ್ಕೆ ಮಾಡಿಕೊಂಡು ಅದಕ್ಕೆ ಮೆಟ್ಟಿಲುಗಳನ್ನು ಕೆತ್ತಿಸಿ ಗಡದ ತುದಿಯಲ್ಲಿ ಸಮಾಜದ ಆರಾಧ್ಯ ಮೂರ್ತಿಯಾದ, ನಾನು ಮನೆತನ ಅಂತ ಹೇಳ್ತಾ ಇಲ್ಲ, ಹಿಂದೂ ಸಮಾಜದ ಆರಾಧ್ಯ ಮೂರ್ತಿಯಾದಂಥ ನರಸಿಂಹನಿಗೆ ಮಂದಿರವನ್ನು ಕಟ್ಟಿ 10 ಬಾರಿ ನಾನು ಮೇಲ್ಗಡೆ ಹೋಗಿದ್ದೀನಿ. ವಿದ್ಯಾರ್ಥಿ ದೆಸೆಯಲ್ಲಿ ಹೋಗಿದ್ದೇನೆ, ವಿದ್ಯಾರ್ಥಿ ಜೀವನ ಮುಗಿಸಿದ ಮೇಲೂ ಶಿಕ್ಷಕನಾಗಿ ಬಂದಿದ್ದೀನಿ, ಸಾಮಾಜಿಕ ಕೆಲಸದಲ್ಲೂ ಬಂದಾಗಲೂ ಹೋಗಿದ್ದೀನಿ. ಸೂಕ್ಷ್ಮವಾಗಿ ಇವತ್ತು ಹೋದವರು ಅದನ್ನು ಕಣ್ತುಂಬಿಸಿಕೊಳ್ಳಿ. ಮಂದಿರದ ಅರ್ಚನೆಗೆ ಬೇಕಾದಂಥ, ನೀರಿಗೆ ಬೇಕಾದಂಥ ಇಲ್ಲಿಯ ಜಲಸಿರಿಯನ್ನೇ ಬಳಸಿಕೊಂಡು ಕೊಳದ ವ್ಯವಸ್ಥೆಗಳು, ಇದನ್ನು ಒಬ್ಬ ಜೈನ ಬಂಧು ಅರಸ ಮಾಡಿದ ಅಂತ ಇದ್ರೆ ಹಿಂದೂ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ನೀವು. ವರ್ತಮಾನದಲ್ಲಿ ಒಬ್ಬ ಶಿಕ್ಷಕನಾಗಿ ಅಲ್ಲ, ಒಬ್ಬ ಸಮಾಜ ಬಂಧುವಾಗಿ ಹೇಳ್ತೀನಿ, ನಿನ್ನೆ ಮೊನ್ನೆಯ ಪೇಪರಲ್ಲಿ ಬಂದ ಹೇಳಿಕೆಗಳು ಹಿಂದೂ ಕೋಮುವಾದ, ಹಿಂದುತ್ವದ ಉದಾತ್ತತೆ, ಹಿಂದುತ್ವದ ವಿಶಾಲತೆ, ಹಿಂದೂ ಪರಂಪರೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಹಿಂದೂ ಯಾವತ್ತೂ ಈ ನೆಲವನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಿದ ಉದಾಹರಣೆಗಳೇ ಕಂಡುಬರಲ್ರಿ. ಅದಕ್ಕೋಸ್ಕರ ಹೇಳಿದ್ದು, ಈ ಸಮಾಜದ ಒಳಗಡೆ ಹುಟ್ಟಿದ, ಹಿಂದೂ ವ್ಯಾಪ್ತಿಯೊಳಗಡೆ ಹುಟ್ಟಿದ ಜೈನ ಧರ್ಮವು ಕೂಡ ಈ ಸಮಾಜದ ಸಂಸ್ಕಾರದ ಭಾಗವಾಗಿತ್ತು. ಅದನ್ನೇ ಅಂಬೇಡ್ಕರ್ ಹೇಳ್ತಾರೆ. 1935ರ ಕೊನೆಯಲ್ಲಿ ಅಂಬೇಡ್ಕರ್ ಹೇಳ್ತಾರೆ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ. ಇಡೀ ದೇಶ ದಿಗ್ಭ್ರಾಂತಿಗೆ ಒಳಗಾಗ್ತದೆ. ಅಧ್ಯಯನದ ಆಧಾರದ ಮೇಲೆ ಹೇಳುವುದಾದರೆ ಕ್ರಿಶ್ಚಿಯನ್ ಮಿಷನರಿಗಳು ಕ್ರಿಶ್ಚಿಯಾನಿಟಿಗೆ ಸೇರುವ ಆಹ್ವಾನವನ್ನು ಕೊಡ್ತಾರೆ ಅಂಬೇಡ್ಕರ್ಗೆ. ಇಸ್ಲಾಂ ಕಡೆಯಿಂದಲೂ ಅವರಿಗೆ ಆಹ್ವಾನವನ್ನು ಬರ್ತದೆ. ಸ್ವತಃ ಗಾಂಧೀಜಿ ಅಂಬೇಡ್ಕರ್ ಜೊತೆಗೆ ನಿವೇದನೆ ಮಾಡ್ತಾರೆ, ನೀವು ಮತಾಂತರವಾಗುವುದು ತಪ್ಪು ಕಲ್ಪನೆ ಹೋಗ್ತದೆ ಅಂತ. ಇಲ್ಲಿರುವ ಬಂಧುಗಳು ನಾವು ಯೋಚನೆ ಮಾಡಬೇಕು. ಅಂಬೇಡ್ಕರ್ ಕೊಟ್ಟ ಉತ್ತರ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಹೇಳಿಕೆಗೆ ನಾನು ಬದ್ಧ. ಆದರೆ ನಾನು ಸ್ವೀಕಾರ ಮಾಡುವ ಧರ್ಮ ಹಿಂದೂ ಧರ್ಮದ ವ್ಯಾಪ್ತಿಯನ್ನು ಬಿಟ್ಟು ಇನ್ನೊಂದು ಧರ್ಮವನ್ನು ಸ್ವೀಕಾರ ಮಾಡಲ್ಲ. ನಾನು ಸ್ವೀಕಾರ ಮಾಡುವ ಧರ್ಮ ಅದು ಬೌದ್ಧ ಧರ್ಮ ಅಂತ ಹೇಳ್ತಾರೆ. ಬಂಧುಗಳೇ ನೆನ್ಪಿಟ್ಕೊಳ್ಬೇಕು, ಆ ಬೌದ್ಧ ಧರ್ಮ ಹುಟ್ಟಿದ್ದು ಹಿಂದೂ ನೆಲದಲ್ಲೇ. ಅದಕ್ಕೋಸ್ಕರ ಹೇಳ್ತೀನಿ, ಇವತ್ತಿನ ತಲ್ಲಣಗಳು 4-5 ದಿನದ ಹಿಂದೆ ಟಿವಿ ಮಾಧ್ಯಮದಲ್ಲಿ ಕಂಡ ಸಂಗತಿಗಳು, ಏಪ್ರಿಲ್ 22ರಲ್ಲಿ ನಡೆದಂಥ ಘಟನೆಗಳು, ವ್ಯಕ್ತಿಯನ್ನು ನೋಡದೆ ಧರ್ಮದ ನೆಲೆಗಟ್ಟಿನನ್ನು ಅರ್ಥೈಸದೆ ಬಟ್ಟೆಯನ್ನೇ ವಿವಸ್ತ್ರಗೊಳಿಸಿ ಇವನ್ಯಾರು ಅಂತ ನೋಡಿ ಅವನನ್ನು ಕೊಲ್ಲುವ ಸಂಸ್ಕೃತಿ ಈ ಸಮಾಜದಲ್ಲಿ ರಾರಾಜಿಸುವ ಹೊತ್ತಿನಲ್ಲಿ ಈ ಸಭಾ ಚಪ್ಪರದ ಮಧ್ಯೆ ವಿರಾಜಮಾನರಾಗಿರುವಂಥ ನಾವುಗಳು ಶ್ರೀನಿವಾಸ ಕಲ್ಯಾಣೋತ್ಸವದ ನೆಪದಲ್ಲಿ ಒಮ್ಮೆ ಜಿಜ್ಞಾಸೆ ಮಾಡಿಕೊಳ್ಬೇಕಲ್ಲ. ನಮ್ಮನ್ನು ಹೇಗೆ ವಿರೂಪ ಮಾಡಲಾಗಿದೆ, ನಮ್ಮನ್ನು ಹೇಗೆ ಕುರೂಪ ಮಾಡಲಾಗಿದೆ. ನರಸಿಂಹಗಡ ಜಮಲಾಬಾದ್ ಆದದ್ದು ನಿಮ್ಗೆ ಗೊತ್ತು, ಸಕಲೇಶ್ಪುರ ಮಂಜರಾಬಾದ್ ಆದದ್ದು ಪಾಠದಲ್ಲಿ ಓದಿದ್ದೇವೆ, ಅಯೋಧ್ಯೆ ಫೈಸಲಾಬಾದ್ ಅದು ನಿಮ್ಗೆ ಗೊತ್ತಿದೆ. ಮೊನ್ನೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೆಯಿತು. ದಕ್ಷ ಬೃಹಸ್ಪತಿಯಿಂದಲೇ ತ್ರಿವೇಣಿ ಸಂಗಮದ ಪ್ರಯಾಗ್ರಾಜ್ನಲ್ಲಿ ಯಜ್ಞ ನಡೆಯಿತು ಅಂತ ಪುರಾಣದಲ್ಲಿ ಕೇಳಿದ್ದೇವೆ. ಇತಿಹಾಸಕ್ಕೆ ಬಂದಾಗ ಪ್ರಯಾಗ್ರಾಜ್ ಅನ್ನುವಂಥ ಒಂದು ಪದ ನನ್ನ ಕಣ್ಣಿಗೆ ಬಿದ್ದಿಲ್ಲ. ವಿದ್ಯಾರ್ಥಿಸೆಯಲ್ಲಿ ನಾವು ಓದಿದ್ದು ಅಲಹಾಬಾದ್. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಡ ಪರಿಸರದ ನಾವುಗಳು. ನರಸಿಂಹಗಡ ಮೊದಲ ಮತ್ತು ಕೊನೆ ಅಕ್ಷರ ಕೇಳಿ ನಡ ಆಗಿದೆಲ್ಲ. ಹಾಗಾಗಿ ನನ್ನ ಮುಂದೆ ಕಣ್ಮುಂದೆ ಗೋಚರಿಸುವ ಗಡ ಅದು ನರಸಿಂಹಗಡ ಆಗ್ಬೇಕಲ್ವಾ? ಪ್ರಶ್ನೆ ಬರ್ಬೋದು ರೀ, ಹೆಸರಲ್ಲಿ ಏನಿದೆ?
ಹೆಸರುಗಳನ್ನು ವಿರೂಪಗೊಳಿಸಿಯೇ ಆಕ್ರಮಣಕಾರರು ನಮ್ಮನ್ನು ಸದೆಬಡಿದದ್ದು. ಬಾಲ್ಯದಲ್ಲಿ ನೋಡಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಅಂತ ಓದ್ತಾ ಇದ್ವಿ, ಪೂರ್ವದಲ್ಲಿ ಬಂಗಾಳ ಕೊಳ್ಳಿ ಅಂತ ಓದ್ತಾ ಇದ್ವಿ. ಎಲ್ಲಿಯ ಅರಬ್ಬಿ ಸಮುದ್ರ? ಪುರಾಣಕ್ಕೆ ಹೋದಾಗ ರತ್ನಾಕರ, ಮಹೋದತಿ, ಸ್ವಾತಂತ್ರ್ಯ ಹೋರಾಟಗಾರ ವೀರ್ ಸಾವರ್ಕರ್ ಹೇಳ್ತಾರೆ, ದಾಸ್ಯದಿಂದ ಹೊರಬರುವ ಪಶ್ಚಿಮದ ಸಮುದ್ರಕ್ಕೆ ಬಂದು ಸಿಂಧು ಸೇರ್ತಾಳೆ, ಅದನ್ನು ನಾವು ಕನಿಷ್ಠ ಸಿಂಧು ಸಾಗರ ಅಂತ ಆದ್ರೂ ಕರೆಯುವ. ಪೂರ್ವಕ್ಕೆ ಬಂದು ಗಂಗೆ ಸೇರ್ಕೊಳ್ತಾಳೆ, ಗಂಗಾ ಸಾಗರ ಅಂತ ಕರೆಯುವ. ಸಾಧ್ಯ ಆಯ್ತಾ ನಮಗೆ? ಭಾರತ ಇವತ್ತಿನವರೆಗೂ ಆ 3 ಪದಗಳನ್ನು ನೋಡಿ, ಬಾ, ಭಾವ, ರಾಗ, ತಾಳ. ಭಾವ, ರಾಗ, ತಾಳಗಳು ಮೇಳೈಸಿದಾಗ ಸ್ವರವೊಂದಕ್ಕೆ ಸಂಗೀತದ ಮಾಧುರ್ಯ ಬರುತ್ತದೆ. ಆ ಸಾಮರಸ್ಯ ನಮ್ಮ ನೆಲದಲ್ಲಿತ್ತು. ಒಬ್ಬ ವಿದೇಶಿ ಆಕ್ರಮಣಕಾರ, ಅವನ ಬಾಯಿಯಲ್ಲಿ ಸಿಂಧು ಉಚ್ಚಾರವೇ ಬರಲಿಲ್ಲ ರೀ. ನೀವು ಗ್ರೀಕ್ ಪರಿಭಾಷೆಗೆ ಹೋದರೆ ಸಕಾರಗಳೇ ಇಲ್ಲ, ಅಲ್ಲಿ ಇರುವುದು ಇಕಾರಗಳು. ಸಕಾರದ ಜಾಗದಲ್ಲಿ ಅವನಿಗೆ ಸಿಂಧೂ ನದಿ ಇಂಡಸ್ ರಿವರ್ ಆಯಿತು. ಮುಂದೊಂದು ದಿನ ಅದೇ ಇಂಡಿಕಾಗಿ ಇಂಡಿಯಾ ಆಯಿತು. ದುರಂತ ಅಂದರೆ ಇವತ್ತಿಗೂ ಇಂಡಿಯಾವನ್ನೇ ಓದ್ತಾ ಇದ್ವಿ ನಾವು. ಇದನ್ನ ಯಾಕೆ ನೆನಪು ಮಾಡ್ತೀನಿ ಅಂತ ಕೇಳಿದರೆ, ನಿಮ್ಮ ಭಾಷಣ ಅಂತ ಯೋಚನೆ ಮಾಡಬೇಡಿ. ನನ್ನ ಜನ್ಮಭೂಮಿಯ ಒಂದು ಭಾಗ ಇದು. ನಮ್ಮ ಕಣ್ಮುಂದೆ ನರಸಿಂಹಗಢವಾಗಿ ಉಳಿಬೇಕಾದ್ರೆ, ನಮ್ಮ ಕಣ್ಮುಂದೆ ನರಸಿಂಹನ ಆಕೃತಿಯ ಹಿನ್ನೆಲೆಯಲ್ಲಿ ನಡ ಪರಿಸರ ಅರ್ಥ ಆಗಬೇಕಾದ್ರೆ, ನೆಲದ ತಲ್ಲಣಗಳು ನಮ್ಗೆ ಅರ್ಥ ಆಗಬೇಕು. ಆ ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ. ಸಾವಿರಾರು ವರ್ಷದ ಚರಿತ್ರೆಯನ್ನು ನಾನು ಹೇಳ್ತಾ ಇಲ್ಲ. ಪ್ರಯಾಗ್ರಾಜಿಗೆ ಓದುವವರು ಇಲ್ಲಿ ತುಂಬ ಜನ ಇರ್ಬೋದು, ಹರಿಶನೇ ಇದ್ದಾರೆ. ಪ್ರಯಾಗ್ರಾಜಿನ ತ್ರಿವೇಣಿ ಸಂಗಮಕ್ಕೆ ನೀವು ತಿರುಗಿ ಮುಖ ಮಾಡಿದರೆ ಹನುಮಂತನ ಮಂದಿರ ಇದೆ. ಹನುಮಂತನ ಮಂದಿರದ ಪಾರ್ಶ್ವದಲ್ಲಿ ಒಂದು ಬೋರ್ಡ್ ಇದೆ, ವಟವೃಕ್ಷ ಅಂತ ಅದ್ರದ್ದು. ಮೊನ್ನೆ ಗಡಿಬಿಡಿಯಲ್ಲಿ ಓದೋವರಿಗೆ ಅದು ನೋಡ್ಲಿಕ್ಕಾಗಲಿಲ್ಲ. ನಾವು ಬಾಲ್ಯದಲ್ಲಿ ಹಿರಿಯರಿಂದ ಕೇಳಿದ್ವಿ, ಹಿಂದೂ ಸಮಾಜ ಅಂದರೆ ಹೇಗೆ, ಹಿಂದೂ ಧರ್ಮ ಅಂದರೆ ಹೇಗೆ. ಅದೊಂದು ವಟವೃಕ್ಷವದಂತೆ. ಆ ವೃಕ್ಷಕ್ಕೆ ನಾಶ ಇಲ್ಲ. ಔರಂಗಜೇಬ ನಿಮ್ಗೆ ಗೊತ್ತಿರಬಹುದು ನಿಮಗೆ. ಇದೇ ವಟವೃಕ್ಷವನ್ನು ನಾಶ ಮಾಡಿದ, ಕತ್ತರಿಸಿದು ಮಾತ್ರವಲ್ಲ, ಸೀಸವನ್ನು ಸುರಿದು ವಟವೃಕ್ಷದ ಬುಡಕ್ಕೆ ಬೆಂಕಿ ಹಚ್ಚಿದ ಅಂತ ನಾವು ಕೇಳಿದ್ದೇವೆ. ವಟವೃಕ್ಷವನ್ನು ನಾಶ ಮಾಡಿದರೆ ಈ ನೆಲದ ಸಂಸ್ಕೃತಿ, ಈ ನೆಲದ ಪರಂಪರೆ, ಈ ನೆಲದ ಸಂಸ್ಕಾರದ ಹಿನ್ನೆಲೆಗಳ ನಾಶ ಆಗ್ತದೆ. ಆ ಕಾರಣಕ್ಕಾಗಿ ವಟವೃಕ್ಷ ಕಡಿದ, ಬುಡಕ್ಕೆ ಸೀಸ ಸುರಿದ, ಬೆಂಕಿ ಇಟ್ಟ ಅಂತ ಕೇಳಿದ್ದೀವಿ. ಕಾಲಾಂತರದಲ್ಲಿ ಯಾವ ಬುಡ ಸೀಸದಿಂದ ಸರ್ವನಾಶ ಆಗಬೇಕಿತ್ತೋ ಆ ಬುಡವೇ ಚಿಗುರುತ್ತಾ ಬಂತು. ಇದು ಈ ನೆಲದ ಅಸ್ಮಿತತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ, ಈ ನೆಲದ ತಲ್ಲಣಗಳು ವರ್ತಮಾನದಲ್ಲಿ ನಮಗೆ ಅರ್ಥ ಆಗದಿದ್ದರೆ, ನಾನೊಬ್ಬ ಜೈನನಾಗಿ ಕಾಣ್ತೀನಿ, ನಾನೊಬ್ಬ ಗೌಡನಾಗಿ ಕಾಣ್ತೀನಿ, ನಾನೊಬ್ಬ ಪೂಜಾರಿಯಾಗಿ ಕಾಣ್ತೀನಿ, ನಾನೊಬ್ಬ ಭಟ್ಟನಾಗಿ ಕಾಣ್ತೀನಿ, ನಾನೊಬ್ಬ ದಲಿತನಾಗಿ ಕಾಣ್ತೀನಿ. ಸಮಾಜದ ಹಿನ್ನೆಲೆಗೆ ಬಂದಾಗ ಅಥರ್ವ ವೇದದಲ್ಲಿ ಒಂದು ವಾಕ್ಯ ಬರ್ತದೆ, ಅಂಗೀರಸ ಋಷಿಗಳು ಹೇಳಿದ ಮಾತು. ಅಮ್ಮ ನೀನು ತಾಯಿ, ಭೂಮಿಗೆ ಹೇಳ್ತಾನೆ, ನೀನು ತಾಯಿ, ನಾನು ನಿನ್ನ ಮಗ. ಸಂಬಂಧಗಳು ಇವತ್ತು ಜಾಗೃತ ಆಗ್ಬೋದಾ? ಕಲ್ಯಾಣೋತ್ಸವದ ಈ ಕಾರ್ಯಕ್ರಮದ ಉದ್ದೇಶ ಇರುವುದು ಇದೇ ಭಾವದ ಅಡಿಯಲ್ಲಿ. ಶ್ರೀನಿವಾಸನ ಕಲ್ಯಾಣವನ್ನು ಕಣ್ತುಂಬಿಕೊಳ್ತಲೇ ಹೃದಯಕ್ಕೂ ಕಲ್ಯಾಣೋತ್ಸವ ಆಗಬೇಕು. ನಾನು ಮಗ, ನೀನು ತಾಯಿ ಅನ್ನುವಂಥ ಭಾವ ಜಾಗೃತ ಆಗಲೇಬೇಕಲ್ವ ನಾವು? ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣಾಶ್ರಮ ಮೀರಿ ನಿಂತು ಜಾತಿ ವ್ಯವಸ್ಥೆ ಬಂದು ನಮಗೆಲ್ಲ ಗೊತ್ತಿದೆ. ಹಾಗಂತೇಳಿ ನಾಶ ಸಾಧ್ಯವ ಅಂತ ಕೇಳಿದರೆ ಪ್ರಶ್ನೆ. ಆದರೆ ವ್ಯವಸ್ಥೆ ಒಂದರಲ್ಲಿ ನಾವು ಜೋಡಿಸುವ ಅಪೂರ್ವ ಅವಕಾಶಗಳು. ಅದಕ್ಕೆ ನಾನು 1ನೇ ನರಸಿಂಹ ಬಲ್ಲಾಳನನ್ನು ನೆನಪು ಮಾಡಿದ್ದು. ಆ ತುದಿಯಲ್ಲಿ ಹೋಗಿ ಬಸದಿ ಕಟ್ಟಲಿಲ್ಲ, ಬಸದಿಯೂ ಬೇಕು, ವೈದಿಕ ಆರಾಧನೆಯ ಮಂದಿರಗಳು ಬೇಕು. ಎಂಥ ಕಲ್ಪನೆಗಳು ನೋಡ್ರಿ, ಎಂಥ ಕಲ್ಪನೆಗಳು.
ಈ ಕಲ್ಪನೆಯ ಆಧಾರದಲ್ಲಿ ನಾವು ಬೆಳಿಬೇಕಾದ್ರೆ, ಮೊನ್ನೆ ತೆಕ್ಕರ್ನಲ್ಲಿ ಮಾತಾಡ್ತಕ್ಕ ಒಂದು ಪುಟ್ಟ ಕಥೆ ಹೇಳಿದೆ. ಅದೇ ಮಾತನ್ನು ನೆನಪಡ್ತಾ ನಾನು ಮಾತು ಮುಗಿಸ್ತೀನಿ. ನನಗಂತೂ ಬೆಳ್ತಂಗಡಿ ಕಂಡಾಗ ಇತ್ತೀಚಿನ ದಿನದಲ್ಲಿ ಪ್ರದೀಪಣ್ಣ ಶಾಸಕರು ವೇದಿಕೆಯಲ್ಲಿದ್ದಾರೆ, ಶರತನ್ನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ ಕಾಣಿಸ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ ವರ್ತಮಾನದಲ್ಲಿ ಸಮುದಾಯಕ್ಕೊಂದು ದೇವಸ್ಥಾನಗಳ ನಿರ್ಮಾಣ ಆಗುವ ಸ್ಥಿತಿ ಇದೆ. ದುರಂತ. ಸಮುದಾಯಕ್ಕೊಂದು ದೇವಸ್ಥಾನ. ಪೂಜನೀಯ ಸಂಘಚಾಲಕರು ಒಂದು ಮಾತು ಹೇಳ್ತಾರೆ, ಒಂದೂರಿಗೆ ಒಂದು ದೇವಾಲಯ ಬೇಕು, ಒಂದೂರಿಗೆ ಒಂದು ಸ್ಮಶಾನ ಬೇಕು, ಒಂದೂರಿಗೆ ಒಂದು ಬಾವಿ ಬೇಕು. ಯೋಚನೆ ಮಾಡಿ ನೀವು, ಅಲ್ಲಿ ಎಲ್ಲರೂ ಒಂದಾಗ್ತೀವಿ. ಹೀಗೆ ಇರ್ತಾ ಒಂದಿನ ಸಂಖ್ಯೆಗಳ ಮಧ್ಯೆ ಜಗಳ ಆಯ್ತಂತೆ. 0ಯಿಂದ ಹಿಡಿದು 9 ಸಂಖ್ಯೆಯವರೆಗೆ ಜಗಳ ಶುರುವಾಯ್ತಂತೆ. ಮೊದಲು ಜಗಳ ಶುರುವಾಗಿದ್ದು ಕೋಪ ಬಂದದ್ದು 9ಕ್ಕೆ. 9 ಕೋಪದಲ್ಲಿ 8ಕ್ಕೆ ಬಾರಿಸಿತ್ತಂತೆ. 8 ಬಂದು 7ಕ್ಕೆ ಹೊಡೀತು, 7 ಬಂದು 6ಕ್ಕೆ ಬಡೀತು, 6 ಬಂದು 5ಕ್ಕೆ ಬಡೀತು, 5 ಹೋಗಿ 4ಕ್ಕೆ ಹೊಡೀತು, 4 ಹೋಗಿ 3ಕ್ಕೆ ಹೊಡೀತು, 3 ಇನ್ನೇನು 2ಕ್ಕೆ ಹೊಡಿಬೇಕು, ಹೊಡೆದು ಬಿಟ್ಟಿತು. 1 ಅಲ್ಲಿ ನಿಲ್ಲಿಲ್ಲ, 0 ಹತ್ರ ಹೋಯ್ತು. ಅವರು ಒಬ್ಬರಿಗೊಬ್ಬರಿಗೆ ಹೊಡಿತಾರೆ, ನಾನು ನೀನು ಒಟ್ಟಾಗುವ ಅಂತ ಹೇಳ್ತು. 0 ತಲೆ ಆಡಿಸ್ತು. 1ರ ಪಕ್ಕದಲ್ಲಿ 0 ನಿಂತ್ಕೊಂಡಿತ್ತು, ಉಳಿದವರು ಕೈ ಕಟ್ಟಿ ನಿಂತರು. ಬಂಧುಗಳೇ, ಅಂಕಿಗಳು ಅನ್ನೋದು ಜಾತಿಯ ಸಮುದಾಯವ ನೀವೇ ಲೆಕ್ಕ ಹಾಕಿ, ನೀವೇ ಲೆಕ್ಕ ಹಾಕಿ, ನೀವೇ ಲೆಕ್ಕ ಹಾಕಿ. ಇವತ್ತು ಶ್ರೀನಿವಾಸ ಕಲ್ಯಾಣ ಉತ್ಸವದಲ್ಲಿ ಆ ಮಂಜೊಟ್ಟಿಯಿಂದ ಆ ಮಿತ ಮಂಜೊಟ್ಟಿಗೆ ಬಂದು ಅಲ್ಲಿಂದ ಕೆಳಗೆ ನಡೆದು ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ನರಸಿಂಹಗಡದ ಪಕ್ಕದಲ್ಲಿ ನಿಂತಿದ್ದೇವಲ್ಲ, ಈ ಭೂಮಿ ಕರುಣಾಕರ್ ನಮ್ಮೆಲ್ಲ ಹೇಳಿದರು, ನರಸಿಂಹನಿಗೊಂದು ಮಂದಿರ ಆಗಬೇಕು ಅಂತ ಜಾಗ ಖರೀದಿ ಮಾಡಿದ್ದೀವಿ. ಕೇಶವನ 53 ಸೆನ್ಸ್ ಆಗಿದೆ. ಒಬ್ಬ ಅನ್ಯಮತೀಯನ ಜಾಗದಲ್ಲಿದ್ದ ಜಾಗ ನಮಗೆ ಸಿಕ್ಕಿದೆ. ಪಾರ್ಶ್ವದಲ್ಲೂ ನಮ್ಮವರ ಜಾಗ ಇದೆ, ಖರೀದಿಸಬೇಕು. ನರಸಿಂಹನಿಗೊಂದು ಮಂದಿರ ಕಟ್ಟಬೇಕು. ಒಂದು ಮಾತು, ಅನ್ನಮತೀಯ ಅಂದರೆ ಏನು? ಇಲ್ಲಿ ಕೂತ್ಕೊಂಡು ಪ್ರಶ್ನೆ ಕಾಡ್ಬೋದು, ನಮ್ಮ ಹತ್ರ ಪ್ರಶ್ನೆ ಕಾಡ್ಬೋದು. ಮತ್ತೆ ಮತ್ತೆ ಹೇಳ್ತೀನಿ, ಮತ್ತೆ ದೇವರೇ ಇಲ್ಲ, ಧರ್ಮವೇ ಇಲ್ಲ, ಜನ್ಮ ಮರಣ ಇದೆಲ್ಲ ಬೋಗಸ್. ಗಂಡ ಗುಂಡಿ ಮಾಡಿ ಆದರೂ ಗಡಿಗೆ ತುಂಬ ಮೊಸರು ತಿನ್ನಬೇಕು ಅಂತ ಹೇಳಿದ ಚಾರ್ವಾಕ ಪಂಥ ನಮ್ಮಲ್ಲಿತ್ತು. ಅವನಿಗೆ ಹೊಡಿಲಿಲ್ಲ. ನಾನು ದೇವರ ಮಗ ಅಂತ ಹೇಳುವಾಗ ಯೇಸುವನ್ನು ಶಿಲುವೆಗೆ ಏರಿಸಿದ ಪ್ರಸಂಗ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ನಡೆಯಿತು. ಭೂಮಿ ಸೂರ್ಯನ ಸುತ್ತ ಸುತ್ತದೆ ಅಂತ ಗೆಲಿಲಿಯೋ ಹೇಳಿದಾಗ ಅವನನ್ನು ಸೆರೆಮನೆಗೆ ಹಾಕಿದ್ರು. ದೇವರೇ ಇಲ್ಲ ಅಂತ ಹೇಳಿದ ಚಾರ್ವಾಕನನ್ನು ದಾರ್ಶನಿಕ ಅಂತ ಕರೆದದು ಈ ನೆಲ. ಗೆಲಿಲಿಯನಿಗಿಂತ 1000 ವರ್ಷಗಳ ಹಿಂದೆ ಆರ್ಯಭಟ್ಟ, ಭಾಸ್ಕರ ಈ ತತ್ವಗಳನ್ನು ಹೇಳಿದಾಗ ನಾವು ಅವನಿಗೆ ಹೊಡಿಲಿಲ್ಲ, ಬಡಿಲಿಲ್ಲ, ನಮ್ಮವ ಅಂತ ಸ್ವೀಕಾರ ಮಾಡಿದ್ದೇವೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಹಿಂದುತ್ವದ ಉದಾತ್ತತೆ, ಹಿಂದುತ್ವದ ವಿಶಾಲತೆ. ಆ ಹಿನ್ನೆಲೆಯಲ್ಲಿ ನೋಡಿದರೆ ಈ ನೆಲ, ಈ ನೆಲದ ಪರಂಪರೆ, ಈ ನೆಲದ ಸಂಸ್ಕೃತಿ, ಈ ನೆಲದ ಭವ್ಯತೆ, ಇದನ್ನು ಒಪ್ಪಿ ಈ ನೆಲಕ್ಕಾಗಿ ಮಿಡಿಯುವ, ಈ ನೆಲಕ್ಕಾಗಿ ಬದುಕುವ, ಅದರ ಜೊತೆಗೆ ನಾನೂ ಸೇರಿಕೊಳ್ಳುವ. ಪಾಶ್ಚಿಮಾತ್ಯ ಜಗತ್ತಿನ ಒಂದು ಘಟನೆ ನಿಮಗೆ ನೆನಪು ಬರ್ಬೋದು. ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಮದನ್ಲಾಲ್ ಧೀಂಗ್ರನ ಕಥೆಯನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಕರ್ಚಿನ್ ವಾಲ್ಗೆ ಗುಂಡಿಕ್ತಾನೆ. ಬ್ರಿಟನ್ನಲ್ಲಿ ಅವನಿಗೆ ಗಲ್ಲು ಘೋಷಣೆ ಆಗ್ತದೆ. ಗಲ್ಲು ಘೋಷಣೆ ಆಗುವ ಹೊತ್ತಿಗೆ ಗಲ್ಲುಗಂಬಕ್ಕೆ ಹೋಗುವಾಗ ಮದನ್ಲಾಲ್ ಧೀಂಗ್ರ ಒಂದು ಮಾತು ಹೇಳ್ತಾನೆ, ಅಮ್ಮ ನಾನು ದಡ್ಡ ಮಗ, ನಿನ್ನ ಸೇವೆ ಅದು ಶ್ರೀರಾಮಚಂದ್ರನ ಸೇವೆ, ನಿನಗಾಗುವ ಅವಮಾನ ತಾಯಿಗಾಗುವ ಅವಮಾನ. ಒಬ್ಬ ದಡ್ಡ ಮಗ ನಿನಗೆ ರಕ್ತ ಮಾತ್ರ ಕೊಡಬಲ್ಲೆ ಅಂತ. ಬಂಧುಗಳೇ, ರಕ್ತ ಕೊಡುವ ಅನಿವಾರ್ಯತೆ ವರ್ತಮಾನದಲ್ಲಿಲ್ಲ. ಕತ್ತಿ ಗುರಾಣಿ ಹಿಡಿದು ಯುದ್ಧ ಮಾಡುವ ಅನಿವಾರ್ಯತೆ ವರ್ತಮಾನದಲ್ಲಿಲ್ಲ. ಆದರೆ ವಸ್ತ್ರ ಬಿಚ್ಚಿ ನಿನ್ನ ಸಮುದಾಯವನ್ನು ಪರಿಚಯ ಮಾಡಿ, ನಿನ್ನ ಧರ್ಮವನ್ನು ಪರಿಚಯ ಮಾಡಿ, ನಿನ್ನನ್ನು ಕೊಲ್ತೇನೆ ಅಂತಾಗಿ ನೆಲದಲ್ಲಿ ಯೋಚನೆ ಮಾಡ್ತಾರಲ್ಲ,
ಅವರ ವಿರುದ್ಧ ಅಂಕಿಗಳು ಒಂದಾದಾಗೆ ನಾವು ಒಂದಾಗಬೇಕಲ್ಲ. ಅದಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ ನೆಪವಾಗಲಿ. ಯಾವ 1ನೇ ನರಸಿಂಹ ಬಲ್ಲಾಳ ಸಮಾಜದ ಭವ್ಯತೆಗಾಗಿ, ಸಮಾಜದ ಧೀಮಂತತೆಗಾಗಿ ಗಡದ ತುದಿಯಲ್ಲಿ ನರಸಿಂಹ ಮಂದಿರವನ್ನು ಕಟ್ಟಿ ಅರ್ಚಿಸಿ ಆರಾಧಿಸುವ ಅವಕಾಶವನ್ನು ಕೊಟ್ಟಿದನೋ ಅದು ಕಾಲಾಂತರದಲ್ಲಿ ವಿಸ್ಮೃತಿಗೆ ಒಳಗಾಯಿತು. ಟಿಪ್ಪುವಿನ ಆಕ್ರಮಣ ಸ್ವಾರ್ಥಕ್ಕಾಗಿ ಕೋಟೆಗೆ ತಾಯಿಯ ಹೆಸರನ್ನಿಟ್ಟ ಬಗ್ಗೆ ನಮ್ಮ ಅಭ್ಯಂತರದೊಂದು ಭಾಗ ಇದ್ದರೆ, ಆ ಕೋಟೆಯನ್ನೇ ಬಳಸಿಕೊಂಡು ಈ ಪರಿಸರದಲ್ಲಿ ತಿರುಗಿ ಬಂದವರನ್ನು ಬೆಟ್ಟದಿಂದ ನೂಕಿ ಸಾವಿಗೆ ಆಹುತಿ ಮಾಡಿದ ಆ ಘಟನೆಗಳಿಗೆ ವರ್ತಮಾನದಲ್ಲಿ ಚಿಂತನೆಯಿಂದ, ಹೊಂದಾಣಿಕೆಯಿಂದ ನರಸಿಂಹನಿಗೆ ಮತ್ತೊಮ್ಮೆ ಭವ್ಯ ಮಂದಿರದ ನಿರ್ಮಾಣದೊಂದಿಗೆ ಉತ್ತರವನ್ನು ಕೊಡುವ ಸಕಾಲಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ನಮಗೆಲ್ಲ ಪ್ರೇರಣೆ ಕೊಡಲಿ ಅಂತ ಹೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಮುಗಿಸುವ ಪೂರ್ವದಲ್ಲಿ ಒಂದು ಕಡೆ ಭಗವಂತನ ಕಲ್ಯಾಣೋತ್ಸವ ಆಗ್ತಾ ಇದೆ. ಹಾಗೆ ನೋಡಿದರೆ ಭಗವಂತನ ಕಲ್ಯಾಣೋತ್ಸವವನ್ನು ನಡ ಪರಿಸರದ ಎಲ್ಲ ಬಂಧುಗಳು ನಾವು ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ 3 ಮಾತುಗಳಿದೆ. ಮೊದಲು ಯಾರು ಅಂತ ಕೇಳಿದರೆ ಭಗವಂತ, 2ನೇ ಹಂತಕ್ಕೆ ಯಾವುದು ಅಂತ ಕೇಳಿದರೆ ದೇಶ, 3ನೇ ಪ್ರಶ್ನೆ ಬಂದಾಗ ದೇಹ. ನಾನು ಅನ್ನೋದು ಕೊನೆಯದಾಗ್ತದೆ, ದೇವರು ಅನ್ನೋದು ಮೊದಲಾಗ್ತದೆ. ನಾನು ಮತ್ತು ದೇವರ ಮಧ್ಯೆ ಯಾರು ಅಂತ ಕೇಳಿದರೆ ನೆಲ, ತಾಯಿ ಅವಳು. ಹಾಗಾಗಿ ಅಂಥ ತಾಯಿಗೆ ಶ್ರೀನಿವಾಸನ ಮದುವೆಯ ಸಂಭ್ರಮದ ಸಡಗರದ ಹೊತ್ತಿಗೆ ಒಮ್ಮೆ ಜೈಕಾರವನ್ನು ಕೂಗ್ತಾ ಆ ಜೈಕಾರ ನಮ್ಮನ್ನು ಮತ್ತೆ ಹೊಂದಾಗಿಸಲಿ. ಧರ್ಮದ ಪ್ರಶ್ನೆ ಬಂದಾಗ ಧರ್ಮಜ ಹೇಳ್ತಾನೆ ನಾವು 106 ಜನ ಅಂತ. ನೆಲದ ಪ್ರಶ್ನೆಗಳು ಬಂದಾಗ, ದೇಶದ ಪ್ರಶ್ನೆಗಳು ಬಂದಾಗ, ನಮ್ಮ ಸಾರ್ವಭೌಮತೆಯ ಪ್ರಶ್ನೆಗಳು ಬಂದಾಗ, ನಮ್ಮ ಅಸ್ಮಿತೆಯ ಪ್ರಶ್ನೆಗಳು ಬಂದಾಗ ನಾವು ಒಂದಾಗುವಂತ ಹೇಳ್ಕೊಳ್ತಾ ಒಮ್ಮೆ ಜೋರಾಗಿ ಬೋಲೋ ಭಾರತ್ ಮಾತಾ ಕೀ, ಜೋರಾಗಿ ಅಮ್ಮಂದಿರು ನಡ್ಕೊಂಡು ಬಂದಿದ್ದೀರಿ, ಭಜನೆ ಆಡಿದ್ದೀರಿ. ಕೈಯಲ್ಲಿ ಮೊಬೈಲ್ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಅಪರೂಪಕ್ಕಾದರೂ ಒಮ್ಮೆ ಬದಿಗಿಟ್ಟು 2 ಕೈಯನ್ನು ಮೇಲೆತ್ತಿ ಮುಷ್ಟಿ ಬಿಗಿಹಿಡಿದು ತಾಯಿ ಭಾರತಿಗೆ ಜೈಕಾರದೊಂದಿಗೆ ಶ್ರೀನಿವಾಸನ ಕಲ್ಯಾಣೋತ್ಸವಕ್ಕೆ ಶುಭ ಹಾರೈಕೆಗಳು. ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಬೋಲೋ ಭಾರತ್ ಮಾತಾ ಕೀ. ಧನ್ಯವಾದ. ಮಾತಿನ ಮೂಲಕ ಇಡೀ ಭಗವದ್ಭಕ್ತರಲ್ಲಿ ವಿದ್ಯುತ್ ಸಂಚಲನವನ್ನು ಮೂಡಿಸಿದಂತಹ ಖ್ಯಾತ ವಾಗ್ಮಿ ಮಾನ್ಯ ಕೇಶವ ಬಂಗೇರವರು ಅವರು ಮಾತು ಹೇಳಿದರು, ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೊಂದು ದೇವಸ್ಥಾನ ಆಗುವ ಸಾಧ್ಯತೆ ಇದೆ ಅಂತ. ಮುಂದಿನ ದಿನಗಳು ಅಂತ ಹೇಳುವಾಗ ಹಿಂದಿನ ದಿನಗಳ ಬಗ್ಗೆ ನಾವು ಚಿಂತಿಸಿದಾಗ 100 ವರ್ಷ, 200 ವರ್ಷ, 300 ವರ್ಷ, 400 ವರ್ಷ, 1000, 2000, 3000 ವರ್ಷಗಳ ಹಿಂದೆ ನೋಡಿದಾಗ ಈ ಮಣ್ಣಿನಲ್ಲಿ ಯಾವುದೇ ಜಾತಿಗಳಿರಲಿಲ್ಲ ಬಂಧುಗಳೇ. 2 ಜಾತಿ ಇತ್ತು. ಒಂದು ಶ್ರಮಣ ಸಂಸ್ಕೃತಿ, ಮತ್ತೊಂದು ವೈದಿಕ ಸಂಸ್ಕೃತಿ. ಆ ನಿಟ್ಟಿನಲ್ಲಿ ಶ್ರಮಣ ಸಂಸ್ಕೃತಿಯಿಂದ ಬಂದ ನರಸಿಂಹ ಬಲ್ಲಾಳ ವೈದಿಕ ಸಂಸ್ಕೃತಿಗೆ ಪೂರಕವಾದಂತಹ ದೇಗುಲವನ್ನು ಕಟ್ಟಿ ಸಮನ್ವಯದ ಬದುಕನ್ನು, ಹಾಲು ನೀರಿನ ಸಂಬಂಧವನ್ನು ಬೆಸೆದುಕೊಂಡು ಬಂದಿದ್ದ. ಮುಂದಿನ ದಿನಗಳಲ್ಲಿ ಅದುವೇ ನಮ್ಮ ಜೀವನದ ಪಾಲಾಗಲಿ ಅಂತ ಆಶಿಸಿಕೊಂಡು ಭವ್ಯ ಭಾರತ ಮಾತೆ ನಮ್ಮೆಲ್ಲರನ್ನ ರಕ್ಷಿಸಲಿ ಅಂತ ಪ್ರಾರ್ಥಿಸಿಕೊಂಡು ಸುಂದರ ಮಾತಿಗೆ ಕೇಶವ ಬಂಗೇರವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ವೇದಿಕೆಯಲ್ಲಿ ಭಾಳಷ್ಟು ಮಂದಿ ವಾಗ್ಮಿಗಳಿದ್ದಾರೆ. ಭಗವಂತನ ಕಲ್ಯಾಣೋತ್ಸವ ನಮಗೆ ಪ್ರಮುಖ ಪ್ರೈಮರಿ ಭಾಗ, ತಪ್ಪು ತಿಳ್ಕೊಳ್ಬೇಡಿ, ಇದು ನಮಗೆ ಸೆಕೆಂಡರಿ ಭಾಗ. ಹಾಗಾಗಿ ಅಲ್ಲಿ ಮುಹೂರ್ತ ಹಾಳಾಗಬಾರ್ದು. ಅದಕ್ಕೋಸ್ಕರ ಇಲ್ಲಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಉಜಿರೆಯ ಜನಾರ್ದನ ದೇವಸ್ಥಾನದ ಅನುವಂಶೀಯ ಆಡಳಿತದಾರರಾಗಿರುವಂತಹ ಧರ್ಮಾತ್ಮರು ಶರತ್ ಕೃಷ್ಣ ಪಡ್ಬೇಟ್ನಾಯ ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಜನಾರ್ದನ ಸ್ವಾಮಿಯ ಪುಣ್ಯಭೂಮಿಯ ಅನುಗ್ರಹ ನಿಮಗಿದೆ. ಆ ಕ್ಷೇತ್ರದ ಆಡಳಿತ ಮೊಕ್ತೇಸರರು ಜನಾರ್ದನನಿಗೂ ನಮ್ಮ ಲಕ್ಷ್ಮೀ ನರಸಿಂಹನಿಗೂ, ಜನಾರ್ದನನಿಗೂ ಶ್ರೀನಿವಾಸನಿಗೂ ಸಂಬಂಧ ಇದೆ. 1-2 ಮಾತುಗಳು ಈ ವೇದಿಕೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕ್ಷೇತ್ರದ ದೇವರಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಗೆ, ಅದೇ ರೀತಿ ನಾವು ಆರಾಧಿಸಿಕೊಂಡು ಬಂದಂತಹ ಶ್ರೀ ಜನಾರ್ದನ ಸ್ವಾಮಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ಈ ಐತಿಹಾಸಿಕ ನೆಲದಲ್ಲಿ ನಡೀತಾ ಇರುವಂತಹ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವದ
ಭಾಗವಾಗಿ ನಡೀತಾ ಇರುವಂತಹ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರು, ನೆಚ್ಚಿನ ಶಾಸಕರು ಆಗಿರುವಂತಹ ಶ್ರೀ ಹರೀಶ್ ಪೂಂಜಾರ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂತಹ ಗೌರವಾನ್ವಿತ ಶ್ರೀ ಪ್ರತಾಪ್ ಸಿಂಹ ನಾಯ್ಕರವರೇ, ಈ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಆತ್ಮೀಯರು ಆಗಿರುವಂತಹ ಡಾಕ್ಟರ್ ಪ್ರದೀಪ್ ರವರೇ, ಈಗಾಗಲೇ ರೋಮಾಂಚನಗೊಳ್ಳುವಂತೆ ಪ್ರಧಾನ ಭಾಷಣವನ್ನು ಮಾಡಿದಂತಹ ಮಾನ್ಯ ಕೇಶವ ಬಂಗರ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಈ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ಎಲ್ಲ ಸಹೃದಯ ಆಸ್ತಿಕ ಬಂಧುಗಳೇ, ಇವತ್ತು ನಾವೆಲ್ಲ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇವೆ. ಸಾಮಾನ್ಯವಾಗಿ ಮದುವೆಯ ಕಾರ್ಯಕ್ರಮದಲ್ಲಿ ಸಂಭ್ರಮಗಳು, ಸಡಗರಗಳು ಎಲ್ಲ ಕಡೆ ಇರ್ತದೆ. ಆದರೆ ಇವತ್ತು ನಡೀತಾ ಇರುವಂತಹ ಒಂದು ಏನು ವಿವಾಹ ಮಹೋತ್ಸವ ಇದೆ, ಅದು ಅಂತಿಂತ ವಿವಾಹ ಮಹೋತ್ಸವ ಅಲ್ಲ. ಸಾಕ್ಷಾತ್ ದೇವರು ಶ್ರೀನಿವಾಸ ಮತ್ತು ಪದ್ಮಾವತಿ ದೇವರ ವಿವಾಹ ಮಹೋತ್ಸವ. ಈ ವಿವಾಹ ಮಹೋತ್ಸವ ಇದರಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂಥ ನಾವು ಖಂಡಿತವಾಗಿಯೂ ಇಂತಹ ಒಂದು ಐತಿಹಾಸಿಕ ನೆಲದಲ್ಲಿ, ಈಗಾಗಲೇ ಈ ಹಿಂದೆ ಹೇಳಿದ ಹಾಗೆ ನಡ ಅನ್ನುವಂತಹ ಈ ಒಂದು ಭೂಮಿ ಅನೇಕ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಭೂಮಿ, ಐತಿಹಾಸಿಕ ಭೂಮಿ. ಇಂತಹ ಒಂದು ಐತಿಹಾಸಿಕ ಭೂಮಿಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಸಾಕ್ಷಾತ್ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮ. ಇಂತಹ ಎರಡು ಐತಿಹಾಸಿಕ ಸಂಗತಿಗಳು ಇವತ್ತು ಆಗ್ತಾ ಇರುವಂಥದ್ದು, ಅದನ್ನು ನಾವು ತುಂಬಿಕೊಳ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಅದೃಷ್ಟ, ಸುಯೋಗ ಅಂತ ಹೇಳಿ ಭಾವಿಸಬೇಕು. ಯಾಕೆಂತ ಹೇಳಿದರೆ, ನಾವು ಕೇವಲ ಬಾಯಿ ಮಾತಿಗಾಗಿ ಐತಿಹಾಸಿಕ ಅಂತ ಹೇಳಿ ನಾವು ಭಾವಿಸಬೇಕಾದದ್ದಿಲ್ಲ. ಯಾಕೆ ಐತಿಹಾಸಿಕ ಅಂತ ಹೇಳಿದರೆ, ಇವತ್ತು ಈಗಾಗಲೇ ಕೇಶವ ಬಂಗೇರರು ಅಥವಾ ಡಾಕ್ಟರ್ ಪ್ರದೀಪ್ನವರು ಹೇಳಿದ ಹಾಗೆ ಇಲ್ಲಿ ಒಂದು ಶ್ರದ್ಧಾ ಕೇಂದ್ರ ಇತ್ತು. ಶ್ರೀ ಲಕ್ಷ್ಮೀ ನರಸಿಂಹದೇವರ ಒಂದು ಮಂದಿರ ಸ್ಥಾಪನೆ ಆಗಿತ್ತು. ಅದು ಕಾರಣಾಂತರಗಳಿಂದ ಕಾಲಾಂತರದಲ್ಲಿ ಅದು ಜೀರ್ಣಗೊಂಡು ಇವತ್ತು ಅದರ ಕುರುಹುಗಳು ಮಾತ್ರ ಉಳಿದಿವೆ. ಇವತ್ತು ನಮ್ಮ ಸನಾತನ ಹಿಂದೂ ಧರ್ಮ ಉಳಿಬೇಕಂತಿದ್ದರೆ ನಮ್ಮ ಶ್ರದ್ಧಾ ಕೇಂದ್ರಗಳು ಉಳಿಬೇಕು. ಆ ಶ್ರದ್ಧಾ ಕೇಂದ್ರಗಳ ಏನು ಮೂಲಕ ನಮ್ಮ ಧರ್ಮದ ಪುನರುತ್ಥಾನ ಆಗುವಂಥದ್ದು ಖಂಡಿತವಾಗಿಯೂ ನಾವು ಅದನ್ನು, ಆ ಶ್ರದ್ಧಾ ಕೇಂದ್ರಗಳನ್ನು ಉಳಿಸಬೇಕು. ಹಾಗೂ ಐತಿಹಾಸಿಕವಾಗಿ ನಮ್ಮ ಆರಾಧನಾ ಕೇಂದ್ರಗಳಾಗಿ ಇದ್ದಂತಹ ಏನು ದೇವಸ್ಥಾನಗಳಿದೆ, ಮಂದಿರಗಳಿದೆ, ಬಸದಿಗಳಿದೆ, ಅದನ್ನು ಪುನರುತ್ಥಾನ ಮಾಡುವ ಮೂಲಕ ಖಂಡಿತವಾಗಿಯೂ ನಮ್ಮ ಧರ್ಮವನ್ನು ಪುನಃ ಮುನ್ನೆಲೆಗೆ ತಂದು ಈ ಧರ್ಮವನ್ನು, ದೇಶವನ್ನು, ನಮ್ಮ ನಾಡನ್ನು ಉಳಿಸುವಂತಹ ಕೆಲಸ ಆಗಬೇಕು. ಅದು ಇವತ್ತು ಈ ವೇದಿಕೆಯ ಮೂಲಕ ಆಗ್ತಾ ಇರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷ ತರುವಂತಹ ಸಂಗತಿ. ಇವತ್ತು ಈ ಶ್ರೀನಿವಾಸ ಕಲ್ಯಾಣೋತ್ಸವ ಏನು ಆಗ್ತಾ ಇದೆ, ಆ ಶ್ರದ್ಧಾ ಕೇಂದ್ರದ ಪುನರುಜ್ಜೀವನದ ಏನು ಕೆಲಸ ಇದೆ, ಅದಕ್ಕೆ ನಾಂದಿಯಾಗಲಿ. ನಾವೆಲ್ಲ ಸೇರಿ ಒಂದು ಐತಿಹಾಸಿಕ ಶ್ರದ್ಧಾ ಕೇಂದ್ರವನ್ನು ಪುನಃ ಕಟ್ಟಿ ನಿಲ್ಲಿಸುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ವಿಶೇಷವಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು, ಇಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಬಹಳ ದೊಡ್ಡ ಕೆಲಸ. ಎಲ್ಲರನ್ನು ಸೇರಿಸಿಕೊಂಡು ಮಾನ್ಯ ಡಾಕ್ಟರ್ ಪ್ರದೀಪ್ ನಾವೂರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ, ಇನ್ನು ಮುಂದೆ ಭವಿಷ್ಯದಲ್ಲಿ ನೀವು ಏನು ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ, ಆ ಉದ್ದೇಶ ಭಗವಂತನ ಅನುಗ್ರಹದಿಂದ ಈಡೇರಲಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಮಾಡಿದ ಎಲ್ಲ
ಸಹೃದಯ ಬಂಧುಗಳಿಗೆ ನನ್ನ ನಮಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೇನೆ. ಬಹಳ ಮನೋಜ್ಞವಾದಂತಹ ಮಾತುಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವಂತಹ ಶರತ್ ಕೃಷ್ಣ ಪಡ್ವೆಟ್ನಾಯ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಅರ್ಪಿಸಿಕೊಂಡು ಈ ವೇದಿಕೆಯಲ್ಲಿ ಇನ್ನೋರ್ವ ಧರ್ಮಾತ್ಮರು ಇನ್ನೊಂದು ಕ್ಷೇತ್ರದ ಆನುವಂಶಿಕ ಆಳ್ತ ಮೊಕ್ತೇಸರು ಆಗಿರುವಂತಹ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರು ಐತಿಹಾಸಿಕ ಮಣ್ಣಿನ ಹರಕೆಗೆ ಇಡೀ ನಾಡಿನಲ್ಲಿ ಖ್ಯಾತವಾಗಿರುವಂತಹ ಸೂರ್ಯ ಸದಾಶಿವರುದ್ರ ದೇವಸ್ಥಾನದ ಆಳ್ತ ಮೊಕ್ತೇಸರಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಧರ್ಮಾತ್ಮರು ಮಾನ್ಯ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ವಿನಿಸ್ಕೊಳ್ತಾ ಇದ್ದೇನೆ. ಸಾನ್ನಿಧ್ಯ ಲಕ್ಷ್ಮೀ ನರಸಿಂಹ ಸ್ವಾಮಿ ಹಾಗೂ ಈ ನಡ ಗ್ರಾಮದ ಸಾನ್ನಿಧ್ಯ ಸೂರ್ಯ ಶ್ರೀ ಸದಾಶಿವರುದ್ರ ಸ್ವಾಮಿ ಹಾಗೂ ಎಲ್ಲ ದೇವರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮೊದಲಿಗೆ ಈ ಒಂದು ಅತ್ಯಂತ ಐತಿಹಾಸಿಕ ಮತ್ತು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಮಹಾನುಭಾವರಿಗೆ ನನ್ನ ನಮನಗಳನ್ನು ತಿಳಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಾಸಕರಾದ ಶ್ರೀಯುತ ಹರೀಶ್ ಪೂಂಜಾ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯಕ್ ಅವರೇ, ಈ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾದ ಆತ್ಮೀಯರಾದ ಡಾಕ್ಟರ್ ಪ್ರದೀಪ್ ಅವರೇ, ಈ ವೇದಿಕೆಯಲ್ಲಿ ಪ್ರಧಾನ ಭಾಷಣವನ್ನು ಮಾಡಿ ಈ ಕಾರ್ಯಕ್ರಮದ ದೇವೋದ್ದೇಶ ಮತ್ತು ಔಚಿತ್ಯದ ಬಗ್ಗೆ ಮನೋಜ್ಞವಾಗಿ ತಿಳಿಯಪಡಿಸಿದಂತಹ ಆತ್ಮೀಯರಾದ ಕೇಶವ ಬಂಗೇರ ಅವರೇ ಹಾಗೂ ವೇದಿಕೆ ಎಲ್ಲ ಗಣ್ಯ ಮಹನೀಯರೇ, ಬಂಧು ಭಗಿನಿಯರೇ, ಬಹುಶಃ ನಾನು ಈಗಾಗಲೇ ಅಧ್ಯಕ್ಷರಾದ ಪ್ರದೀಪ್ ಅವರು ತಿಳಿಸಿದ್ದೆ, ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ. ಆದರೆ ಕಾರ್ಯಕ್ರಮದ ನಿರ್ವಾಹಕರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವ ಒಂದು ಜವಾಬ್ದಾರಿಯನ್ನು ತಿಳಿಸಿದ್ದಾರೆ. ಬಹುಶಃ ನಾವೆಲ್ಲ ಅತ್ಯಂತ ಸಂತೋಷ, ಸಂಭ್ರಮ ಮತ್ತು ಭಾವನಾತ್ಮಕವಾಗಿ ಭಾಗವಹಿಸ್ತಾ ಇರುವಂಥದ್ದು 2 ಕಾರ್ಯಕ್ರಮಗಳಲ್ಲಿ. ಒಂದು ಧಾರ್ಮಿಕ ಕಾರ್ಯಕ್ರಮ, ಮತ್ತೊಂದು ಸಾಮಾಜಿಕ ಕಾರ್ಯಕ್ರಮ. ಧಾರ್ಮಿಕ ಕಾರ್ಯಕ್ರಮಕ್ಕೆ ಪ್ರಾಯವಾಗಿ ಇರುವಂಥದ್ದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಜಾತ್ರೋತ್ಸವಗಳು, ಬ್ರಹ್ಮಕಲಶೋತ್ಸವಗಳು. ಸಾಮಾಜಿಕ ಕಾರ್ಯಕ್ರಮಗಳಿಗೆ ಕಿರೀಟಪ್ರಾಯವಾಗಿರುವಂಥದ್ದು ವಿವಾಹ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ವಿಶೇಷತೆ ಏನಂತೇಳಿದರೆ, ಇದು 2 ಸಮ್ಮಿಲನವಾದಂತಹ ಒಂದು ಕಾರ್ಯಕ್ರಮ. ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ, ಸಾಕ್ಷಾತ್ ದೇವರ ಒಂದು ವಿವಾಹ ಮಹೋತ್ಸವವನ್ನು ನೋಡಿ ಆನಂದಿಸುವಂಥ ಒಂದು ವಿಶೇಷ ಸಂಭ್ರಮ. ಆದ್ದರಿಂದ ಇದು ವಿವಾಹ ಕಾರ್ಯಕ್ರಮ ಆಗಲಿ, ಧಾರ್ಮಿಕವಾದಂತಹ ಜಾತ್ರೋತ್ಸವ, ಬ್ರಹ್ಮಕಲಶ ಇತ್ಯಾದಿ ಕಾರ್ಯಕ್ರಮ, ಇದೆರಡನ್ನೂ ದ್ವಿಗುಣಗೊಳ್ಳುವಂಥ ಸಂತೋಷ, ಸಂಭ್ರಮ ನೀಡುವಂಥ ಇದೊಂದು ಕಾರ್ಯಕ್ರಮ. ಬಹುಶಃ ಈ ಕಾರ್ಯಕ್ರಮದ ಮೂಲಕ ಬಹುಶಃ ಈ ನಾಡಿನ, ಈ ತಾಲೂಕಿನ ಜನರಿಗೆ ಒಂದು ವಿಶೇಷ ಸಂಭ್ರಮ. ಇಂತಹ ಕಾರ್ಯಕ್ರಮವನ್ನು ನಾವು ತಿರುಪತಿ ಮತ್ತು ಇನ್ನಿತರ ಕಡೆಗಳಲ್ಲಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿ ಆನಂದಿಸಿದ್ದೇವೆ. ಆದರೆ ನಮ್ಮೂರಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯುತ್ತಿರುವಂಥದ್ದು ಇದು ಬಹಳ ಸಂತೋಷದ ವಿಚಾರ. ಹಿರಿಯರೊಂದು ಮಾತು ಹೇಳ್ತಾರೆ, ಯಾವುದೇ ದೇಶವನ್ನು ನಾಶ ಮಾಡಬೇಕಾದ್ರೆ ಆ ದೇಶದ ಸಂಸ್ಕೃತಿಯನ್ನು ನಾಶ ಮಾಡಬೇಕಂತೆ, ಆಗ ಆ ದೇಶ ನಾಶ ಆಗ್ತದೆ ಅಂತ. ಆದರೆ ನಮ್ಮ ದೇಶದ ವೈಶಿಷ್ಟ್ಯ ಏನಂತೇಳಿದರೆ, ಹಿಂದೂ ದೇಶವಾದ ನಮ್ಮದು ಇಲ್ಲಿ ಅನೇಕ ಸಂಸ್ಕೃತಿಗಳು ಹಿಂದೂ ಸಂಸ್ಕೃತಿ ಜೊತೆಗೆ ಒಳಗೊಂಡಿದೆ. ಆದ್ದರಿಂದ ಯಾವುದೇ ದೇಶವನ್ನು ನಾಶ ಮಾಡಿದಾಗೆ ನಮ್ಮ ದೇಶವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಬಹು ಸಂಸ್ಕೃತಿಯನ್ನು ಹೊಂದಿರುವಂತಹ ಏಕಧರ್ಮೀಯ ಹಿಂದೂ ರಾಷ್ಟ್ರ. ಇಲ್ಲಿ ಸೇರುವಂಥ ನಾವೆಲ್ಲ ಏನು ಜನರಿದ್ದೇವೆ,
ನಾವೆಲ್ಲರೂ ಹಿಂದೂ ಧರ್ಮ ಅನ್ನುವಂಥ ಒಂದು ವಟವೃಕ್ಷ ಅಂತ ಹೇಳಿದರು. ಆ ವೃಕ್ಷದ ಬೇರೆ ಬೇರೆ ಕೊಂಬೆಗಳಾಗಿ ಇದ್ದರೆ ಕೂಡ ಹಿಂದುತ್ವದ ಬೇರಿನ ಒಂದು ಸಂಸ್ಕೃತಿ ನಮಗಿದೆ. ನಾವು ಮನೆಯಲ್ಲಿ ನಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ರೀತಿಯ ಸಂಸ್ಕೃತಿ ಆಚರಣೆಗಳಿರ್ಬೋದು. ಆದರೆ ನಾವೆಲ್ಲರೂ ಈ ದೇಶದ ಈ ನೆಲದ ಮಕ್ಕಳು ಅನ್ನುವಂಥ ಭಾವನೆ ನಮ್ಮಲ್ಲಿದೆ. ಆ ಕಾರಣಕ್ಕಾಗಿ ಇವತ್ತು ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ನಾವೆಲ್ಲರೂ ಬೇರೆ ಬೇರೆ ಹಿನ್ನೆಲೆಯಿಂದ ಬೇರೆ ಬೇರೆ ಒಂದು ಆಚಾರ ವಿಚಾರಗಳನ್ನು ಹೊಂದಿದರೆ ಕೂಡ ಹಿಂದೂ ಸಂಸ್ಕೃತಿ ಅನ್ನುವಂಥ ಒಂದು ದಿವ್ಯ ನೆಲೆಯಲ್ಲಿ ನಾವೆಲ್ಲ ಇಲ್ಲಿ ಭಾಳ ಸಂತೋಷದಿಂದ ಸಂಭ್ರಮದಿಂದ ಭಾಗವಹಿಸ್ತಾ ಇದ್ದೇವೆ. ಇದು ನಮ್ಮ ನೆಲದ ನಮ್ಮ ದೇಶದ ವೈಶಿಷ್ಟ್ಯ. ಬಹುಶಃ ಈ ಒಂದು ಕಾರ್ಯಕ್ರಮದ ಮೂಲಕ ಈ ಒಂದು ನರಸಿಂಹಗಡದ ಬುಡದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಸಾನ್ನಿಧ್ಯ ಮುಂದಿನ ದಿನಗಳಲ್ಲಿ ಬಲವಾಗಿ ನಿಂತು ಈ ಒಂದು ಪ್ರದೇಶಕ್ಕೆ ಏನು ಐತಿಹಾಸಿಕ ಒಂದು ಹಿನ್ನೆಲೆ ಇದೆ ಅದು ಮತ್ತೆ ಮರುಸ್ಥಾಪನೆ ಆಗಲಿಕ್ಕಿದೆ ಅನ್ನುವಂಥ ಒಂದು ಭಾವನೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೆ ನನ್ನ ನಮನಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅತ್ಯುತ್ತಮ ಸುಂದರ ಮಾತಿಗಾಗಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಶ್ರೀನಿವಾಸ ಕಲ್ಯಾಣೋತ್ಸವ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಾರಂಭವಾಗಲಿರುವುದರಿಂದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ವಾಗ್ಮಿಗಳು, ಪ್ರತಿಯೊಬ್ಬ ಅತಿಥಿಗಳು ಸಮಯದಾನವನ್ನು ಮಾಡುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯ ಹರಿಕಾರ, ಜನಪ್ರಿಯ ಶಾಸಕರು ಆಗಿರುವಂಥ ಹರೀಶ್ ಪೂಂಜಾ ಇವರು. ಒಂದು ಕ್ಷೇತ್ರಕ್ಕೆ, ಒಂದು ವ್ಯಕ್ತಿಗೆ ಅವರದೇ ಆದಂತಹ ಒಂದು ಹಿನ್ನೆಲೆ ಇದೆ. ಹರೀಶ್ ಪೂಂಜಾರವರ ಹಿನ್ನೆಲೆ ಏನು ಅಂತ ಕೇಳಿದರೆ ಧರ್ಮಾಚರಣೆ. ಧರ್ಮಾಚರಣೆಯ ಮೂಲಕ ಇಡೀ ಸಮಾಜಕ್ಕೆ ಪರಿಚಯವನ್ನು ಮಾಡಿಕೊಟ್ಟಂತಹ ಒಬ್ಬ ಭವ್ಯಾತ್ಮರು. ಭಗವಂತನ ಸೇವೆಯನ್ನು ಮಾಡಿ, ಭಗವಂತನ ಬ್ರಹ್ಮಕಲಶೋತ್ಸವವನ್ನು ಮಾಡಿ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಎನ್ನುವ ಮಾತಿನ ಹಾಗೆ ಉತ್ತಮ ನಂಬಿಕೆ ಬೇಕು, ಅದಕ್ಕೆ ಬೇಕಾದಂಥ ನಾಲೆಜ್ ಬೇಕು, ಅದರ ಆಚರಣೆಯನ್ನು ಕೂಡ ಮಾಡಬೇಕು. ಇವತ್ತು ಧರ್ಮಾಚರಣೆಯ ಮೂಲಕ ಇಡೀ ಜನರ ಪ್ರೀತಿ ಗೌರವಗಳಿಗೆ ಪಾತ್ರರಾದವರು. ಎಲ್ರಿಗೂ ಗೊತ್ತಿರಬೇಕು, ನವರಾತ್ರಿಯ 9 ದಿನಗಳ ಕಾಲ ಚಪ್ಪಲಿಯನ್ನು ಹಾಕದೆ ಕೂಡ 9 ದಿನ ವ್ರತವನ್ನು ಆಚರಿಸುವಂಥ ಒಬ್ಬ ಭವ್ಯಾತ್ಮರು ಇದ್ದರೆ ಅದು ಹರೀಶ್ ಪೂಂಜಾರವರು. ವಾರದಲ್ಲಿ ಎಷ್ಟು ದಿವಸ ಅವರು ವ್ರತ ಮಾಡ್ತಾರೆ, ಏನೆಲ್ಲ ಉಪವಾಸ ಇದೆ ಅದು ಅವರಿಗೆ ಮಾತ್ರ ಗೊತ್ತಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವೆಲ್ಲರೂ ತುಂಬ ಮಾತಾಡ್ತೇವೆ, ಆದರೆ ಅದನ್ನು ಪ್ರಾಯೋಗಿಕವಾಗಿ ಆಚರಿಸುವಾಗ ಹಿನ್ನಡೆಯನ್ನು ಅನುಭವಿಸ್ತೇವೆ. ಆದರೆ ಅದರಲ್ಲಿ ಕೂಡ ಮುನ್ನಡೆಯನ್ನು ನಡೆಸಿಕೊಂಡು ಬಂದಿರುವಂತಹ ರಾಜಕೀಯ ಕ್ಷೇತ್ರವನ್ನು ಹೊರತುಪಡಿಸಿ ಮಾತಾಡಿದಾಗ ಧರ್ಮಾಚರಣೆಯನ್ನೇ ಜೀವನದ ಉಸಿರಾಗಿ ಪರಿವರ್ತಿಸಿದಂತಹ ಅಭಿವೃದ್ಧಿ ಹರಿಕಾರ ಮಾನ್ಯ ಹರೀಶ್ ಪೂಂಜಾರವರ ಅಧ್ಯಕ್ಷತೆಯಲ್ಲಿ ಈ ಸುಂದರ ಕಾರ್ಯಕ್ರಮ ನಡೀತಾ ಇದೆ. ತಾವು ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಡ್ಬೇಕು ಅಂತ ನಾನು ಪ್ರೀತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸ್ಥಳ ಸಾನ್ನಿಧ್ಯೋಡು ಹಿರಿಯಕಲು ನಂಬುದು ನೆಲೆಯಾಯಿನಂಚಿತ್ತಿನ ನಂಕೈತೆ ಗೋಚರಗೆ ಬರ್ಪುನಂಚಿತ್ತಿನ ಆ ಲಕ್ಷ್ಮೀ ನರಸಿಂಹ ದೇವರನ್ನ ಪಾದಕಲಮಗಲಗೆ ಅಡ್ಡಬೂರೊಂದು 7 ಬೆಟ್ಟದ ಒಡೆಯೆಂದು ಪನ್ಪುನು ವೆಂಕಟರಮಣ ದೇವರಿಗೆ ಅಂಚಿತ್ನ ವೆಂಕಟರಮಣ ದೇವರೇ ಅಲ್ಪ 7 ಬೆಟ್ಟ ಮೂಲ ನಮ್ಮ ಒಂಜಿ ಬೆಟ್ಟ ನರಸಿಂಹ ಬೆಟ್ಟದ ತಪ್ಪಲಗೆ ಬತ್ತನಂಚಿತನ ಲಕ್ಷ್ಮೀ ಸಹಿತ ವೆಂಕಟರಮಣ ದೇವರನ್ನ ಪಾದಕಮಲಗೆ ಅಡ್ಡಬೂರೊಂದು ವೇದಿಕೆದ ಮಿತ್ತ ಉಪಸ್ಥಿತಿರುಪುನಂಚಿತ್ನ ಮಾತ ಗಣ್ಯರನ್ನೆಲ್ಲ ಆಶೀರ್ವಾದ ನಟ್ಟೊಂದು ಸೇರಿದನಂಚಿತ್ನ ಮಾತ ಸಮಸ್ತ ಹಿಂದೂ ಸಮಾಜದ ಬಂಧುಲೆ, ಪತ್ರಿಕಾ ಮಾಧ್ಯಮದ ಬಂಧುಲೆ. ಯಾನ್ ಜಾಸ್ತಿ ಪಾತಿರ್ರೆ ಪೋಪುಜಿ ಪ್ರದೀಪರು ಪಾತಿರ್ ನೆಟ್ಟು ಬಾಕಿ ಊರಿನ ಒಂಜಿ 2 ಅಂಶ ನಿಖಲ್ನ ಎದುರುಡು ದೀಯರೇನು ಇಷ್ಟಪಡೆಪೆ. ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಕ್ರಮಲೇನು ಕುಡ್ಲದ ಪೇಟೆಡು ತಾಲೂಕುದ ಕೇಂದ್ರಡು ಶ್ರೀನಿವಾಸ ಕಲ್ಯಾಣೋತ್ಸವ ಆಪನೇನು ನಮ್ಮ ಕೇಂದ್ರ, ನಮ್ಮ ತೂತ, ನಮ್ಮ ಇಟ್ಟು ಭಾಗವಹಿಸದ ಯಾನ ತೆರಿನ ಮಟ್ಟಡು ಒಂಜಿ ತಾಲೂಕುದ ಒಂಜಿ ಗ್ರಾಮಡು ಶ್ರೀನಿವಾಸ ಕಲ್ಯಾಣೋತ್ಸವ ನಡತದನು ನಂಡ ಅವು ನಮ್ಮ ಗ್ರಾಮ ನಡ ಗ್ರಾಮಡು ಒಂದು ಪಂಡ್ರೆಯನ್ನು ಭಾರಿ ಸಂತೋಷನ ಈ ಸಂದರ್ಭ ಪಡೆಯೊಂದಿಲ್ಲ.
ಅಪಗ ನಡತ್ತಂಚಿತ್ನ ಈ ಪ್ರಕೃತಿದ ಮಡಿಲ್ ಡಿಪ್ಪುನಂಚಿತ್ನ ನರಸಿಂಹಗಡತ ತಪ್ಪಲಿಡು ಈ ಲಕ್ಷ್ಮೀ ಸಹಿತ ಶ್ರೀನಿವಾಸ ದೇವರನ್ನ ಒಂದು ಶ್ರೀನಿವಾಸ ಕಲ್ಯಾಣ ಉತ್ಸವ ಇನ್ನು ನಡತೊಂದು ಪಂಡಂದಾಂಡ ಪ್ರಯಶ ನೆಕ್ಕ ಮೂಲ ಪ್ರೇರಣೆ ಇರಂದು ಕೇಂಡಂದಾಂಡ ನಮ್ಮ ನಂದಕುಮಾರ ತಂತ್ರಿಲು ನಂದಕುಮಾರ ತಂತ್ರಿಲ್ನ ಪ್ರೇರಣೆ ದಾಯಂದು ಕೇಂಡ ಯಾನು 2018 ಈ ಕ್ಷೇತ್ರದ ಶಾಸಕ ಆಯ್ನಂಚಿತ್ತಿನ ಸಂದರ್ಭಡು ಒಂಜಿ ತಿಂಗಳು ನಂದಕುಮಾರ ತಂತ್ರಿಲ್ ನಡೆಗೆ ಯಾನು ಬೆಳ್ತಂಗಡಿದ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಪೋನಾಗ 6 ಆನಿ ಪ್ರಸಾದ ಕೊರ್ದು ಆರು ಕೆಬಿಟ್ಟು ಒಂಜಿ ಪಾತ್ರ ಬಂದಿದ್ದೇರು ಪೂಂಜರೆ ಭಾರಿ ಪುರಾತನವಾಯಿನಂಚಿತ್ನ ಒಂಜಿ ದೈವ ಸಾನ್ನಿಧ್ಯ ದೇವರನ ಸಾನ್ನಿಧ್ಯ ನಮ್ಮ ನರಸಿಂಹಗಡತ್ತ ತಪ್ಪಲಡು ಉಂಡು ಐನು ಆ ಸಾನ್ನಿಧ್ಯ ಒಂಜತ್ತನ ಒಂಜಿ ದಿನ ಲಕ್ಕೊಂದು ಉಂತು ನಂಚಿತ್ತಿನ ಒಂಜಿ ಯೋಗ ಭಾಗ್ಯಲ ಆ ಊರಿಗೂ ಉಂಡು ಆ ಕಾರಣಗೋಸ್ಕರ ಆ ಸಂದರ್ಭಗೆ ಈರ್ನಲ ಸಾಕಾರ ಬೋರ್ಡು ಯಾನ ಆ ಕಾರಣಗೋಸ್ಕರ ದುಂಬ ಊರು ದಕ್ಲೈನ್ ಸೇರ್ಸಾ ಒಂದು ವಿಶ್ವ ಪರಿಷತ್ ದಕ್ಲೈನ್ ಒಟ್ಟು ಸೇರ್ಸಾ ಒಂದು ಪೋಪೆ ಎಂದು ಪನ್ಪುನಂಚಿತ್ನ ಪಾತೆರನು 2013 ಪಂತನಾರು ನಂದಕುಮಾರ ತಂತ್ರಿಲ್ ಎಂದು ಯಾನ ಈ ಸಂದರ್ಭ ಉಲ್ಲೇಖ ಮಲ್ಪೆ ಪ್ರಾಯಶಃ ಆನೆ ಹಿಡಿದ ಪಕ್ಕ ಅವು ಪಂಡದ ಒಂತ ಸಮಯ ಅವಡಂದಂಡ ಎಂಗ್ಲ ಕಾತ್ಯಾಯನದ ಗುರುವಣ್ಣೆ ಬತ್ತೇರು ಕಾತ್ಯಾಯನದ ಗುರುವಣ್ಣೆ ಬತ್ತದ ಒಂಜಿ ದಿನ ಪಂಡೇರು ಎಂಗ್ಲೆ ಲಾಯ್ಲದ ವೆಂಕಟರಮಣ ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನೆ ದಿನಾಗ ಎಂಗ್ಲೆಗೆ ನಡಡ್ದು ಪೋದು ಒಂಜಿ ಅಲ್ಪಡ್ದು ಪ್ರಾರ್ಥನೆ ಮಲ್ತದ ಒಂಜಿ ಮುಂಡಿ ಮಣ್ಣು ಬತ್ತ ಒಂದು ಬಲ್ಲೆ ಎಂದು ಪನ್ಪು ನಚ್ಚಿದ್ದು ಒಂಜಿ ಪ್ರಾರ್ಥನೆ ಪಂಡೇರು ದಾಯಿಗೆಂದು ಕೆಂಡ ಆನಿದ ಕಾಲಘಟ್ಟಡು ವಿಶೇಷವಾದ ಇನ್ನು GSP ಸಮಾಜ ಜಾಸ್ತಿ ಆದ ನಮ್ಮೊಂದು ಉಪ್ಪುನಂಚಿತ್ನ ಲಕ್ಷ್ಮೀ ವೆಂಕಟರಮಣ ದೇವರನೊಟ್ಟಿಗೆ ನರಸಿಂಹ ದೇವರನ ಅಂಚಿತ್ನ ಇಂಚಿನ ಬೇತೆ ಬೇತೆ ದೇವಸ್ಥಾನ ಆನಾಗ ಅಂಚಿತ್ನ ಪಾವಿತ್ರ್ಯ ಪಡೆಯಿನಂಚಿತ್ನ ಒಂಜಿ ದೇವಸ್ಥಾನ ಓಲಿತ್ತನೆಂದು ಪನ್ಪುನಂಚಿತ್ನ ಪ್ರತೀತಿ ಇತ್ತನೆಂದು ಕೆಂಡ ಅವು ನಡ ಗ್ರಾಮದ ಈ ತಪ್ಪಲಡಿ ಇತ್ತನೆಂದು ಪನ್ಪುನೇನೆ ಅಲ್ಪದ ದೈವಜ್ಞರು ಪಂಡೇರು ಎಂದು ಪನ್ಪುನೆಲ್ಲ ಗುರುವಣ್ಣೆ ಪಂಡೇರು ಪ್ರಾಯಶಃ ಹಿಡಿದ್ಬೇಕ ನವೀನ್ ನೆರಿಯರ್ಲ ಗುರುವಣ್ಣೆಲ ನಂದಕುಮಾರ್ ತಂತ್ರಿಲ್ಲ ಏತು ಸರ್ತಿ ಎನ್ನಡಗಿ ಈ ಒಂಜಿ ವಿಚಾರದ ಬಗ್ಗೆ ಬತ್ತೇರೆ ಎಂದು ಪನ್ಪನು ಎಂಕ್ ಲೆಕ್ಕ ಮಲ್ಪೆರ ಸಾಧ್ಯಜು ಆತು ಸರ್ತಿ ಊರು ದಕ್ಲೆ ಗೊತ್ತಿಜ್ಜಂದೆ ಪ್ರಾಯಶಃ ಆತು ಸರ್ತಿ ಈ ಒಂಜಿ ಸಾನ್ನಿಧ್ಯದ ಬಗ್ಗೆ ಪಾತ್ರ ಕತೆ ಆದಿತ್ತುಂಡು ಪ್ರಾಯಶಃ ಒಂಜಿ ತಿಂಗಳು ದುಂಬು ನಂದಕುಮಾರ್ ತಂತ್ರಿಲ್ಲ ನಮ್ಮ ನವೀನ್ ನೆರಿಯರ್ಲ ಗುರುವಣ್ಣೆಲ ಬರೋಡದ ಶಶಿಯಣ್ಣನ ಇಲ್ಲಡೆ ಬರ್ತದೆ ಒಂಜಿ ವಿಚಾರ ಪ್ರಸ್ತಾಪ ಮಲ್ತೇನೆ ಎಂಗ್ಲಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಎಂಗ್ಲಿ ನಡಟ್ಟು ಮಲ್ಪೊಡೊಂದುಲ್ಲ ದಾಯಗಿಂದ ಕೇಂದ್ರಂಡ ಮೂಲಿಪ್ಪುನಂಚಿತ್ನ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸಾನ್ನಿಧ್ಯ ವೃದ್ಧಿಯಾದ ಎಂಚ ಅಯೋಧ್ಯೆಡ 500 ವರ್ಷದ ಬೊಕ್ಕ ರಾಮ ಮಂದಿರ ನಿರ್ಮಾಣ ಆತನ ಅವೇ ರೀತಿ ನರಸಿಂಹಗಡಟ್ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ನಿರ್ಮಾಣಕ್ಕೆ ಇನ್ನಿತ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರೇರಣೆ ಆವಡು ಒಂದು ಪನ್ಪುನಂಚಿತ್ನ ಕಾರಣಗೋಸ್ಕರ ನಮ್ಮ ಮಲ್ಪೆರೋಲ್ಲ ಅಂತ ಪನ್ಪುನಂಚಿತ್ನ ಪಾತೆರನ್ನು ಪಂಡೇರು ಪ್ರಾಯಶಃ ಐಡ್ದು ಬೊಕ್ಕ ಕರ್ನಣ್ಣೆಪ್ಪು ನಮ್ಮ ಡಾಕ್ಟರ್ ಪ್ರದೀಪೇರಿಪ್ಪು ಊರ್ದಕ್ಕಲ್ನ ಮಾತ ಸಾಕಾರದ ಮೂಲಕ ಯಾನ್ಲ ಒಂಜಿ ಪಾತೆರ ಪಂಡೆ ಡಾಕ್ಟ್ರೆ ನಮ್ಮ ದುಂಬದ ನೆಕ್ಸ್ಟ್ ವರ್ಷ ಮಲ್ಪುಗ ದಯನ್ ಮಂಡ ಬರ್ಸ ಶುರು ಆಪುಂಡು ನಾನು ಒಂಜಿ ತಿಂಗೋಲಾನಾಗ ಈ ಬರ್ಸದ ನಡುಟು ಈ ಕಾರ್ಯಕ್ರಮ ಮಲ್ಪು ಹಿಡಿದು ಬರ್ಪಿ ವರ್ಷ ಮಲ್ಪುಗಾನ್ ಆ ದೈವ ಸಂಕಲ್ಪ ಇಂಚೊಂಡು ಒಂದು ಕೆಂಡಂದಾಂಡ ಎಂಗಲ ಏರ್ನಲ್ಲ ಪಾತೆರನ್ನು ಕೇನ್ನಾತ್ ವ್ಯವಧಾನ ಇಜ್ಜಾನ್ ದಯನ್ ಕೆಂಡ ದೇವೇರು ಆಲ್ರೆಡಿ ಚಿತ್ತ ಕೊರದಾದಿತ್ತನು ಈ ವರ್ಷನೇ ಲಕ್ಷ್ಮೀ ಶ್ರೀನಿವಾಸ ಕಲ್ಯಾಣೋತ್ಸವ ಅವಡು ಈ ವರ್ಷನೇ ಆ ದೇವರನ ಸಾನ್ನಿಧ್ಯದ ವೃದ್ಧಿಗೆ ಜನಕಲೇನು ಒಟ್ಟು ಸೇರ್ಸಾವನ ಸಂಕಲ್ಪ ಆವಡು ಒಂದು ಪನ್ಪನವು ದೇವರನ ಸಂಕಲ್ಪ ಆದಿತ್ತನು ಅಂತ ಪನ್ಪನೆಲ್ಲ ಈ ಸಂದರ್ಭ ಪನ್ಪೆ ಪ್ರಾಯಶಃ ಅಂಚಿತ್ನ ದೇವರನ ಸಂಕಲ್ಪದ ಮೂಲಕ ನಮ್ಮ ಇನಿ ಸುಮಾರು 25 ಹಿಡಿದು 30 ಸೆನ್ಸ್ ಜಾಗ 50 ಸೆನ್ಸ್ ಜಾಗನೇ ಇನಿ ದೇವರನ ಪುದರಿಗೆ ದೆತ್ತೊನ್ನಂಚಿತ್ನ ಕೆಲಸ ಆತಂಡು ನನ್ನ ರಡ್ಡು ಜಾಗ ನಂಗೆ ಬರೆಯರಂಡು ನಿಖಲು ತೂವೊಂದು ಪುನಂಚಿತ್ನ ಈ ತಾರೆದೆ ಈ ಪುನಂಚಿತ್ನ ಜಾಗಡು ಉತ್ಕನನ ಮಲ್ತಂದಾಂಡ ದೇವರನ ಸಾನ್ನಿಧ್ಯದ ಮಸ್ತ್ ಪಳಿಯುಳಿಕೆಲ್ಲ ಅಲ್ಪದ ದುಂಬುದ ಪರಿಕರಲು ತಿಕ್ಕುನಂಚಿತ್ನ ಜಾಗ ಇಪ್ಪುನಂಚಿತ್ನ ಜಾಗ
ಪ್ರಾಯಶಃ ಯಾನೆ ಇನಿತ್ತ ಈ ಒಂಜಿ ಸುಮೂರ್ತಡು ಪನ್ಪೆ ಆ ದೇವರನ್ನ ಆಶೀರ್ವಾದಡು ಎಂಚ ಅಯೋಧ್ಯೆಡು ರಾಮಂದ ಮಂದಿರ 500 ವರ್ಷದ ನಂತರ ನಿರ್ಮಾಣ ಆದ ಇನಿ ದೇವರನ್ನ ನಮ್ಮ ಕಣ್ಣು ತುಂಬ ತೂಪು ನಂಚಿನ ಯೋಗ ಭಾಗ್ಯ ನಂಗೆ ದಿಕ್ಕದನ ಅವೇ ರೀತಿ ನಮ್ಮ ಜನ್ಮ ಇನಿ ಪಾವನವಾಯಿನಂಚಿನ ಜನ್ಮದಾಯ ಪಂಡ ಕರಿದು ಪೋಯಿ ನಂಚಿನ ಅಜ್ಜರ್ನಕ್ಲೆಗೆ ಕರಿದು ಪೋಯಿ ನಂಚಿನ ನಮ್ಮ ಏರೆಗ್ಲ ಮುಲ್ಪದ ಸಾನ್ನಿಧ್ಯದ ದೇವರ ಗರ್ಭಗುಡಿಟ್ಟು ಕುಲ್ಲುದು ಆರಾಧನೆನ ದೆತೊನ್ ನಂಚಿತ್ನ ಇನ್ನು ತೂಪು ನಂಚಿತ್ನ ಯೋಗ ಭಾಗ್ಯ ತಿಕ್ಕೀಜಿ ಅಂಚಿತ್ನ ಯೋಗ ಭಾಗ್ಯ ತಿಕ್ಕು ನಂಚಿತ್ನ ಜನ್ಮ ಆ ನರಸಿಂಹ ದೇವರಿ ನಂಗೆ ಕೊಡ್ತೀರಿ ನಮ್ಮ ಕೈಯಾರೆ ಆ ಕರಸೇವೆದ ಮೂಲಕ ಆ ದೇವಸ್ಥಾನನ ಕಟ್ಟು ನಂಚಿನ ಕೆಲಸನೇ ಮಲ್ಪೆರೆ ಇನ್ನು ಶ್ರೀನಿವಾಸ ಕಲ್ಯಾಣೋತ್ಸವ ನಂಗೆ ಪ್ರೇರಣೆ ಆವಡು ಪನ್ಪುನೇನಿ ನಾನು ಈ ಸಂದರ್ಭಡು ಪನೊಂದು ಪ್ರಾಯಶಃ ಜಾಸ್ತಿ ಪಾತೆರಂದೆ ಕೇಶವಣ್ಣೆ ಪನ್ನ ಅಂಚಿದ್ನ ಒಂಜಿ ಪಾತೆರನ ಪಂಡದೇನ 2 ಪಾತೆರನ ಮುಗಿಸವೆ ನಮ್ಮ ಮಾತೆರ್ಲ ಜಾತಿ ಇಂದು ಪನ್ಪುನಂಚಿದ್ನ ವ್ಯವಸ್ಥೆನ ಬಿಡ್ದು ನಮ್ಮ ಮಾತೆರ್ಲ ಹಿಂದುಲು ಒಂದು ಪನ್ಪುನಂಚಿದ್ನ ಭಾವನೆನೇ ಇಂಚ ಒಟ್ಟು ಸೇರ್ನಾಗ ಮಾತ್ರ ಚಿಂತನೆ ಮಲ್ಪುನತ್ತು ದಿನ ಬಲ್ಪಗು ದೇವರನೆದುರು ಪ್ರಾರ್ಥನೆ ಮಲ್ಪನಾಗ ನಮ್ಮ ಮನಸ್ಸಿಡ ಬರೋಡು ಇಂಚಿನ ಅಂದ್ಕೆಂಡ ಯಾನ ಆ ಜಾತಿ ಈ ಜಾತಿ ಇಂದು ಪನ್ಪುನಂಚಿದ್ನ ಭಾವನೆಯನ್ನು ಬಿಡ್ದು ದೇವರೇ ಎಂಕ್ಲೇನಿ ಹಿಂದುಲೇನು ಒಂಜಾದಿ ಈ ದೇಶದ ಬದುಕು ನಂಚಿದ್ನ ರೀತಿದ ಶಕ್ತಿನ ಕೊರ್ಲೆ ಎಂದು ಪನ್ಪುನಂಚಿದ್ನ ಪ್ರಾರ್ಥನೆಯನ್ನು ನಮ್ಮ ಪ್ರತಿದಿನ ಮಲ್ಪೊಡಂಚಿದ್ನ ಕಾಲಗಟ್ಟಡು ನಮ್ಮ ಉಲ್ಲ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಇತ್ತನಂಚಿದ್ನ ಜವನೆರೇನೆ ಜಿಹಾದಿ ಮಾನಸಿಕತೆದ ಮುಸಲ್ಮಾನರು ಆ ರೀತಿ ಕೆರ್ಪೆರೆ ಎಂದು ಪನ್ಪುನೇನು ನಮ್ಮ ಜಿಲ್ಲೆಡು ನಮ್ಮ ಕೋಡೆ ಮೊರಣಿ ನಮ್ಮ ತೂತ ಅಂಚಿತ್ತಿನ ವ್ಯವಸ್ಥೆನ ದೂರ ಮಲ್ಪೊಡುಂದಾಂಡ ನಮ್ಮ ಮಾತೆಲ್ಲ ಹಿಂದುಲು ಒಂಜಾವಡು ಕಾಶ್ಮೀರದ ನಡತನಂಚಿನ ಘಟನೆನೇ ಅವರ ನೆನಪು ಮಲ್ತದೆ ಅನ್ನೋ ಪಾತೆನ ಮುಗಿಸವೆ ಅವಳು 28 ಜನ ಹಿಂದುಲು ಸೈತಿರತ ಆ 28 ಜನ ಹಿಂದುಲೇನ ಭಯೋತ್ಪಾದಕ ಜಿಹಾದಿ ಮಾನಸಿಕದ ಭಯೋತ್ಪಾದಕರು ಕೆರ್ನೆಂಚ ಅಂತ ಕೆಂಡ ಅಕ್ಲೇನು ಮಾತೆರಡಲ ಕೆನ್ನು ಈ ಹಿಂದುವ ಅಂತ ಕೆನ್ನು ಭಯೋತ್ಪಾದಕರು ಅಕ್ಕಳ ಕೆಂಡಿಜರ ಇರು ಭಟ್ರ ಇರು ಶೆಟ್ರ ಇರು ಗೌಡ್ರ ಇರು ಬಿಲ್ಲವರ ಇರು ದಲಿತರ ಅಂದ ಕೇಂದ್ರನತ್ತು ಜಾತಿ ಕೇಂದ್ರನತ್ತು ಭಯೋತ್ಪಾದಕರು ಕೇಂದ್ರನ ಈ ಹಿಂದುವ ಈ ಮುಸ್ಲಿಮ ಅಂದ ಕೇಂದ್ರದ 28 ಜನ ಹಿಂದುಲೇನಕ್ಕೆ ಹತ್ಯೆ ಮಲ್ತೇರಂದಾಂಡ ಧರ್ಮದ ಮಿತ್ತ ಆಕ್ರಮಣ ಆ ಒಂದು ಪನಂಚಿನ ಕಾಲಗಟ್ಟೋಡು ಯಾನಿಕಲ ಕುಡೋರ ಪನ್ಪೆ ನಮ್ಮ ದಿನೋಲ ಬಲ್ಪಗು ದೇವರನೆದುರು ಪ್ರಾರ್ಥನೆ ಮಲ್ಪಡು ಎಂಕಲ ಹಿಂದುಲಾದ ಇನಿಲ ಬದುಕದ ನನ್ನ ಸನಾತನವಾಯಿನಂಚಿನ ಸಹಸ್ರ ವರ್ಷ ನಮ್ಮ ಜೋಕುಲೆಲ್ಲ ಹಿಂದುಲಾದ ಒಗ್ಗಟ್ಟಡು ಬದುಕು ನಂಚಿನ ಶಕ್ತಿನ ಕೊರಲೆ ದೇವರೇ ಎಂದು ಪನ್ಪುನಂಚಿನ ಪ್ರಾರ್ಥನೆ ಮಲ್ಪನಂಚಿನ ಕಾಲಗಟ್ಟಡು ನಮ್ಮ ಇನಿ ಉಲ್ಲ ಅಂತ ಪನ್ಪುನೇನೆ ಅನ್ನು ಕುಡೋರ ಪನ್ಪೆ ಬಂದುಲೆ ಅಂಚಿತ್ನ ಹಿಂದುತ್ವಗೆ ಶಕ್ತಿ ಆಪನಚಿನ ಕೆಲಸ ನಮ್ಮ ಮಲ್ಪೊಡನಿಚಿನ ಅವಶ್ಯಕತೆ ಉಂಡು ಆ ಒಂಜಿ ಕಾರಣಗೋಸ್ಕರ ಈ ದೇವಸ್ಥಾನ ಹಿಂದೂ ಸಮಾಜಕ್ಕೆ ಶ್ರದ್ಧಾ ಕೇಂದ್ರ ಅವಡು ಈ ದೇವಸ್ಥಾನ ಹಿಂದೂ ಸಮಾಜಕ್ಕೆ ಶ್ರದ್ಧಾ ಕೇಂದ್ರ ಅವಡು ನಾವೂರದ ಗೋಪಾಲಕೃಷ್ಣ ದೇವಸ್ಥಾನ ಎಂಚ ಇಡೀ ನಾವೂರದ ಜನಕ್ಕಲೇನೆ ಹಿಂದೂ ಧಾರ್ಮಿಕ ಚಿಂತನೆಯನ್ನು ಪುಟ್ಟು ಪಾಡ್ದು ಎಂಚ ಹಿಂದೂ ಸಮಾಜಕ್ಕೆ ಒಂಜಿ ಶಕ್ತಿ ಆತನ ನಾವೂರದ ಗೋಪಾಲಕೃಷ್ಣ ದೇವಸ್ಥಾನದ ಲೆಕ್ಕನೆ ನಡತ್ತ ದೇವಸ್ಥಾನಲ ಹಿಂದೂ ಸಮಾಜಕ್ಕೆ ಶಕ್ತಿ ಆಪನಂಚಿನ ದೇವಸ್ಥಾನ ಅವಡು ಪನ್ಪನಂಚಿನ ಸಂಕಲ್ಪನೆ ನಮ್ಮ ಮಾತೆರ್ಲ ಮೂಲ ಮಲ್ಪಡು ಇನಿ ನಮ್ಮ ಸೇರ್ದ ನಂಚಿನ ನಿಕಲ್ಡ ಮಾತೆರಡಲ ಕೈ ಮುಗಿದೆ ಅನ್ನೋ ಒಂಜಿ ಪ್ರಾರ್ಥನೆ ಇನಿಡ್ದು ಬೊಕ್ಕ ಈ ದೇವಸ್ಥಾನದ ನಿರ್ಮಾಣದ ದೃಷ್ಟಿಡು ಎಂಕಳ್ಳ ಒವೇ ರೀತಿದ ತಾರತಮ್ಯ ಇಜ್ಜಿ ಎಂಗಲ್ ಮಾತೆಲ್ಲ ಹಿಂದುಲು ಪನ್ಪನಂಚಿನ ಭಾವನೆದ ಸಂಕಲ್ಪನೆ ಇನಿ ಮಲ್ಪ ಇನ್ನಿಡ್ದ ಬಕ್ಕ ಎಂಕಲ್ಡ ಶ್ರೀಮಂತೆ ಬೆಳವೆ ಎಂದು ಪನ್ಪನಂಚಿನ ಒವೇ ರೀತಿದ ತಾರತಮ್ಯ ಇಜ್ಜಿ ಎಂಕಲ್ ಹಿಂದುಲು ಪನ್ಪನಂಚಿನ ಸಂಕಲ್ಪನ ಮಲ್ಪ ಇನ್ನಿಡ್ದ ಬಕ್ಕ ಎಂಕಲ್ಡ ಸ್ಪೃಶ್ಯ ಅಸ್ಪೃಶ್ಯ ಎಂದು ಪನ್ಪನಂಚಿನ ಭಾವನೆ ಇಜ್ಜಿ ಎಂಕಲ್ ಹಿಂದುಲು ಪನ್ಪನಂಚಿನ ಸಂಕಲ್ಪನ ಮಲ್ತದ ಆ ನರಸಿಂಹ ದೇವಸ್ಥಾನನ ಕಟ್ಟುವ ಪನ್ಪನಂಚಿನ ಸಂಕಲ್ಪನ ನಮ್ಮ ಮಲ್ಪನ ದಿನಟ್ಟೆ ಇನಿ ಶ್ರೀನಿವಾಸ ಕಲ್ಯಾಣೋತ್ಸವ ನಮ್ಮ ಸೇರ್ದ ಅಂತ ಪನ್ಪನಂಚಿನ ಪಾತೆರನ್ನು ನೆನಪುದು ಇದು ದುಂಬದ ದಿನಟ್ಟು ಐಕೋಸ್ಕರ ಕೆಲಸ ಮಲ್ಪಗ ಅಂತ ಪನ್ಪನಂಚಿನ ಪ್ರಾರ್ಥನೆ ಈ ಸಂದರ್ಭಡು ಮಲ್ತೊಂದು ಮಾತೆರೆಗಳ ಎಡ್ಡೆ ಅವಡು ಆ ಶ್ರೀನಿವಾಸ ದೇವರು ವೆಂಕಟರಮಣ ದೇವರು ಅರೆ ನಮ್ಮ ಏಪಲ ಇಂಚ ಮನ್ಪ ಅಂದ್ಕೊಂಡ ಆಡು ಭಾಷೆಡ ಮನ್ಪ ದುಡ್ಡಿತ್ತಿನಕಲು ಶ್ರೀಮಂತರಿತ್ತಿಂದಾಂಡ ಆದ್ರೆ ನಮಕ್ ವೆಂಕಟರಮಣ ದೇವರಿತ್ತಲೆಕ್ಕ ಅಂತ ಪನ್ಪ ಮುಲ್ಪದ ನಡತ್ತ ಮಾತೆರೆಗಳ ಆ ವೆಂಕಟರಮಣ ದೇವರು ಪೂರ್ಣ ಆಶೀರ್ವಾದ ಮಲ್ತದು ನಿಖಿಲ್ ಎಂಚೆಂಚಿನ ಜೀವನಡು ಎನ್ನಿವರ ಐಕ್ ಮಾತೆಕ್ಲ ಆರ್ಥಿಕ ಶಕ್ತಿದೊಟ್ಟಿಗೆ ಸುಖ ಸಂಪತ್ತು ನೆಮ್ಮದಿನ ಕೊರ್ಪುನಂಚಿನ ಕೆಲಸ ಆಶೀರ್ವಾದನ ಮಲ್ಪನಂಚಿನ ಕೆಲಸ ಇನ್ನು ಖಂಡಿತ ಲಕ್ಷ್ಮೀ ಸಹಿತ ವೆಂಕಟರಮಣ ದೇವರು ನಡ ಗ್ರಾಮದ ಕಲೆ ಮಲ್ಪೇರು ಪನ್ಪುನಂಚಿನ ಆ ವಿಶ್ವಾಸನ ಈ ಸಂದರ್ಭಡು
ವ್ಯಕ್ತಪಡಿಸೋ ಒಂದು ಪಾತ್ರೆ ಅವಕಾಶ ಮಂತ್ ಕೊರಚು ನಿಕ್ಲಿಗೆ ಮಾತೆರೆಗಳ ವಂದಿಸದೆ ನಂದಕುಮಾರ್ ತಂತ್ರಿಲು ಬಂದಿರು ಶಾಸಕರೇ ಎಂಕಲು ಈ ದೇವಸ್ಥಾನದ ನಿರ್ಮಾಣದ ಕಾರ್ಯನ ದುಂಬು ಪೋನಾಗ ಈರಿ ಎಂಕಲ್ನೊಟ್ಟಿಗೆ ಬೋರ್ಡು ಅಂತ ಬಂತೀರಿ ಯಾನು ಓಲ್ಲ ಈ ಪಾತ್ರೆ ಬಂತಜಿ ಪ್ರದೀಪ್ ರೇ ಕರ್ನಣ್ಣ ಯಾನು ಮೂಲ ಪನಂದಿಲ್ಲ ಈ ದೇವಸ್ಥಾನ ನಿರ್ಮಾಣದ ಕಾರ್ಯಡು ಯಾನು ಗರಡಾಡಿದ ಗ್ರಾಮದ ಎತ್ತು ಯಾನು ನಡ ಗ್ರಾಮದ ಎಲಕನಿಕಲ್ನೊಟ್ಟಿಗೆ ಉಂತದು ಐಕ್ ಶಕ್ತಿ ಜಿಂಜಾವನಚ್ಚಿದ್ದ ಕೆಲಸ ಯಾನು ಮಲ್ಪೆ ಪನ್ಪನಚ್ಚಿದ್ದ ಪಾತ್ರೆನ ಯಾನು ಈ ಸಂದರ್ಭಡು ಪನಂದು ಎನ್ನ ರಡ್ಡು ಪಾತ್ರೆ ಮುಗಿಸವೆ ರಡ್ಡು ಕೈ ದಿರ್ತು ಬನಡು ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ 7 ಬೆಟ್ಟದ ಒಡೆಯ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ 7 ಬೆಟ್ಟದ ಒಡೆಯ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ 7 ಬೆಟ್ಟದ ಒಡೆಯ ವೆಂಕಟರಮಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ निरुपम गुण सिंधुर्नित्य लक्ष्मी समेतो निखिल निगम वेद्यो निस्तुलो वेंकटेशः निज चरण समर्चा सक्त भक्तौघरक्षी निवसतु हृदये मे स्वांग्रि भक्तिं वितन्वन् ओम ज्ञानानंदमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे तदेव रक्तं सजनं तदेव ताराबलं चन्द्रबलं तदेव स्मरामि योगेश्वरः कृष्णो यत्र पार्थो धनद्धरः सकलकल्याणभाजनं यत्र जायते सर्वदा सर्वकार्येषु नास्ति तेषां मङ्गलम् भगवान् मङ्गलायतनं हरिः हस्तेषां जयस्तेषां कुतस्तेषां पराभवः हर्तारं दातारं सर्वसंपदा यस्य त्वरदवक्त्रात्याः पारिषत्याः परस्यतम् नेत्राणामन्यगुप्तानां नेत्रं यच्च स्थरीकृतम् ॐ भगवतो बलेन भगवतो वीरेण भगवतस्तेजसा भगवतः कर्मणा भगवतानुवेदो भगवतानुज्ञातो भगवन्ध्यात्मा भगवत्कर्म करिष्यामि भगवानमन्यता ग्रामन्त भूतान पिशाचा प्रेतगुह्यका अपसर्पन्तो ये भूता भुवि संस्थिताः पृथिव्याः मेरुपृष्ठर्षिः सुतलं छन्दः श्रीकूर्मो देवता आसने विनियोगः पृथ्वीत्वजाधृता लोका देवी त्वं विष्णुनाधृता अशेष जगदाधारमनन्तं कूर्मरूपिणम् अनन्तासनाय नमः परब्रह्मर्षिः दैवे गायत्री छन्दः परमात्मा देवता प्राणायामे विनियोगा ॐ भूः ॐ भुवः ॐ स्वः ॐ महः ॐ जनः ॐ दवः ॐ सत्यम् ॐ दक्षविदुर्वरेण्यं भर्गो देवस्य धीमहि धियो यो नः प्रचोदयात् ॐ भोज्योतिरसोमृतं ब्रह्मा अद्य मया पूर्वोक्त एवं गण विशेषण विशिष्टायामस्यां शुभदिदो देवदेवस्य श्रीमदखिलाण्डकोटि ब्रह्माण्ड नायकस्य आदिमध्यान्तरहितस्य परव्यूह विभवान्तर्याम्यर्चा स्वरूपेषु अर्चारूपधारिणः
శ్రీభూ సమేత శ్రీ వెంకటేశ్వర స్వామినే నమః. దివ్యానుగ్రహ కటాక్ష పరసిద్ధ్యర్థం లోక కళ్యాణార్థం లోకే హైందవ ధర్మ రక్షణార్థం అత్రాగతానామే తేషాం సర్వేషాం భక్తజనానాం సహ కుటుంబానాం క్షేమస్థైర్య విజయ వీర్య అభయ ఆజురారోగ్య ఐశ్వర్యాభివృద్ధ్యర్థం ఏవంచ అస్మిన్ లోకే వేదోక్త హైందవ ధర్మ రక్షణార్థం అస్మిన్ చ దివ్యక్షేత్రే శ్రీ లక్ష్మీ నృసింహస్వామినః దివ్య ఆలయ నిర్మాణ యోగ్యతా పరసిద్ధ్యర్థం మహాభాగ్యబల ప్రాప్త్యర్థం స్వామినః క్రియమాణ దివ్య వైవాహిక మహోత్సవాక్యే కర్మణి సర్వోపకరణ ద్రవ్యశుద్ధ్యర్థం కర్మాప్యుదయార్థం సర్వత్ర ప్రోక్షణార్థం సుపుణ్యాహం కరిష్యన్నాదో నిర్విఘ్నేన పరిసమాప్త్యర్థం విశ్వక్సేన ధ్యానపూర్వకం లఘు పుణ్యాహ వాచనం కరిష్యే. ఓం విశ్వక్సేనం సకలౌధ ప్రౌఢ సైన్యాతినాదం ముద్రాచక్రే కరతలయుగే శంఖదండౌ తథానం మేఘశ్యామం సువర్ణపటం వేదవస్త్రం శుభాంగం జాయేదేవం విజయధ్వజం సూత్రవద్యాసమేతం విశ్వక్సేనమశేషరజ్జర మహాసేనాధినాథం చతుర్బాహుం శంఖచదర్శనే చ తతం శక్తిం చ దండం కరీ శ్యామం రత్నకిరీటకుండలధరం పీతాంబరాంగదం వందే సూత్రవదీర్యాసహచరం వైవస్వదాఘాముఖం. ఓం శ్రీ విశ్వక్సేనాయ నమః. అత్ర ఆవాహయామి విశ్వక్సేనాయ నమః. ఆసనపాద్యవర్గ్యమాచమనీయాన్ సమర్పయామి విశ్వక్సేనాయ నమః. సర్వోపచారాన్ సమర్పయామి విశ్వక్సేనస్య దివ్యానుగ్రహ కటాక్ష బల సిద్ధిద్వారా ఏతత్కర్మ నిర్విఘ్నేన పరసమాప్తిర్భూయాతి తత్ర భవంత శ్రీమంతో మహాంతో నిగృహంతు తథాస్తు. ధారాసు సప్తసు జమానసేషు రసరిత్సు పరిపూరితేషు ఆధారే పృథివీమావాహయామి పార్శ్వయోరగ్నిమావాహయామి అగ్నిమావాహయామి కుక్షౌ ఆకాశమావాహయామి కంఠే అపమావాహయామి ముఖే వాయుమావాహయామి జలే సర్వతీర్థజలమావాహయామి. సర్వతీర్థజలేభ్యో నమః. పుష్పేణ ఆసనం పరికల్పయామి గంగాది సర్వతీర్థజలేభ్యో నమః. పాద్యమర్ఘ్యమాచమనీయం సమర్పయామి గంగాది సర్వతీర్థజలేభ్యో నమః. దివ్యశ్రీ చందనమాలేపయామి గంగాది సర్వతీర్థజలేభ్యో నమః. సర్వోపచారం విచక్రమే విష్ణుర్గోపా అతాభ్యః కర్మాణి పశ్యత యతో వ్రతాని పుష్పశే విష్ణోః పరమం పదగుం సదా పశ్యంతి సూరజః విప్రాసో విపన్యవోచాగ్రువాం సస్సమింధతే సంకల్పశిడి బ్రహ్మాండ నాయకస్య శ్రీ వెంకటేశ్వర స్వామినే నమః. దివ్యానుగ్రహ కటాక్ష బల సిద్ధిద్వారా అత్రాగతానామే తేషాం సర్వేషాం భక్తజనానాం క్షేమస్థైర్య విజయ వీర్య అభయ ఆజురారోగ్య ఐశ్వర్యాభివృద్ధ్యర్థం సకల ఫలావాప్త్యర్థం ఏతస్మిన్ లోకే వేదోక్త హైందవ ధర్మ రక్షణార్థం విశేషేణ అస్మిన్ చ దివ్యక్షేత్రే శ్రీ లక్ష్మీ నృసింహస్వామినః నూతన ఆలయం కర్తుం మహాప్రతిష్ఠాం కర్తుం చ అత్రాగతానాం సర్వేషాం మహాభాగ్యబల ప్రాప్త్యర్థం క్రియమాణ స్వామినః దివ్య వైవాహిక మహోత్సవాక్యే కర్మణి సర్వోపకరణ ద్రవ్యశుద్ధ్యర్థం కర్మాప్యుదయార్థం సర్వత్ర ప్రోక్షణార్థం క్రియమాణ పుణ్యాః భగవత్యజన కర్మణి పుణ్యాహం భవంతో బ్రువంతో స్వస్తిం భవంతో భవంతో సమృద్ధి పుణ్యాహం సమృద్ధి ఏన దేవా పవిత్రేణ సహస్రధారేణ చాపత్యం పవిత్రం తేన బ్రహ్మవిదో వయం సునేతే సహమా పునాతు రాజా ప్రమృణాభిపునాతు పూర్వోక్త సంకల్ప సిద్ధ్యర్థం దేవదేవస్య శ్రీ వెంకటేశ్వర స్వామినే నమః. పరిపూర్ణానుగ్రహ కటాక్ష ఫలసిద్ధ్యర్థం లోక కళ్యాణార్థం క్రియమాణ స్వామినః దివ్య వైవాహిక మహోత్సవాక్యే కర్మణి రక్షాసూత్ర కౌతుక ధారణార్థం రక్షాసూత్ర ఆరాధనం కరిష్యే. ఓం శన్నో నిధత్తాం తపసో జహర్తామావాహయామి సహస్రశీర్షమావాహయామి అనంతమావాహయామి నాగరాజమావాహయామి సూత్రాది దేవాయ
देवाय शेषाय नमः पुष्पेण आसनं परिकल्पयामि शेषाय नमः पाद्यं समर्पयामि अर्घ्यं समर्पयामि आचमनीयं समर्पयामि रक्षासूत्रादिदेवाय शेषाय नमः दिव्यश्री चन्दनमालेपयामि रक्षासूत्रादिदेवाय शेषाय नमः नानाविध परिमलपत्र पुष्पाणि समर्पयामि रक्षासूत्रादिदेवाय शेषाय नमः दिव्यधूपमाग्रापयामि इमे धूपाः सुरभिनो दिव्यधूपादिवासिताः ब्रह्म पवित्रेण भूताः सूर्यस्य रश्मिः सूत्रादिदेवाय शेषाय नमः प्रत्यक्षदीपं दर्शयामि शेषाय नमः अत्रैव पार्श्वे स्थित नारिकेल शकले निवेदयामि फलोपहारान् निवेदयामि पानीयं समर्पयामि ताम्बूलं समर्पयामि रक्षासूत्रादिदेवाय शेषाय नमः अथ नीराजनं दर्शयामि ओं शन्नो निधत्तां तमसो जहर्ताः नमः नीराजनं दर्शयामि शेषाय नमः सर्वोपचारान् समर्पयामि गोविन्द ओम स्वस्ति नो मिमेतामस्विन भगस्वस्ति देव्यतेतरनर्वणाः स्वस्ति भूषा स्वस्ति वायुमवप्रवामहे सोमं स्वस्ति भुवानस्य यस्पतिः बृहस्पतिं सर्वगणं स्वस्तये भवन्तु नः देवानो अद्या स्वस्तये वैश्वानरो वसोरग्निस्वस्तये स्वस्तये स्वस्तिनो रजपात्रमहादः मित्रावरुणः स्वस्ति पथ्ये रेवते स्वस्ति न इन्द्रश्चाग्निश्च स्वस्तिनो धामनो चरेम सूर्या चन्द्रमसा आविवा जानन्तार्क्षमरिश्च नेमिं महद्भूतं वायसं देवतानामाङ्गिरा सङ्गयं च स्वस्या आत्रेयं मनसा च दार्क्ष्यं शुभम् श्रियः कान्तो नन्तो वरगुणगणैकास्पदवपुः हताशेषावद्यः परमखपतो वाङ्मनसयोः अभूमिर्भूमिर्यो नतजनदृशामादिपुरुषो मनस्तत्पादाब्जे परिचरणसक्तं भवतु मे देवदेवस्य श्रीवेङ्कटेश्वरस्वामिनः दिव्य वैवाहिक महोत्सवः आरप्स्यते। सः स्वामी श्रीवेङ्कटेशः नित्यकल्याणचक्रवर्ती भवति। अत्यन्तम् उत्तमः अत्यन्तं भक्तरक्षाकरः दैवः श्रीवेङ्कटेशः अस्मिन् कलियुगे भवति। अहं संस्कृते एव भाषणं कुर्वन्नस्मि, कन्नडभाषामहं न जानामि, मम भाषा न अवगम्यते, किन्तु भावः अवगम्यते इति मत्वा अहं संस्कृते भाषणं कुर्वन्नस्मि। यतः भाषा किमर्थम् उपयुज्यते इत्युक्ते मनसः मध्ये संभाषणार्थं भाषा उपयुज्यते। मनसः मध्ये संभाषणार्थं भाषा एव आवश्यकं वा इत्युक्ते नैव। भावः अपि अत्यन्तशीघ्रातिशीघ्रम् आगच्छति, अतः अत्र भावः स्वीक्रियताम् अस्माकम्। सः श्रीवेङ्कटेशः अत्युत्तमः देवः। अस्मिन् कलियुगे सर्वान् भक्तजनान् प्रतिनित्यं प्रतिक्षणं तिरुमलक्षेत्रे स्थित्वा एव सः अनुगृह्णन् अस्ति। न कदापि विश्रान्तिः तस्य वेङ्कटेशस्य न भवति।
भवन्तः यदि तिरुमलक्षेत्रं प्रति गच्छन्ति रात्रौ 1:30 और 1:45 2 o'clock स्वामिनः शयनोत्सवसेवा भवति। स्वामिनः शयनोत्सवं कृत्वा कवाटबन्धनं कृत्वा एकः अर्चकः तालं की स्वीकृत्य अर्चकगृहं प्रति गच्छति। सुप्रभातसेवार्थं पुनः अन्यः अर्चकः तत् तालं स्वीकृत्य पुनः कवाटोद्घाटनं करोति। तत्र मध्ये समयः 10 minutes अपि न भवति। एवं रूपेण सः स्वामी नित्यं 365 days and 24 hours सः स्वामी लोककल्याणार्थमेवमेव भवति। न केवलं तिरुमलक्षेत्रे सर्वत्र भवतादृशाः भक्तजनाः यत्र यत्र भवन्ति तत्र तत्र गोविन्दः झटिति आगच्छति। अत्र भवान् सर्वान् आनन्दयति। तादृशस्य वेङ्कटेश्वरस्य कल्याणमहोत्सव आरम्भकाले एकवारं वयं सर्वे मिलित्वा सङ्कल्प आचरणं कुर्मः। सङ्कल्प आचरणानन्तरं भगवतः कल्याणोत्सवः आरप्स्यते। सङ्कल्पस्य कः सारः इत्युक्ते अयमेव सारः। इदानीम् अस्माकं शरीरं तावत् अत्र अस्ति। भवन्तः सर्वे वदन्तु अस्माकं शरीरम् अत्र अस्ति, मनः अत्र अस्ति वा? मम शरीरम् अत्र अस्ति, मम मनः अपि अत्रैव अस्ति इति वक्तुं नैव शक्यते। शरीरं तावत् अत्र भवति, मनः अन्यत्र अन्यत्र गच्छति। मनः एकत्र न भवति, किन्तु भगवत् कैङ्कर्यं मनसा वाचा कर्मणा त्रिकरणसिद्ध्या करणीयमिति अस्ति। तादृश त्रिकरणशुद्धि साधनार्थम् एकवारं सङ्कल्पाचरणं कुर्मः। वीरिकुडाक्षतले बन्नि भवन्तः सर्वे एवं रूपेण अञ्जलिबन्धनं कुर्वन्तु। अहं वदामि, भवन्तः सर्वे अनुवदन्तु। उच्यतां श्रियः వదంతు అందరూ కూడా చెప్పాలి. కర్ణాటకలో చెప్పమ్మా, అందరూ చెప్పాలి. ಎಲ್ಲರೂ ಹೇಳಿ. శ్రియః శ్రియః కాంతాయ కాంతాయ కళ్యాణ కళ్యాణ నిధయే 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 అర్థినాం అర్థినాం శ్రీ వెంకట శ్రీ వెంకట నివాసాయ నివాసాయ శ్రీనివాసాయ శ్రీనివాసాయ తే నమః తే నమః అస్య అస్య దేవదేవస్య దేవదేవస్య భగవతో భగవతో నారాయణస్య నారాయణస్య శ్రియఃపతేః శ్రియపతేః పురుషోత్తమస్య పురుతో శ్రీమత్ శ్రీమత్ అఖిలాండ కోటి అఖిలాండ కోటి బ్రహ్మాండ బ్రహ్మాండ నాయకస్య నాయకస్య శ్రీ వెంకటేశ్వర శ్రీ వెంకటేశ్వర స్వామినః స్వామినః దివ్య దివ్య అనుగ్రహ అనుగ్రహ కటాక్ష కటాక్ష ఫల ఫల సిద్ధ్యర్థం సిద్ధ్యర్థం దేవదేవస్య దేవదేవస్య దివ్య దివ్య అనుగ్రహేణ అనుగ్రహేణ అస్మిన్ అస్మిన్ దివ్య దివ్య స్థలే స్థళే లక్ష్మీ నరసింహ లక్ష్మీ నరసింహ స్వామినః స్వామినః నూతన నూతన ఆలయ ఆలయ ప్రతిష్ఠా ప్రతిష్ఠా మహా మహా కుంభాభిషేకం కుంభాభిషేకం కర్తుం కర్తుం అస్మాకం అస్మాకం సర్వేషాం సర్వేషాం మహాభాగ్య మహాభాగ్య ఫల ఫల ప్రాప్త్యర్థం ప్రాప్త్యర్థం మమ మమ సహ కుటుంబస్య సహ కుటుంబస్య క్షేమ క్షేమ స్థైర్య స్థైర్య విజయ విజయ వీర్య వీర్య అభయ అభయ ఆయుః ఆయుః ఆరోగ్య ఆరోగ్య ఐశ్వర్య ఐశ్వర్య అభివృద్ధి అభివృద్ధి ప్రాప్త్యర్థం ప్రాప్త్యర్థం దేవదేవస్య దేవదేవస్య శ్రీ వెంకటేశ్వర శ్రీ వెంకటేశ్వర స్వామినః స్వామినః దివ్య దివ్య వైవాహిక వైవాహిక మహోత్సవం మహోత్సవం ఆచార్యముఖేన ఆచార్యముఖేన వయం వయం కారయిష్యామః కారయిష్యామః గోవింద 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 ఏడుకొండలవాడ వెంకటరమణ గోవింద గోవింద ఆపద ముక్కలవాడ అనాథ రక్షక గోవింద గోవింద. పశ్యంతు ఉచ్చైః గోవిందనామస్మరణం యదా క్రియతే తదా శరీరం సర్వం రోమాంచితం భవతి.
मनसि प्रशान्तता आगमिष्यति। तादृशशक्तिः गोविन्दनामस्मरणे अस्ति। तादृशगोविन्दनामस्मरणं कुर्वन्तः स्मः। इदानीं भगवतः विशेष आराधनं कुर्मः। आसनपाद्य अर्घ्य आचमनीयाद्यैः भगवदाराधनं कुर्मः। एकवारं मङ्गलवाद्यश्रवणं कुर्वन् भगवदाराधनं कुर्मः। वयं सर्वे ओं नमो वेङ्कटेशाय।
सम्यक् सुमनसः सर्वे रक्षन्तु मेदिनी देवी वसुन्धरास्य वसुधा देवी वासवी ब्रह्मवत्तर प्रजागं श्रोत्रं विष्णुर्मनः इष्टुर्मां नक्षरचक्रौर्धं ननपूर्वकं चक्रमपरङ्कतो देशेन्नन्दकोरस्तात् वासुतिरप्सरेश्वरेश्वराः विघ्नो विघ्नाधीशो प्रसादादिन्द्रो भयादुक्त्वा देवदेवस्य स्वामिनः दिव्य वैवाहिक महोत्सवे रक्षासूत्रधारणं कृतं देवस्य एवञ्च अर्चकस्य यजमानस्य च। अत्र कः सारः, किमर्थम् एवं रूपेण रक्षासूत्रधारणं बन्धनं कृतम् इत्युक्ते भगवतः विज्ञापनं भवति। हे भगवान्, भवान् कंकणबद्धः अस्ति। किमर्थं कंकणबद्धः इत्युक्ते अस्माकं रक्षणे। अत्र वदन्ति शास्त्रे, तदहं त्वदृते ननाथवान् मदृते त्वं दयनीयवान् च विधि निर्मितमे तदन्वयं भगवन् पालय मास्मजीहपः। अत्यंत सुंदर वचनम एतत्। तदहं त्वदृते ननाथवान्। यदि श्रीवेंकटेशः नास्ति, भगवान् नास्ति, अहम अनाथः भविष्यामि। नाथरहितः, प्रभुरहितः, रक्षकरहितः अहम भविष्यामि। किंतु भक्त्या एवं वदन्नस्मि, हे भगवान्, भवान् नास्ति चेत अहम अनाथः, अहम नास्ति चेत भवान् भगवान् एव न भवति। प्रेम्णा वक्तव्यं।
पुत्रः वदति हे पिता भवान् नास्ति चेत् अहं अस्मिन् लोके मम जन्म एव न भवति किन्तु एवमपि जानन्तु भवन्तः अहं नास्ति चेत् भवान् पिता एव न भवति एवमेव भक्तस्य भगवतः अपि एवं रूपेण बन्धः परिकल्पितः सः भगवान् नास्ति चेत् अहम् अनाथः अहमेव नास्ति चेत् भगवान् अपि भगवान् न भवति भो अतः भगवान् एवं कुर्वन्तु भवतः कृते कङ्कणबन्धनं कृतं भवान् भगवान् किल तस्मात् कारणात् मां सदा सर्वदा रक्षतु मां रक्षतु अहम् अनाथः न भविष्यामि यदा अहम् अनाथः न भविष्यामि भवान् भगवान् एव भवति इति उक्त्वा भगवतः अपि दिव्यकैङ्कर्यप्राप्त्यर्थम् इदानीं भगवतः कङ्कणधारणं कृतम् अनन्तरकार्यम् अग्निसाक्ष्या भगवतः कल्याणं करणीयमिति अग्निप्रतिष्ठापनकार्यम् अत्र आरप्स्यते अस्माकं देवाः कति भवन्ति वदन्तु कति देवाः अस्माकं भवन्ति एकः वदति वा मैक् वार्क्यौ कति देवाः अस्माकं भवन्ति 1 और 2 3 4 कति देवाः सन्ति प्रश्नः पृच्छन्नस्मि ನಮಗೆ ಎಷ್ಟು ದೇವತೆಗಳು ಇದ್ದಾರೆ ಅಂತ ಹೇಳುವ ಪ್ರಶ್ನೆ ನಮ್ಮ ಸಂಸ್ಕೃತಿಯಲ್ಲಿ ಅದೆಷ್ಟು ದೇವತಾರಾಧನೆ ಆಗ್ತದೆ ನಮ್ಮ ದೇವತೆಗಳು ನಮಗೆ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ 33 crore ದೇವತಾ ಸಂತಿ 33 ಕೋಟ್ಲ ಮಂದಿ ದೇವತಲು ಮುಕ್ಕೋಟಿ ದೇವತಲು ಶಾಸ್ತ್ರ ರೀತ್ಯ 33 ಕೋಟಿ ದೇವತಾ 33 crore तेषु सर्वेषु देवतासु अत्यंत लघु देवता कः भवति इत्युक्ते अग्निदेवः ಎಲ್ಲ ದೇವತೆಗಳಲ್ಲೂ ಅತ್ಯಂತ ಸುಲಭದ ಮತ್ತು ಲಘುವಾದ ದೇವತೆ ಅಂತ ಹೇಳಿದ್ರೆ ಅದು ಅಗ್ನಿದೇವತೆ सर्वेषु देवेषु उत्तमः महाविष्णुः इदानीं A to Z इतिवत् अत्यंत लघुदेवताराधनं कृत्वा उत्तमस्य देवस्य आराधनं क्रियते चेत् 33 कोट्ल मंदी देवताराधनं भवति 33 crores देवताराधनम् अनेन कल्याणोत्सवेन भवति इति तत्र वेदवाक्यमपि भवति अग्निर्वै देवानाम् अवमः विष्णुः परमः तदन्तरेण सर्वा अन्या देवता इति ब्राह्मणवाक्यं वर्तते एवं रूपेण अग्न्याराधनम् इदानीं कुर्मः एकवारं गोविन्दनामस्मरणं कृत्वा गोविन्द गोविंद गोविंद ओम ओम अत्यमजा पूर्वोक्त एवं गण विशेषण विशिष्टायामस्यां श्रुतिदेवदेवस्य श्रीमद्कलाण्डकोटि ब्रह्माण्ड नायकस्य श्री वेंकटेश्वर स्वामिने नमः दिव्य वैवाहिक महोत्सवाक्ये कर्मणि विशेष लाज होमार्थम अग्नि प्रतिष्ठापनं करोमि ओम एतोन्विन्द्रमस्तवा आम शुद्धं शुद्धेन साम्ना शुद्धैर्थैर्वा वृद्धांसं शुद्धाशीर्वा नमतो शुद्धो नागः शुद्ध शुद्धाभिरोतिभिः शुद्धाय शुद्धं मध्य सौम्यः अस्मिन् कुण्डे भूर्भुवस्वरोमिति अग्निं प्रतिष्ठाप्य ओम भूर्भुवस्वरों 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 ओम अथाग्निध्यान महामंत्रस्य अगस्य भगवान् ऋषिः अनुष्टुप्छन्तः उतासनो देवतारम्भेजं स्वाहा शक्तिः स्वधा कीलकं हुतासन प्रीत्यर्थे जपे विनियोगः स्वस्ति पूर्णमुखात्मने अंगुष्ठाभ्यां नमः तेजोराशे तर्जनीभ्यां नमः धूम्राक्षाय मध्यमाभ्यां नमः तरुत्तराय अनामिकाभ्यां नमः सहस्रातिशे कनिष्ठिकाभ्यां नमः वैश्वानराय करतल करपृष्ठाभ्यां नमः स्वस्ति पूर्णमुखात्मने हृदयाय नमः
तेजोराशये शिरसे स्वाहा धूम्राक्षाय शिखाय वषट् धनुत्तराय कवचाय हं सहस्रातिशे नेत्रत्रयाय वषट् वैश्वानराय अस्त्राय फट् भोर्भवस्तु विरोमतिदिग्बन्धः ध्यानं चत्वारि शृङ्गात्रयो अस्य पादात् वे शीर्षे सप्तहस्तासो अस्य सप्तहस्तचतुस्रङ्गः सप्तजिह्वोत्विशीर्षिकः स्वाहान्तु दक्षिणे पार्श्वे देवीं वामे स्वधान् तथा तोमरं व्यजनं वामे घटपात्रं धारयन्ने धूम्रध्वजं लोहिताक्षं सप्तार्च्य सर्वकामदम् यज्ञरूपधरं विष्णुमग्निमण्डलमध्यगं सर्वयज्ञमयं देवं वेदाङ्गोपाङ्गशोभितं ध्यात्वाग्निमण्डलं तस्य ध्यायेन्मध्ये प्रभां शुभां वसन्तीं श्यामकौशेयां धृतकाञ्चनशोभिनीं दूर्वादलश्यामां रक्तकौशेयवासिनीं पश्चिमाभमुखं ब्राह्मासनसमासेनं सर्वदेवैः प्रवृतं रक्तवर्णं त्रिपादं द्विशीर्षं चतुश्रोत्रं चतुस्रङ्गं विनाशकमहास्यद्वयेतं सप्तर्षिणामगतं मुकुटाद्याभरणान्वितं दक्षिणे स्रगक्षमाला खड्गशक्तियुतचरुरहस्तं वामे स्वमखेटकघृतपात्रयुतत्रिहस्तं अजवाहनं दक्षिणवामयो स्वाहा स्वदाभ्यां संयुतं यत्त्वहोमे स्थितमन्नहोमे त्वासेनमाज्यहोमे शयानम् एवं रूपं हुताशनं ध्यायामि ओम एष देव प्रतिषोडशता पूर्वो हि जातस्य गर्भे अन्तः सविजायमानस्य जनश्यमान प्रत्यन्मुखः श्रेष्ठदेश्वरोमुखः मुखाग्ने मम अभिमुखो भव सुप्रसन्नो भव वरदो भव स्थिरासनं कुरु अग्नये नमः पुष्पेण आसनं परिकल्पयामि पुष्पाक्षतादिभिः इन्द्रादीनभ्यर्च्य ओम इंद्राय नमः ओम अग्नये नमः ओम यमाय नमः ओम निरृतये नमः बहुपस्पृश्य ओम वरुणाय नमः ओम वायवे नमः ओम कुबेराय नमः ओम ईशानाय नमः ओम अग्नये नमः सर्वोपचारान् समर्पयामि अग्नये नमः दिव्यधूपम् आघ्रापयामि अग्नये नमः प्रत्यक्षदीपं दर्शयामि अग्नये नमः कर्पूर अग्नये नमः प्रत्यक्षदीपं दर्शयामि अग्नये नमः षडुपचारान् समर्पयामि अग्नये नमः प्रत्यक्षदीपं दर्शयामि षडुपचारान् समर्पयामि ओम यथा तत्वसवो गौर्यञ्च त्वतिषतामञ्चता त्वमत्वत्रमञ्जाव्यगं हप्रादार्यग्ने प्रदरान्नायुः तेन मन्यस्व अनुमतेन मन्यस्व सरस्वतेन मन्यस्व देवदविदप्रसुवा पृथिव्या सप्तधामभिः स्वाहा इदं विष्णुर्विचक्रमे त्रेधान तथेपदं पदा विचक्रमे विष्णुर्गोपा अदाभ्यः कर्माणि पश्यत यतो व्रतानि पुष्पसि विष्णोः परमं पदगुं सदा पश्यन्ति सूरजः विप्रासो विपन्यवो चाग्रुवां सस्यमिन्धते भो स्वाहा तेन्वमग्रस्थाः शुभगुं शुभम् साक्षात् अग्निदेवस्य आराधनं कृतं वयं सर्वे वैदिकाः वेदोक्त धर्मकर्माचरणशीलाः वयं भवामः अस्माकं पूर्वजानां प्रधानधर्मः कः भवति इत्युक्ते पूर्वमीमांसाशास्त्रं वदति यागादिरेव धर्मः धर्मः इत्युक्ते यज्ञाचरणमेव यज्ञाचरणार्थमेव पूर्वमहापण्डिताः महर्षयः अपि लोककल्याणार्थं बहुविधयज्ञाचरणं कृतवन्तः
पश्यन्तु एकवारम् अत्र स्वाहा इति यदि समर्पयामः अत्र एकेन स्वाहाकारेण फलं किं भवति कीदृशं भवति इत्युक्ते तत्र वदन्ति एकेन स्वाहाकारेण एकः मनुष्यः एकस्मिन् दिने तस्य मानवस्य कियत्पर्यन्तम् आक्सिजन् आगमिष्यति तावत्पर्यन्तम् एकेन आहुतिना तत्र आक्सिजन् तत्र आगमिष्यति इति शास्त्रमस्ति। प्राणवायुं ददाति होमकैङ्कर्यं तावत् तत्र पूर्वं पश्यन्तु एकवारं चिन्तनं कुर्वन्तु भोपाल् ग्यास् लीक् समये सर्वे मरणं प्राप्तवन्तः किन्तु एकस्यां वीथ्यां तावत् यस्य कस्यापि मरणं न आगतम्। किमर्थमिति तत्र बहवः गतवन्तः तस्मिन् काले न्यूस् पेपर् अपि भवन्तः पश्यन्तु तत्र अस्ति एतत् न्यूस्। तस्मिन् वीथ्यां तस्यां वीथ्याम् एकः ब्राह्मणः नित्याग्निहोत्री अस्ति। सः नित्याग्निहोत्रं कुर्वन् अस्ति। तेन नित्याग्निहोत्रकैङ्कर्येण नित्याग्निहोत्रकैङ्कर्यात् आगत धूमेन तस्यां वीथ्यां यस्य कस्यापि मरणं न आगतम्। तादृशशक्तिः एतादृश हवनस्य भवति। एतादृश हवनारम्भः कृतः अनन्तरं भगवतः वरपूजा कैङ्कर्यम् आरप्स्यते। ओं नमो वेङ्कटेशाय। किञ्चिदिव वदन्तु महोदय। ಇದೀಗ ಅಗ್ನಿಯ ಆರಾಧನೆಯ ಮೂಲಕ ವಿವಾಹ ಕರ್ಮದ ಒಂದು ಭಾಗವನ್ನು ಮಾಡಿದ್ದೇವೆ. ಅಗ್ನಿಯ ಆರಾಧನೆ ಹೋಮ ಹವನಾದಿಗಳು ನಮ್ಮ ಹಿರಿಯರು ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂತಹ ಪದ್ಧತಿ. ನಮ್ಮ ಹಿರಿಯರು ಯಾಕೆ ಇದನ್ನು ನಡೆಸಿಕೊಂಡು ಬಂದಿದ್ದರು ಅಂತ ಹೇಳಿದರೆ ಹೋಮ ಹವನಾದಿಗಳು ಒಂದು ಬಾರಿ ಸ್ವಾಹ ಆಜ್ಯವನ್ನು ಕೊಟ್ಟರೆ ಅದು ಉತ್ಪತ್ತಿ ಮಾಡುವ ಗಾಳಿಯ ಪರಿಶುದ್ಧತೆ ಒಬ್ಬ ವ್ಯಕ್ತಿಯೇ ಒಂದು ದಿನಕ್ಕೆ ಬೇಕಾದಷ್ಟು ಆಮ್ಲಜನಕವನ್ನು ಒದಗಿಸ್ತದೆ ಅನ್ನುವಂತಹ ವೈಜ್ಞಾನಿಕವಾದ ಪುರಾವೆಗಳು ಇದಕ್ಕೆ ಸಿಗ್ತವೆ. ಭೋಪಾಲ್ ಅಗ್ನಿ ದುರಂತ ನಡೆದ ಸಂದರ್ಭದಲ್ಲಿ ಒಂದು ಭಾಗದ ಯಾವ ಮನೆಯ ವ್ಯಕ್ತಿಗಳು ಮರಣವನ್ನು ಅಪ್ಪಲಿಲ್ಲ. ಭೋಪಾಲ್ ಅಗ್ನಿ ದುರಂತದ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಮರಣವನ್ನಪ್ಪಿದ್ದರು. ಆದರೆ ಒಂದು ಭಾಗದ ಜನರು ಮರಣವನ್ನು ಅಪ್ಪಲಿಲ್ಲ. ಯಾಕೆಂತ ಕೇಳಿದರೆ ಆ ಮನೆಗಳಲ್ಲಿ ಪ್ರತಿನಿತ್ಯ ಅಗ್ನಿಹೋತ್ರಿಗಳಿದ್ದರು, ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಮಾಡ್ತಾ ಬಂದಿದ್ದರು. ಆ ಹಿನ್ನೆಲೆಯಲ್ಲಿ ಆ ಜನರಿಗೆ ಯಾವುದೇ ರೀತಿಯ ತೊಂದರೆಯಾಗಲಿಲ್ಲ. ಇದು ಅಂದಿನ ವಾರ್ತಾಪತ್ರಿಕೆಗಳಲ್ಲೂ ಉಲ್ಲೇಖವಾಗಿತ್ತು, ವಿದೇಶಗಳಲ್ಲೂ ಇದರ ಬಗ್ಗೆ ಬಹಳ ದೊಡ್ಡ ಸುದ್ದಿಯಾಗಿತ್ತು. ಇದರ ಮೂಲಕ ಹೋಮ ಹವನಾದಿಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಚಿಂತನೆಗಳು ಯಾವ ಮಟ್ಟ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸಾಬೀತುಗೊಂಡಿರುವಂಥದ್ದು ಅನ್ನುವಂಥದ್ದನ್ನು ಸೂಚಿಸ್ತದೆ. ಇವತ್ತಿನ ಈ ಶ್ರೀನಿವಾಸ ಕಲ್ಯಾಣೋತ್ಸವದ ಪೂರ್ವಭಾವಿಯಾಗಿ ಹೋಮವನ್ನು ನಡೆಸಿದ್ದೇವೆ. अस्मिन् कुले ब्रह्मवर्चस्य सानि न गम्भीर्याणि प्रबोधय्य पार्थिवानि मेरजागोषयास्तभायुरुत्तरगुं धरस्तम्यरक्रवा धोर्घाय विष्णोर्राटमधि विष्णो पृष्ठमधि विष्णो नप्रे ओ विष्णोस्योरधि विष्णो धवमधि वैस्तवमधि विष्णवे नमः प्रियमविभाधो अस्यान्नरो यत्र देवयमो मनन्ते मुरुप्रवस्यते बन्धुरुद्धा विष्णो पदे परमे मधोत्सः देष्णोस्तवदे वीर्याय सर्वोनभीमस्वजरोगिरिष्ठा विक्रमणे परमहत्रगातुरवा प्रधाननते महित्वमन्वष्टवन्ति देवित्परदेवदेव्या विष्णो देवत्वं परमस्य वित्से विजक्रमे पृथिवी क्षेत्राय विष्णुर्वरुखेरसस्यन्न प्रभासो अस्य कीरयोजनादौ लक्ष्मीगुणनिवादक
अस्मभिः इदं विष्णुर्विचक्रमे समोषमस्य पादं सुरे विचक्रमे विष्णुर्गोपादाभ्यः ततोधर्माणि धारयन् कृष्णोत्परमाणि पश्यदयदो व्रतानि भस्परे इन्द्रास्य यज्ञसखा परमं सदा पश्यन्ति दूरयः दिवीवचक्षुराददो तस्य प्रारोतिमन्यवोजाग्रवां तस्समिन्धते विष्णोर्यत्परमं पदम् भगवतः श्रीवेङ्कटेशस्य कल्याणमहोत्सवे पादप्रक्षालनकैङ्कर्यम् आदौ कृतं। भगवतः पादद्वयम् अत्यन्त फलप्रापकम् अस्माकं सर्वेषां। वदन्ति कदा पुनः शङ्करधाङ्गकल्पकध्वजारविन्दां कुशवज्रलाञ्छनं त्वदीयमूर्धनानमलङ्करिष्यति मदीयमूर्धनानमलङ्करिष्यति। कदा मम मूर्ध्नि भगवतपादद्वयं भवति इति अस्माकं सर्वेषाम् आशा भवति। भवन्तः सर्वे भगवदालयं प्रति गच्छन्ति सदा सर्वदा। तत्र तीर्थस्वीकरणम् एवञ्च शठारी संस्थापनं विना आगमिष्यन्ति वा? नैव। तत्र गत्वा अवश्यं शठारिं शिरसि संस्थाप्य किञ्चित् तीर्थं स्वीकृत्य आगमिष्यन्ति। किमर्थम् एवं करणीयम् इत्युक्ते एतत् पादुकाद्वयं यदस्ति तत् अस्माकं सर्वेषां पापक्षयरूपः भवति। पुराणेष्वपि वर्तते पादद्वयमेव नास्ति
ಪಾದದ್ವಯಾತ್ ಆಗತ ಧೂಳಿರಪಿ ಪಾಪಕ್ಷಯ ರೂಪ ಭವತಿ. ಉದಾಹರಣರೂಪೇಣ ಅಹಲ್ಯಾ ವರ್ತತೆ. ಅಹಲ್ಯಾಯಾಃ ಶಾಪ ವಿಮೋಚನಂ ಕಥಮಾಗತಂ? ರಾಮಚಂದ್ರ ಪಾದ ಧೂಳಿ ಸ್ಪರ್ಶಯ ಏವ ಆಗತಂ ಕಿಲ. ತಾದೃಶ ಶಕ್ತಿ ಭಗವತಃ ಪಾದದ್ವಯೇ ವರ್ತತೆ. ತಾದೃಶ ಪಾದದ್ವಯಸ್ಯ ಅಭಿಷೇಕಾನಂತರಂ ವರಪೂಜಾ ಕೈಂಕರ್ಯಂ ಕೃತಂ ಭವತಾಂ ಸರ್ವೇಷಾಂ ಪಕ್ಷತಃ ಏತೆ ಮಹೋದಯಾಃ ಭಗವತಃ ಕೃತೆ ನೂತನ ವಸ್ತ್ರಂ ಸಮರ್ಪಿತವಂತಃ ಏವಂಚ ಶ್ರೀದೇವ್ಯಾಃ ಭೂದೇವ್ಯಾಶ್ಚ ಕಲ್ಯಾಣ ವಸ್ತ್ರಂ ಸಮರ್ಪಿತವಂತಃ. ಅನಂತರಮತ್ರ ಸಂಪ್ರದಾಯಃ ವರ್ತತೆ. ವರಃ ಶ್ರೀವೆಂಕಟೇಶಃ ಏವಂಚ ವಧೂಃ ವರ್ತತೆ. ಶ್ರೀದೇವಿ ಭೂದೇವಿ ತಯೋರ್मध्ये ತೆರವಸ್ತ್ರಂ ಸ್ಥಾಪಿತವಂತಃ. ತೆರವಸ್ತ್ರ ಅನಂತರಂ ಗುಡಜೀರಧಾರಣಂ ಇತಿ ಕಾರ್ಯಂ ಸುಲಗ್ನ ಕಾರ್ಯಂ ಭವತಿ. ಕಿಂತು ಅತ್ರ ಏಕಾ ಸಮಸ್ಯಾ ವರ್ತತೆ. ಭಗವಾನ್ ವದತಿ, ಹೇ ಅರ್ಚಕ, ಏತದ್ ಗ್ರಾಮಂ ಪ್ರತಿ ಭವಾನ್ ಮಾಂ ಆನೀತವಾನ್, ಅತ್ರ ಮಮ ಕಲ್ಯಾಣೋತ್ಸವಃ ಇತಿ ಉಕ್ತವಾನ್. ಕಾ ಭವತಿ ಮಮ ವಧೂಃ? ವಧ್ವಾಃ ಸೌಂದರ್ಯ ಲಕ್ಷಣಾನಿ ಕಾನಿ ಭವಂತಿ? ಏತೆ ಭವಂತಃ ಬಹವಃ ಸಮಾಗತವಂತಃ. ಏತೆ ಸರ್ವೇ ಮದರ್ಥಂ ಆಗತಾ ವಾ ಉತ ಶ್ರೀದೇವ್ಯರ್ಥಂ ಅಥವಾ ಭೂದೇವ್ಯರ್ಥಂ ಆಗತಾ ಇತಿ ಸ ಭಗವಾನ್ ಮಾಂ ಪೃಚ್ಛನ್ನಸ್ತಿ. ಅತಃ ಭವಂತಃ ಸರ್ವೇ ವದಂತು, ಕೃಪಯಾ ವದಂತು, ಭವಂತಃ ಏತಾವಂತಹ ಜನಾಃ ಸಮಾಗತಾಃ ಭವಂತಃ ಸರ್ವೇ ಭಗವತ್ ಪಕ್ಷೇ ಸಮಾಗತಾಃ ವಾ ಉತ ಶ್ರೀದೇವಿ ಪಕ್ಷೇ ಸಮಾಗತಾಃ ವಾ ಉತ ಭೂದೇವಿ ಪಕ್ಷೇ ಸಮಾಗತಾಃ ವಾ? ಏಕವಾರಂ ವದಂತು. ಏಕವಾರಂ ಟ್ರಾನ್ಸ್ಲೇಷನ್ ಭವತು. ಭವದ್ಭಿಃ ಸರ್ವೈಃ ವಕ್ತವ್ಯಂ ಭವತಿ. ಇದಾनीम् ಅನಂತರಮೇವ ಕಲ್ಯಾಣೋತ್ಸವः ಪ್ರಚಲತಿ. ಇದಾनीಮೇವ ಸಮಯः 9 ಜಾತಂ ಕಿಲ ವಿಳಂಬೋ ಭವತಿ. ತಸ್ಮಾತ್ ಕಾರಣಾತ್ ಝಟಿತಿ ವದಂತು. ಭಗವಂತನ ವಿವಾಹ ಕಲ್ಯಾಣೋತ್ಸವದ ಸಾಂಪ್ರದಾಯಿಕ ಪದ್ಧತಿಯ ಹಾಗೆ ಭಗವಂತ ಮತ್ತು ಶ್ರೀದೇವಿ ಭೂದೇವಿಯ ಮಧ್ಯೆ ವಸ್ತ್ರ ಹಿಡಿಯುವಂಥದ್ದು. ಈಗ ಭಗವಂತ ಅರ್ಚಕರಲ್ಲಿ ಕೇಳುವಂಥದ್ದು, ನೀವು ನನ್ನ ಕಡೆಯಿಂದ ಬಂದವರ ಅಲ್ಲ, ಶ್ರೀದೇವಿ ಭೂದೇವಿ ಅವರ ಕಡೆಯಿಂದ ಅವರ ಸೌಂದರ್ಯವನ್ನು ನೋಡಲಿಕ್ಕೆ ಬಂದವರ, ನನ್ನ ಕಡೆಯವರ ಅಂತ ಹೇಳಿ ನಿಮ್ಮಿಂದ ಉತ್ತರವನ್ನು ನಿರೀಕ್ಷಿಸ್ತಾ ಇದ್ದಾರೆ ಅರ್ಚಕರು. ಯಾವ ಭಾಗದಿಂದ ನೀವು ಬಂದಿದ್ದೀರಿ ಅಂತ. ವದಂತು ಮಹೋದಯಾಃ ಉಕ್ತವಂತಃ ಅಹಂ ಕನ್ನಡಂ ನ ಜಾನಾಮಿ ಕಿಂತು ಸಂಸ್ಕೃತಮೇವ ಜಾನಾಮಿ. ಅಹಂ ಪೃಷ್ಟವಾನ್ ಅಸ್ಮಿ. ಅಹಂ ನ ಪೃಷ್ಟವಾನ್, ಭಗವಾನ್ ಪೃಚ್ಛತಿ ಅತ್ರ. ಏತಾವಂತಹ ಜನಾಃ ಮದರ್ಥಂ ಆಗತಾ ವಾ ಉತ ಶ್ರೀದೇವಿ? ಶ್ರೀದೇವಿ ಇತ್ಯುಕ್ತೆ ಧನಂ ಕಿಲ ತದರ್ಥಂ ಆಗತಾಃ ವಾ? ಅಥವಾ ಭೂದೇವಿ ಇತ್ಯುಕ್ತೆ ಭೂಮಿಃ ತದಪಿ ಅತ್ಯಂತ ಉತ್ತಮ ಭವತಿ ತದರ್ಥಂ ಆಗತಾ ವಾ ಉತ ಮಮಾರ್ಥಂ ಆಗತಾ ವಾ ಇತಿ ಪ್ರಶ್ನಃ. ಭಗವಂತನ ಕಡೆಯಿಂದ ಬಂದವರ, ವೆಂಕಟೇಶನ ಕಡೆಯಿಂದ ಬಂದವರ, ಅಥವಾ ಶ್ರೀದೇವಿ ಭೂದೇವಿ ಕಡೆಯಿಂದ ಬಂದವರ, ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳು ಅಂತ. ಭಗವಂತನ ಕಡೆಯಿಂದ ಬಂದವರು ಅಂತ ಹೇಳ್ತಾ ಇದ್ದಾರೆ. ಓ ಏತೆ ಮಹೋದಯಃ ಅನ್ಯ ಸಂತಿ ಭವಂತಃ ಭಗವತ್ ಪಕ್ಷೇ ಅಥವಾ ಶ್ರೀದೇವಿ ಪಕ್ಷೇ? ಹಾಂ, ಶ್ರೀದೇವಿ ಪಕ್ಷೇ. ಯಾಹ ಸ್ತ್ರೀಯಃ ಭವಂತಿ ತಾ ಸರ್ವೇ ಶ್ರೀದೇವಿ ಪಕ್ಷೇ एव ಭವಂತಿ. ಅಸ್ತು, ಕಿಂತು ಕೇಷಾಂ ಪಕ್ಷೇ ಅತ್ರ ಭವಿತವ್ಯಂ? ಭಗವತ್ ಪಕ್ಷೇ ವಾ ಉತ ದೇವಿ ಪಕ್ಷೇ ವಾ? ಕಸ್ಮಿನ್ ಪಕ್ಷೇ ಭವತಿ ಚೇತ್ ಅಸ್ಮಾಕಂ ಸರ್ವೇಷಾಂ ಫಲಂ ಅಧಿಕಂ ಆಗಮಿಷ್ಯತಿ. ಮಾನವ ವಿವಾಹೇಷು ತಾವತ್ತು ವರಸ್ಯ ಪಕ್ಷೇ ಇತಿ ಭವಾಮಃ ತದಾ ಸರ್ವಮಾಗಮಿಷ್ಯತಿ ಕಿಲ. ವರಸ್ಯ ಪಕ್ಷೇ ಇತಿ ಭವಾಮಃ ತದಾ ಗೌರವಂ ಸರ್ವಮಾಗಮಿಷ್ಯತಿ. ವಧೂ ಪಕ್ಷೇ ಇತಿ ಭವಾಮಃ ತತ್ರ ಇತಸ್ತತಃ ಇತಸ್ತತಃ ಗಮನಂ ಕಿಮಪಿ ಕರಣಂ ಕಿಮಪಿ ಕಿಮಪಿ ಭವತಿ. ತತ್ತು ಮಾನವ ವಿವಾಹೇ, ಕಿಂತು ದೇವಸ್ಯ ವಿವಾಹೇ ಕಸ್ಮಿನ್ ಪಕ್ಷೇ ಭವಿತವ್ಯಂ? ಭವಾನ್ ಚಿದ್ವಿಲಾಸಃ ಪಶ್ಯನ್ ಸಂತಿ ಭವಂತಂ. ಅತ್ರ ಕಲ್ಯಾಣ ಮಹೋತ್ಸವೆ
प्रधान कार्यक्रमः भवति कन्यादानम् इति। कन्यादानफलं कल्याणोत्सव परिपूर्णफलं। कन्यादानं कर्तुं भवन्तः भगवत्पक्षे भवितव्यं वा उत देवीपक्षे वा? देवीपक्षे। इदानीं भगवत्पक्षे यदि भवामः तदा कल्याणोत्सवफलं नागमिष्यति। स्त्रियः अत्यन्त धीवन्ताः स्त्रियः अस्मिन् ग्रामे सन्ति, नालेड्जिबल् वेरी वेरी। देवी पक्षे यदि भवामः तदा कल्याणोत्सवस्य कन्यादानफलम् अस्माकं कृते आगमिष्यति। अतः भवन्तः सर्वे अत्र ये सन्ति भवन्तः सर्वे देवी पक्षे एव सन्ति इति मत्वा तद्विषयम् अहं भगवतः कृते वदन् अस्मि। भवान् हे भगवान् अत्र भवान् अस्ति, अहमस्मि, मच्छिष्याः एवमेव सन्ति अस्माकं गणे। अत्र ये सन्ति सर्वे अपि श्रीदेवी पक्षे सन्ति, भूदेवी पक्षे सन्ति। तेषां गणम् आधिक्यं वर्तते, बहु वर्तते, अस्माकं गणं किञ्चिदेव वर्तते, वयमेव अस्मि इति भगवतः कृते अहं निवेदनां कृत्वा लग्नाष्टकचूर्णिका पठनपूर्वकं सुलग्नकार्यं गुडचीरधारणकार्यम् इदानीम् आरप्स्यते। ओम नमो वेंकटेशाय। ओम श्रीलक्ष्मीर्वनजालया वसुमती वाराहिणी वैष्णवी वैदेही वरदा रमा भगवती सर्वेश्वरी रुक्मिणी कल्याणी करुणान्विताखिल जगन्माता मही नायकी पायाद्वो भगवान् पुराण पुरुषः कुर्यात् सदा मंगलम। सुलग्ने सावधानः सुमुहूर्ते सावधानः लक्ष्मीनारायण ध्यान सावधानः। श्रीमत्पूर्ण सुधां सुशोभितधर शुक्लांबर सुंदरः सत्वाज्य सचतुर्भुज शुभनिधर विनोदे विराट भक्ताभीष्ट बल प्रदान निपुण शश्वत प्रसन्नाननः पायाद्वो भगवान् पुराण पुरुषः कुर्यात् सदा मंगलम। सुलग्ने सावधानः सुमुहूर्ते सावधानः लक्ष्मीनारायण ध्यान सावधानः। पाठेन कमठो वराहरि कल्याणदायी वटुः भार्गव्यो रघुनायको यदुपतिर्बुद्धश्च कल्कीतिवत् रामः सत्यपराक्रमश्च भगवान् गोविन्दभक्तोद्भवः पायाद्वो भगवान् पुराणपुरुषः कुर्यात् सदा मङ्गलम्। सुलग्ने सावधानः सुमुहूर्ते सावधानः लक्ष्मीनारायण ध्यान सावधानः। श्री सीता कुज कुंकुमांकिततन शृंगारवारान्निधिः श्रीकंठांबुज संभवाति विबुधे संस्तूयमानोच्युतः श्रीरामस्तु गुणाकरो खगरध श्रीवत्स वक्षस्थलः पायाद्वो भगवान् पुराण पुरुषः कुर्यात् सदा मंगलम। सुलग्ने सावधानः सुमुहूर्ते सावधानः लक्ष्मीनारायण ध्यान सावधानः। श्रीसाकेतपुरेश्वरे विदरदे पुत्रीयनां यद्भरे क्षीरान्नं प्रतिपादयत्यधिगतं दृष्ट्या वधूभ्यस्वयं कृत्वात्मानमवादरक्षितितले योऽसौ चतुर्धा हरिः सश्रीमान् जगते गमोहनववर्दद्यात् सदा मंगलम। सुलग्ने सावधानः सुमुहूर्ते सावधानः लक्ष्मीनारायण ध्यान सावधानः। ओम स्वस्ति श्रीकल्पद्रुमकामकवे चिन्तारत्ननिज्जरगजादि विस्तारकस्य प्रस्तारकस्य विदग्राह घुम घुमायमानाभ्रङ्कशकल्लोल्लवेल्लितस्य मंजरे कुलवेणवमंजरे लालितस्य महातरंगिणी संग समद्भूत मंगल भंग शृंगारस्य पारावारस्य मध्य प्रदेशे हारणीहारपटीर कर्पूर प्रभाद्धग धगायमान धवल द्वीपे ध्यान परिवृते ताम्रत परिपूरित परिघावलयते प्राकार प्रकाशमाने रत्न विचित्र तोरण द्वार शोभित विविध सौध विभ्राजिते मंडले विलासिनी सहस्र संख्या कीर्ण वीथि विराजिते कृताखंड सौभाग्य निर्मिते नगरे श्रीमती सेनादि प्रदान
ಕಿಂಕಿರ ಮಂದಿರ ಸಂದೋಹ ವಿಸ್ತೃತೆ ರಂಗಣ ಚಿತ್ರ ವಿಚಿತ್ರದತ್ತ ಸ್ತಂಭ ಸಹಸ್ರಪಾಸ್ವತ್ತೇಜೋ ವಿಶೇಷ ವಿಸ್ಫೂರ್ಜಿತ ಮಹನೀಯ ಸಭಾ ಮಂಡಪ ಮಧ್ಯಸ್ಥ ಮಹಾಸಿಂಹಾಸನಾಧಿರೂಢಸ್ಯ ಬ್ರಹ್ಮೇಂದ್ರಾದಿತ್ರಯಸ್ತ್ರಿಂಶತ್ಕೋಟಿ ದೇವತಾ ಸಂಘಾತ ಘೂರ್ಣಾಯಮಾವ ಸಭಾ ಸನ್ನಿವೇಶಸ್ಯ ಶ್ರೀನರ್ತನಾವಲೋಕನ ಸಾವಧಾನ ಚತುರಸ್ಯ ಸಂದರ್ಪಕೋಟಿ ಸೌಂದರ್ಯ ಧುರ್ಯಸ್ಯ ಪುಲ್ಲಪುಂಡರೀಕವಿಶಾಲೋಚನಸ್ಯ ಬಾಹುವಿಡಪಾವಿರ್ಭೂತ ಸಂಕಚಕ್ರಗತಾ ಭಯಭರಿತಸ್ಯ ಅಸ್ಯ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರಿಯಪತೆ ಪುರುಷೋತ್ತಮಸ್ಯ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಪ್ರಸಾದೇನ ಸಂವತ್ಸರಾಯ ಋತುಮಾಸಭಕ್ಷತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಲಗ್ನ ಹೋರಾತ್ರೆ ಕಾಣ ನವಾಂಶ ದ್ವಾದಶಾಂಶ ತ್ರಿಂಶಾಂಶ ತ್ರಿಂಶದಂಶಕಾಃ ನಿರಂತರಮನುಕೂಲಾಃ ಶುಭಾಶೋಭನಾಃ ಸರ್ವೇ ಗ್ರಹಾಃ ಸುನಕ್ಷತ್ರಾಃ ಶುಭ ಏಕಾದಶ ಸ್ಥಾನ ವರದಾ ವರದಾ ಸುಪ್ರಸನ್ನಾ ಸುಮುಹೂರ್ತಾ ಭವಂತು. ಓಂ ಅಘೋರ ಚಕ್ಷುರಪದಿಗ್ನೇದ ಶಿವಾಪದಿಭ್ಯ ಸುಮನಃ ಸುವರ್ಚಾಃ ದೇವಸೋರ್ದೇವಕಾಮಾಸ್ಯೋ ನಾಶಂ ನೋಪಪದ್ವಿಪದೇ ಚಂ ಚತುಷ್ಪದೇ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಾ दक्षिणे वरयमिङ्गरागं प्रसीदत अस्माकमिन्द्रवभयन्ति ज्योतिर् यत्सौम्यस्यान्ततो भवति करधापदक्तीं बृहस्पते इन्द्रापुत्रक्तीं लक्ष्म्यन्तामस्यै सविदस्सुवा श्रिये जातश्रियः निर्याय श्रियं वयोजनद्रव्यो ददाति श्रियं श्री श्रीनिवास श्री वेंकटेश गोविंद ಕಲ್ಯಾಣ ಮಹೋತ್ಸವೆ ಲಗ್ನಾಷ್ಟಕ ಚೂರ್ಣಿಕಾ ಪಠನ ಪೂರ್ವಕಂ ಗುಡಜೀರಧಾರಣಂ ಇತಿ ಕಾರ್ಯಂ ಆಚರಿತಂ. अस्मिन् प्रान्ते अस्ति वा न वा अहं न जानामि. गुडजीरधारणम् अस्मिन् प्रान्ते अस्ति. अमय गुढमित्युक्ते भवन्तः जानन्ति बेल्ल, जीरा इत्युक्ते जीरा एव. द्वयोः मिश्रमं विवाहकाले सुलग्ने वरः वध्वाः शिरसि स्थापयति, ब्रह्मरन्ध्रस्य उपरि स्थापयति. एवं वधूः वरस्य ब्रह्मरन्ध्रस्य उपरि स्थापयति. किमर्थं किमर्थम् एवं रूपेण गुडजीरमेव सम्मिश्र स्थापनीयं? तत्र किमपि योजयितुं शक्यते, अल्लं स्थापयितुं शक्यते, अथवा किमपि मसाला इत्यादिकमपि स्थापयितुं शक्यते. किमर्थं गुडजीरयोः सम्मेलनमेव? एकवारं सावधानतया पृच्छन्तु, क्षणकाले एव परिपूर्तिं कुर्मः. गुडः बेल्ल यद्वर्तते तत् पुरुषप्रतीक, पुरुषस्वरूपं भवति. जीरा स्त्रीस्वरूपं भवति. अवगच्छन्तु, बेल्ल किञ्चित् कठिन स्टोन्वत् भवति. यदि ताडयामः किञ्चित् बाधा अपि अनुभूयते.
ಪುರುಷಃ ಅಪಿ ಸಂಸಾರೇ ಏವಂ ರೂಪೇಣ ಕಠಿಣವತ್ ಭವೇತ್. ಅಮ್ಮೋ ಮಮ ಪತಿಃ ಆಗಮಿಷ್ಯತಿ ಇತಿ ಭೀತಿಃ ಭಾರ್ಯಾಯಾಃ ಭವೇತ್. ಮಮ ಪಿತಾ ಆಗಮಿಷ್ಯತಿ ಇತಿ ಭೀತಿಃ ಪುತ್ರಸ್ಯ ವಾ ಪುತ್ರಿಕಾಯಾಃ ವಾ ಭವೇತ್. ಯದಿ ಮಮ ಪತಿಃ ಆಗಮಿಷ್ಯತಿ ಇತಿ ಭೀತಿಃ ಭಾರ್ಯಾಯಾಃ ನ ಭವತಿ, ಯದಿ ಮಮ ಪಿತಾ ಆಗಮಿಷ್ಯತಿ ಇತಿ ಭೀತಿಃ ಪುತ್ರಸ್ಯ ವಾ ಪುತ್ರಿಕಾಯಾಃ ವಾ ನ ಭವತಿ, ತತ್ರ ಸಂಸಾರಂ ಸಮ್ಯಕ್ ನ ಭವತಿ. ಕಿಂತು ಸ ಏವ ಪುರುಷಃ ಗುಡವತ್ ಕಠಿಣಮಪಿ ಭವೇತ್. ಕಿಂಚಿತ್ ಗುಡಂ ಸ್ವೀಕೃತ್ಯ ಯದಿ ಆಸ್ಯೆ ಸ್ಥಾಪಯಾಮಃ, ಯದಿ ಖಾದಾಮಃ ಅತ್ಯಂತ ಮಧುರ ರುಚಿಃ ಭವತಿ. ತದ್ವತ್ತು ಸಹ ಪುರುಷಃ ಕಠಿಣಃ ಭವೇತ್, ಕಿಂತು ಪ್ರೇಮತ್ಯಾಗ ವಿಷಯೇಷು ಅತ್ಯಂತ ಮಧುರಃ ಅಪಿ ಭವೇತ್. ಏವಂ ರೂಪೇಣ ಪುರುಷಸ್ಯ ಸ್ಥಿತಿಃ ಸಂಸಾರೇ ಭವೇತ್ ಇತಿ ಗುಡಸ್ಯ ಸ್ಥಾನಂ ವರ್ತತೆ. ಏವಮೇವ ಜೀರಃ ಭವಂತಃ ಸರ್ವೇ ಪಾಕಂ ಕುರ್ವಂತಿ, ಬಹವಃ ಸ್ತ್ರೀಯಃ ತತ್ರ ಸಂತಿ ಪಾಕೆ ಕಿಂಚಿದಪಿ ಜೀರಂ ಸ್ಥಾಪಯಂತಿ. ಜೀರಸ್ಥಾಪನಂ ಕುರ್ವಂತಿ ಕಿಂತು ಜೀರಶಾಖ ಇತಿ ವದಂತಿ, ಜೀರರಸಂ ಇತಿ ವದಂತಿ, ಜೀರಸಾಂಬಾರ್ ಇತಿ ವದಂತಿ ನ ವದಂತಿ. ಕಿಂತು ತೇಷು ಸರ್ವೇಷು ಜೀರಂ ಸ್ಥಾಪಯಂತಿ. ಕಿಮರ್ಥಮಿತ್ಯುಕ್ತೆ ಕಿಂಚಿತ್ ಜೀರಂ ರಸೇ ವಾ ಸಾಂಬಾರ್ ಮಧ್ಯೆ ವಾ ಯದಿ ಭವತಿ ಅಜೀರ್ತಿಃ ನ ಭವತಿ, ಜೀರ್ಣಂ ಸಮ್ಯಕ್ ಭವತಿ. ಆಯುರ್ವೇದ ವೈದ್ಯಃ ಏತೆ ಸಂತಿ, ಏತೆ ಸರ್ವಂ ಜಾನಂತಿ. ಯದಾ ಕಿಂಚಿದಿವ ಜೀರಂ ಬಹು ಪದಾರ್ಥೇಷು ಭೂತ್ವಾ ವಯಂ ಬಹು ಖಾದಾಮಶ್ಚೇದಪಿ ಆರೋಗ್ಯಕರಃ ಭವತಿ. ಕಿಂಚಿದಿವ ಜೀರಂ ತದ್ವತ್ ಸ್ತ್ರೀ ಸಂಸಾರೇ ಭವೇತ್. ಸರ್ವೇಷು ಕಾರ್ಯೇಷು ಸಾ ಭವೇತ್, ಕಿಂತು ಅಹಮೇವಸ್ಮಿ ಅಹಮೇವಸ್ಮಿ ಇತಿ ಅಗ್ರೆ ನ ಆಗಮಿಷ್ಯತಿ. ಯದಾ ಸೀತಾ ಆಸೀತ್, ಸೀತಾಯಾಃ ಸ್ಥಿತಿಃ ಏಕವಾರಂ ಪಶ್ಯಂತು, ರಾವಣಃ ಸ್ವೀಕೃತ್ಯ ಲಂಕಾಂ ಪ್ರತಿ ಗತವಾನ್. ಸೀತಾಯಾಃ ಶಕ್ತಿಃ ವರ್ತತೆ, ಕೇವಲಂ ಸಂಕಲ್ಪಂ ಸ್ವೀಕರೋತಿ ಚೇದೇವ ರಾವಣಃ ಭಸ್ಮೀಪಟಲಃ ಅಭವತ್. ಕಿಂತು ಸೀತಾ ಏವಂ ನ ಕೃತವತಿ. ಕಿಮರ್ಥಂ ನ ಕೃತವತಿ? ಶಕ್ತಿಃ ಅಸ್ತಿ ಸೀತಾಯಾಃ, ಕಿಮರ್ಥಂ ನ ಪ್ರದರ್ಶಿತವತಿ ಇತ್ಯುಕ್ತೆ ಏವಂ ಅಹಂ ರಾಮಸ್ಯ ಪತ್ನಿ ಅಸ್ಮಿ, ಏವಂ ನಯಾ ನ ಪ್ರದರ್ಶನೀಯಂ. ಮಮ ಪತಿಃ ಏವ ಆಗಚ್ಚತಿ, ಮಮ ಪತಿಃ ಏವ ಮಾಂ ರಕ್ಷತಿ ಇತಿ ಸೀತಾಯಾಃ ದಿವ್ಯ ಆಲೋಚನಾ ವರ್ತತೆ. ಏವಂ ರೂಪೇಣ ಸರ್ವೇಷಾಮಪಿ ಭವೇತ್ ಇತಿ ಚಿಂತನಮತ್ರ ವರ್ತತೆ. ಅನಂತರ ಕಾರ್ಯಕ್ರಮಃ ವರ್ತತೆ, ಕನ್ಯಾದಾನ ಕಾರ್ಯಕ್ರಮಃ. ಮಹಾಸಂಕಲ್ಪಪೂರ್ವಕಂ ಕನ್ಯಾದಾನ ಕಾರ್ಯಕ್ರಮಂ ಆರಪ್ಸ್ಯಾಮಃ ವಯಂ ಸರ್ವೇ. ಕಿಂಚಿದಿವ ಮಹೋದಯಾಃ ಗುಡಜೀರಧಾರಣ ವೈಶಿಷ್ಟ್ಯಂ ಭವತಃ ಕೃತೆ ಅನುವದಂತಿ ಕನ್ನಡ ಭಾಷಾಯಾಂ. ಅನಂತರಂ ಕನ್ಯಾದಾನ ಕಾರ್ಯಕ್ರಮಃ ಭವತಿ. ವಿವಾಹ ಮಹೋತ್ಸವದಲ್ಲಿ ಸಂಪ್ರದಾಯಬದ್ಧವಾಗಿ ಗುಡಜೀರ ಧಾರಣೆ, ಬೆಲ್ಲ ಮತ್ತು ಜೀರಿಗೆಯನ್ನು ಮಿಶ್ರಣ ಮಾಡಿ ತಲೆಗೆ ಹಚ್ಚುವಂತಹ, ಬ್ರಹ್ಮರಂಧ್ರಕ್ಕೆ ಹಚ್ಚುವಂತಹ ಪದ್ಧತಿ ಈ ಭಾಗದಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅವರ ಭಾಗದಲ್ಲಿ ಆ ಪದ್ಧತಿ ಇದೆ. ಭಗವಂತನ ವಿವಾಹೋತ್ಸವದಲ್ಲೂ ಇದನ್ನು ಅನುಸಂಧಾನ ಮಾಡುವಂತಹ ಪದ್ಧತಿ. ಗುಡ ಜೀರ ಧಾರಣೆ ಯಾಕೆ ಅನ್ನುವಂತಹ ಸಂದೇಹ ಬಂದರೆ, ಗುಡ ಜೀರವೇ ಯಾಕೆ, ಬೆಲ್ಲ ಮತ್ತು ಜೀರಿಗೆಯೇ ಯಾಕೆ, ಬೇರೆ ಯಾವುದಾದರೂ ಉಪಯೋಗಿಸ್ಬೋದಲ್ವ ಅನ್ನುವಂತಹ ಸಂದೇಹ ಬಂದರೆ, ಬೆಲ್ಲ ಅದು ಹೊರನೋಟಕ್ಕೆ ಕಾಠಿಣ್ಯದಿಂದ ಕೂಡಿದೆ, ಗಟ್ಟಿಯಾಗಿ ಕೂಡಿದೆ. ಆ ಪುರುಷನಾದವನು ಆ ಕಾಠಿಣ್ಯವನ್ನು ಹೊಂದಬೇಕು, ಸಂಸಾರ ಸರಿದೂಗಿಸಿಕೊಂಡು ಹೋಗಬೇಕು ಅಂತಾದರೆ ಆ ಪುರುಷನಲ್ಲಿರಬೇಕಾದ ಕಾಠಿಣ್ಯ ಅದು ಎಷ್ಟು ಗಟ್ಟಿಯಾಗಿರಬೇಕು ಅಂತ ಹೇಳಿದರೆ ಆ ಬೆಲ್ಲದಷ್ಟು ಗಟ್ಟಿಯಾಗಿರಬೇಕು. ಹಾಗೆ ಅಂತ ಹೇಳಿ ಬೆಲ್ಲದಿಂದ ತಲೆಗೆ ಹೊಡೆದರೆ ತಲೆ ಪೆಟ್ಟಾದೀತು, ಆದರೆ ಅದೇ ಬೆಲ್ಲ ಸಣ್ಣ ತುಂಡು ಬಾಯಿಗೆ ಹಾಕಿದರೆ ಯಾವ ರೀತಿ ಮಾಧುರ್ಯ ಕೊಡ್ತದೋ, ಯಾವ ರೀತಿ ಆನಂದವನ್ನು ಕೊಡ್ತದೋ, ಅದೇ ರೀತಿ ಪುರುಷನಾದವನು ಹೊರಗಿನಿಂದ ಕಾಠಿಣ್ಯ ಇದ್ದರೂ ಪ್ರೇಮ ಭಾವದಲ್ಲಿ ಮಾಧುರ್ಯದಿಂದ ಇರಬೇಕು ಅನ್ನೋದರ ಸೂಚಕವಾಗಿ ಆ ಬೆಲ್ಲದ ಸಂಕಲ್ಪ ಇರುವಂಥದ್ದು. ಅದೇ ರೀತಿ ಸ್ತ್ರೀಯಾದವಳು ಜೀರಿಗೆ ಹಾಗೆ ಇರಬೇಕು.
ಇಲ್ಲಿರುವ ಸ್ತ್ರೀಯರೆಲ್ಲ ಜೀರಿಗೆಯನ್ನು ಪದಾರ್ಥ ಮಾಡುವಾಗ, ಅಡುಗೆ ಮಾಡುವಾಗ ಬಹಳಷ್ಟು ಉಪಯೋಗಿಸ್ತಾರೆ. ಆದರೆ ಜೀರಿಗೆಯದೇ ಪದಾರ್ಥ ತುಂಬ ಜೀರಿಗೆ ಹಾಕಿ ಯಾರೂ ಪದಾರ್ಥ ಮಾಡೋದಿಲ್ಲ. ಜೀರಿಗೆ ಸ್ವಲ್ಪ ಮಾತ್ರ ಉಪಯೋಗಿಸ್ತಾರೆ. ಯಾಕೆ ಉಪಯೋಗಿಸ್ತಾರೆ ಅಂತ ಕೇಳಿದರೆ, ಎಷ್ಟು ತಿಂದರೂ ಅದು ತಿಂದ ಆಹಾರ ಜೀರ್ಣವಾಗಬೇಕು, ಅಜೀರ್ಣವಾಗಬಾರದು ಅನ್ನುವ ಉದ್ದೇಶವಿಟ್ಟುಕೊಂಡು ಆ ಜೀರಿಗೆಯ ಪ್ರಯೋಗ ಮಾಡ್ತಾರೆ. ಹಾಗೆ ಸ್ತ್ರೀಯಾದವಳು ಸಂಸಾರದಲ್ಲಿ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಸೀತಾಮಾತೆಯ ಹಾಗೆ ಇರಬೇಕು. ರಾವಣ ಸೀತೆಯನ್ನು ಅಪಹಾರ ಮಾಡಿ ಲಂಕಾ ಪ್ರದೇಶಕ್ಕೆ ತೆಗೆದುಕೊಂಡು ಹೋದ. ಸೀತೆಯ ಸಾಮರ್ಥ್ಯ ಎಷ್ಟಿತ್ತು ಅಂತ ಕೇಳಿದರೆ, ದೃಷ್ಟಿ ಮಾತ್ರದಿಂದ ರಾವಣನನ್ನು ಸಂಹಾರ ಮಾಡುವ ಸಾಮರ್ಥ್ಯ ಸೀತೆಗೆ ಇತ್ತು. ಆದರೆ ಸೀತೆ ಅದನ್ನು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂತಂದರೆ, ಈ ಕೆಲಸ ತನ್ನ ಪತಿಯಾದ ರಾಮ ಮಾಡಬೇಕು, ತಾನು ಮಾಡುವಂಥದ್ದಲ್ಲ ಅನ್ನುವ ಕಾರಣಕ್ಕೋಸ್ಕರ ಸೀತೆ ಆ ಕೆಲಸ ಮಾಡೋದಿಲ್ಲ. ಇದೇ ರೀತಿ ಗುಡ ಮತ್ತು ಜೀರಿಗೆಯ ಸಂಬಂಧ ಸಂಸಾರ ಗಟ್ಟಿಯಾಗಬೇಕು ಅಂತಾದರೆ ಇರಬೇಕು ಅನ್ನುವ ಸೂಚಕವಾಗಿ ಗುಡ ಜೀರಾಧಾರಣಾ ಕಾರ್ಯಕ್ರಮ. महान् सन्तोषः. इदानीं महासङ्कल्पपूर्वकं कन्यादानकार्यक्रमः आरप्स्यते. कन्यादानकार्यक्रम अनन्तरं कन्यादानस्य वैशिष्ट्यमपि किञ्चिदिव अहं वदामि. एते महोदयाः अनुवदन्ति. इदानीं कार्यक्रमस्य आरम्भः भवति. ಇದೀಗ ಮಹತ್ತರವಾದ ಕನ್ಯಾದಾನ ಕಾರ್ಯಕ್ರಮ. ओम अथ भगवतो महापुरुषस्य श्रीमदादिनारायणस्य अचिन्त्यापरिमितशक्त्या भ्रियमाणस्य महाजलौकस्य मध्ये परिभ्रममाणानामनेककोटिब्रह्माण्डानामेकतमे अप्तेजो वायव्याकाशाहङ्कारमहतव्यक्ताख्यसप्तावरणैरावृते अस्मिन् महति ब्रह्माण्डे आधारशक्ति श्रीवराह कूर्मानन्ताष्टदिग्गजो परिप्रतिष्ठितानाम् अतल वितल सुतल तलातल रसातल महातल पातालाख्य सप्तलोकानाम् ऊर्ध्वभागे भूलोके भुवर्लोक सुवर्लोक महर्लोक जनोलोक तपोलोक सत्यलोकाख्य षण्लोकानामधो भागे महानालायमानस्य फणिराजस्य शेषस्य सहस्रफणामणि मण्डलमण्डिते ऐरावत पुण्डरीक वामन कुमुदाञ्जल पुष्पदन्त सार्वभौम सुप्रतीकाख्याष्टदिग्दन्ते शुण्डादण्डोत्तम्भिते अमरावते तेजोवते संयमते नक्षोवते सिन्धुमते गन्धवत्यलगावते शोभते त्यष्टदेवपुरे विराजिते इंद्राग्नियमनिर्ऋतुवर्णवायु कुबेर ईशानाख्याष्टलोकपालक परिपालिते लोकाचलवलगिते यवनेक्षुशुराशिर्पिर्तति क्षीर शुद्धोदकाख्य सप्तान्नव परिवृते प्लक्षकुशक्रौञ्जजागजाल्मल पुष्कराख्य सप्तद्वीपदेपिते महेन्द्रमलय सख्य शक्तिमदक्षपत्विन्द्य पारियात्राख्य सप्तकुल पर्वत विराजिते पुरुष हरिलावृतभद्राश्वकेतुमाल हिरण्यकरमणक गुरुवर्षाख्य नववर्षाणां मध्ये भरतवर्षे इन्द्रकसेरुताम्रकभस्ति पुन्नाक गन्धर्व सौम्यावरुण भरताख्य नवखण्डानां मध्ये भरतखण्डे अस्मिन् देशे वर्तमान व्यावहारिक चान्द्रमानेन प्रभवादिषष्टि संवत्सराणां मध्ये अद्य पूर्वोक्त एवं गुण विशेषण विशिष्टायामस्यां शुभतिथौ कन्यादान संकल्पम् अहं वदामि. भवन्तः सर्वे एवं रूपेण नमस्कार मुद्रां कुर्वन्तः सन्तः अनुवदन्तु. भवद्भिः वक्तव्यम् इति वदन्तु. उच्चैः वक्तव्यं. मम मम अनेक जन्मसु इह जन्मनि च एतत् क्षण पर्यन्तं बाल्य यौवन कौमार वार्धकेषु रहसि प्रकाशे च आवृत्त अनावृत्त महापातकादि समस्त दुरित क्षयार्थं दशपूर्वेषां दशापरेषां मद्वंश्यानां मातृवंश्यानां सर्वेषां पितॄणां कुम्भीपाक लोहितधाम आतपसंघात कालसूत्रादि
ವಿವಿಧೇಭ್ಯಃ ಮಹಾಘೋರೇಭ್ಯಃ ನರಕೇಭ್ಯಃ ಉತ್ತೀರ್ಯ ಶಾಶ್ವತ ವಿಷ್ಣುಲೋಕ ಪ್ರಾಪ್ತ್ಯರ್ಥಂ ಆಮೋದ ಪ್ರಮೋದ ಸಮ್ಮೋದ ವೈಕುಂಠಾಖ್ಯ ಲೋಕೇಶು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯಮಿತಿ ಚತುರ್ವಿಧ ಮೋಕ್ಷ ಫಲ ಸಿದ್ಧ್ಯರ್ಥಂ ದೇವದೇವಸ್ಯ ಭಗವತೋ ನಾರಾಯಣಸ್ಯ ಶ್ರಿಯಃ ಪತೇಃ ಪುರುಷೋತ್ತಮಸ್ಯ ಶ್ರೀವೆಂಕಟೇಶ್ವರ ಸ್ವಾಮಿನಃ ದಿವ್ಯ ವೈವಾಹಿಕ ಮಹೋತ್ಸವೇ ಕನ್ಯಾದಾನಂ ಆಚಾರ್ಯಮುಖೇನ ವಯಂ ಕಾರಯಿಷ್ಯಾಮಃ. ಗೋವಿಂದ ಗೋವಿಂದ ಗೋವಿಂದ. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯಃ ಶುಭಂ ಭವತು. ಆಂಗೇರಸಾ ಬಾರಹಸ್ಪತ್ಯ ಭಾರದ್ವಾಜ ತ್ರಜಾರುಷೇಯ ಪ್ರವರಾನ್ವಿತ ಭಾರದ್ವಾಜ ಗೋತ್ರೋದ್ಭವಾಯ ಅಚಿಂತ್ಯಾದ್ಭುತ ನಿತ್ಯ ಯೌವನ ಸ್ವಭಾವ ಲಾವಣ್ಯ ರತ್ನಾಕರಾಯ ಅಖಿಲ ಲೋಕ ಪವಿತ್ರ ಗೋತ್ರೋದ್ಭವಾಯ ಸ್ವರ್ಣಗರುಡ ವಾಹನಾರೂಢಾಯ ನಿಜಾವತಾರಾಯ ಶ್ರೀ ಶ್ರೀನಿವಾಸ ಪರಬ್ರಹ್ಮಣೇ ವರಾಯ. ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯಃ ಶುಭಂ ಭವತು. ಭಾರ್ಗವಸ್ಯವನ ಆಪ್ಲುವಾನ ಔರ್ವವೇದಲ ಪಂಚಾರುಷೇಯ ಪ್ರವರಾನ್ವಿತ ಭಾರ್ಗವಶ ಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸರ್ವಾಂಗಣಾ ಸಮ್ಮೋಹನ ಸಂಸೇವಿತ ಪಾದಾರವಿಂದಾಂ ಮಹಾವಿಷ್ಣೋಃ ವಕ್ಷಸ್ಥಲ ನಿವಾಸಿನೀಂ ಅತ್ಯಂತ ಸೌಂದರ್ಯವತೀಂ ಭೃಗೋ ಸಂಕಲ್ಪತನಯಾಂ ಶ್ರೀದೇವೀನಾಂ ನೇಮಿಮಾಂ ಕನ್ಯಾ. ರಮಣ ಗೋವಿಂದ ಗೋವಿಂದ. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯಃ ಶುಭಂ ಭವತು. ಕಾಶ್ಯಪಾವತ್ಸಾರಣ ಯುದ್ಧವತ್ರಯಾರುಷೇಯ ಪ್ರವರಾನ್ವಿತ ಕಾಶ್ಯಪಶ ಗೋತ್ರೋದ್ಭವೀಂ ಸರ್ವಾಲಂಕಾರವತೀಂ ಸರ್ವಾಂಗಣಾ ಸಮ್ಮೋಹನ ಸಂಸೇವಿತ ಪಾದಾರವಿಂದಾಂ ಮಹಾವಿಷ್ಣೋಃ ಅತ್ಯಂತ ಮನೋಹರೀಂ ಕಶ್ಯಪ ಪ್ರಜಾಪತೆ ಸಂಕಲ್ಪತನಯಾಂ ಭೂದೇವೇನಾಂ ನೇಮಿಮಾಂ ಕನ್ಯಾ. ರಾತ್ರಿ ರಮಣ ಗೋವಿಂದ ಬ್ರಹ್ಮ ತೃಪ್ತೇ ದದಾಮಿ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುಧಾಂ ಕಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕಜಿಗೀಷಯ ಕಲ್ಯಾಂ ಕಲಂಕತಾಂ ಸಾಧೇನ ಸೇದಾಯ ಸಮೇತೇ ಹೇತೋಹಂ ಪ್ರೇತ್ಯಾಮಿ ಸರ್ವಕಾಮಾರ್ಥಸಿದ್ಧಯೇ ವಿಶ್ವಂಭರಾ ಸರ್ವಭೂತಾ ಸಾಕ್ಷಿಣ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪ್ರೀಣಾತು ಕಮಲಾಪತಿಃ. ಗೋವಿಂದ ಗೋವಿಂದ. इदानीं समयः सार्धनववादनं 9:30. इतोपि एका घण्टा भविष्यति, 1 hour भविष्यति. मया किमपि कर्तुं नैव शक्यते, मया कैङ्कर्यमेव कर्तुं शक्यते. अत्र एतावत्पर्यन्तं कन्यादानकार्यक्रमः आचरितः. भवन्तः एकवारं तूष्णीं स्थित्वा एकवारं शृण्वन्तु. कन्यादानस्य फलं किमस्ति, कीदृशमस्ति इति भवन्तः जानन्ति वा? सर्वे
ಏವಂ ಇಚ್ಛಂತಿ ಲೋಕೆ ವಿವಾಹಾನಂತರಂ ಮಮ ಪುತ್ರಃ ಭವತು ಪುತ್ರಃ ಭವತು ಪುತ್ರಃ ಭವತು ಇತಿ. ಬಹವಃ ಸಂತಿ ಏವಂ ರೂಪೇಣ. ಪುತ್ರಪ್ರಾಪ್ತಿಃ ಭವತಿ ಚೇತ್ ಮಹಾನ್ ಮೋಕ್ಷಃ ಆಗಮಿಷ್ಯತಿ ಇತಿ ಭವಂತಃ ಬಹವಃ ವದಂತಿ. ಕಿಂತು ವೈದಿಕ ಶಾಸ್ತ್ರ ಇತಿಹಾಸ ಪುರಾಣೇಷು ಪುತ್ರಪ್ರಾಪ್ತ್ಯಾ ತು ಪುತ್ರಿಕಾ ಪ್ರಾಪ್ತಿ ಅತ್ಯಂತ ಗರೀಯಸಿ ವರ್ತತೆ ಇತಿ ಉಕ್ತವಂತಃ. ಕಿಮರ್ಥಮಿತ್ಯುಕ್ತೆ ಪುತ್ರಪ್ರಾಪ್ತಿಯ ತಸ್ಯ ಪಿತಾ ಪಿತಾಮಹಃ ಪ್ರಪಿತಾಮಹಃ ಏವಂ ವರ್ಗತ್ರಯಮೇವ ಮೋಕ್ಷಂ ಪ್ರತಿ ಗಚ್ಚತಿ ಪುತ್ರಪ್ರಾಪ್ತಿಯ. ಸಹ ಪುತ್ರಃ ಧರ್ಮಾಚರಣಂ ನ ಕರೋತಿ ಚೇತ್ ಯದಿ ತದಪಿ ನ ಭವತಿ. ತರ್ಹಿ ಪುತ್ರಿಕಾ ಪ್ರಾಪ್ತಿ ಏವಂ ನ. ಇದಾನೀಂ ಪೂರ್ವಮೇವ ಭವಂತಃ ಸರ್ವೇ ಉಕ್ತವಂತಃ ಕಿಲ ದಶ ಪೂರ್ವೇಷಾಂ ದಶ ಅಪರೇಷಾಂ ಮಧ್ವಂಶ್ಯಾನಾಂ ಮಾತೃವಂಶ್ಯಾನಾಂ ಇತಿ. ಮಮ ಪಿತಾ ಪಿತಾಮಹಃ ಪ್ರಪಿತಾಮಹಃ ಏವಂ ರೂಪೇಣ ವರ್ಗ ದಶಕಂ ಏವಂ ಮಮ ಪುತ್ರಃ ಪೌತ್ರಃ ಪ್ರಪೌತ್ರಃ ಏವಂ ರೂಪೇಣ ದಶಕಂ ಮಧ್ಯೆ ಅಹಂ ಟೋಟಲ್ 21 ಗಣ ಏವಂ ಏಕವಿಂಶತಿ ತರಾಣಾಂ ಕೃತೆ ಮೋಕ್ಷ ಪ್ರಾಪ್ತಿ ಭವತಿ ಪುತ್ರಿಕಾಯಾಃ ಜನನೇನ ತಸ್ಯಾಃ ಪುತ್ರಿಕಾಯಾಃ ಕನ್ಯಾದಾನ ರೂಪ ಕಾರ್ಯೇಣ. ಏವಂ ರೂಪೇಣ ಅತ್ಯಂತ ಮಹದುತ್ತಮಂ ಕಾರ್ಯಂ ಭವತಿ ಕನ್ಯಾದಾನಂ. ಏತಾದೃಶ ಕನ್ಯಾದಾನಂ ಇದಾನೀಂ ವಯಂ ಸರ್ವೇ ಆಚರಿತವಂತಃ. ಅನಂತರಂ ಮಾಂಗಲ್ಯ ಪೂಜನಂ ಯಜ್ಞೋಪವೀತ ಪೂಜನಂ ಭವತಿ. ತದನಂತರಂ ಹೋಮಃ ಭವತಿ. ಕಿಂಚಿತ್ ಕಾಲಮೇವ ಏಕಘಂಟಾ ನ ಭವತಿ. ಮೋ ಏಕಘಂಟಾ ಇತಿ ಉಕ್ತಂ ಸ್ವಾಮಿ ಓ ಕಿಮಪ್ನ ಬುಭುಕ್ಷಾ ಅಸ್ತಿ ಏವಂ ರೂಪೇಣ ಮಾ ಚಿಂತಯಂತು. ಏಕಘಂಟಾ ನ ಭವತಿ. 30 ಮಿನಿಟ್ಸ್ मध्ये एव परिसमापयामः. अहं प्रयत्नं करोमि, चिन्ता नास्ति. किन्तु सावधानतया भवन्तः सर्वे भवन्तु. कन्यादान माहात्म्यं श्रुत्वा अनन्तरं माङ्गल्यपूजनं यज्ञोपवीतपूजनं कुर्मः. कन्यादान वैशिष्ट्यं किञ्चिदिव महोदयाः भवन्तः कृते अनुवदति. ಇದೀಗ ಕನ್ಯಾದಾನದ ಮಹತ್ವವನ್ನು ನಮ್ಮ ಅರ್ಚಕರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕನ್ಯಾದಾನ ಅತ್ಯಂತ ಶ್ರೇಷ್ಠವಾದ್ದು ಮತ್ತು ಅತ್ಯಂತ ಪವಿತ್ರವಾದ್ದು. ನಾವೆಲ್ಲ ಇವತ್ತು ಭಗವಂತನ ವಿವಾಹ ಮಹೋತ್ಸವದ ಈ ಸಂದರ್ಭದಲ್ಲಿ ಕನ್ಯಾದಾನವನ್ನು ಅದರ ಸಂಕಲ್ಪವನ್ನು ಮಾಡಿದ್ದೇವೆ. ಅದರ ಪುಣ್ಯದ ಫಲಪ್ರಾಪ್ತಿ ನಮಗೆ ಆಗ್ತದೆ. ನಾವೆಲ್ಲ ಮಾನವ ಸಹಜವಾಗಿ ಸಂಸಾರ ಮಧ್ಯದಲ್ಲಿ ಮುಂದಿನ ತಲೆಮಾರಿನವರು ಗಂಡು ಮಗು ಆಗಬೇಕು ಅನ್ನುವಂತಹ ಸಂಕಲ್ಪ ಇಟ್ಟುಕೊಳ್ತೇವೆ. ಆದರೆ ಗಂಡು ಮಗು ಜನಿಸಿದರೆ 3 ತಲೆಮಾರಿಗೆ ಮಾತ್ರ ಮೋಕ್ಷ ಪ್ರಾಪ್ತಿಯಾಗ್ತದೆ. ಸಹಜವಾಗಿ ಮಾನವರಿಗಿರುವ ಯೋಚನೆ ಪುತ್ರ ಪ್ರಾಪ್ತಿಯಾದರೆ ತಂದೆಯಾದವನಿಗೆ ಮೋಕ್ಷತ್ವ ಸಿಗ್ತದೆ ಅಂತ. ಆದರೆ ಶಾಸ್ತ್ರ ವಚನ ಇದೆ, ಪುತ್ರ ಪ್ರಾಪ್ತಿಯಾದರೆ 3 ತಲೆಮಾರಿಗೆ ಮೋಕ್ಷ ಸಿಕ್ಕಿದರೆ ಪುತ್ರಿಯಾದರೆ 21 ತಲೆಮಾರಿನವರೆಗೆ ಮೋಕ್ಷ ಪ್ರಾಪ್ತಿ ಮಾಡುವ ಸಾಮರ್ಥ್ಯ ಆ ಹೆಣ್ಣು ಮಗುವಿಗೆ ಇರ್ತದೆ. 10 ತಲೆಮಾರು ಹಿರಿಯರದು, ಮುಂದಿನ 10 ತಲೆಮಾರಿನವರೆಗೂ ಆ ಪುತ್ರಿ ಮೋಕ್ಷತ್ವವನ್ನು ತರುವಂತಹ ಸಾಮರ್ಥ್ಯ ಇರ್ತದೆ. ಈ ಹಿನ್ನೆಲೆಯಲ್ಲಿ ಕನ್ಯಾದಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಸ್ಥಾನ, ಮಹತ್ತರವಾದ ಸ್ಥಾನ. ಇದು ಋಷಿವಾಕ್ಯವೂ ಹೌದು, ಪುರಾಣ ವಚನವೂ ಹೌದು. ಇನ್ನು ಮುಂದೆ ಇದೀಗ ಮಾಂಗಲ್ಯ ಧಾರಣೆ, ಯಜ್ಞೋಪವೀತ ಪೂಜನ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ 1 ಗಂಟೆಯ ಅವಕಾಶ ಬೇಕಾದೀತು. ಪ್ರಯತ್ನಪಟ್ಟು 30 ನಿಮಿಷದಲ್ಲಿ ಮುಗಿಸುವ ಪ್ರಯತ್ನ ಅರ್ಚಕರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸಾವಧಾನದಿಂದ ಎಲ್ಲರೂ ಹಸಿವೆ ಆದರೂ ಹಸಿವೆಯನ್ನು ತಡೆದು ನಿಲ್ಲಬೇಕು ಅನ್ನುವಂತಹ ವಿನಂತಿಯನ್ನು ಅರ್ಚಕರು ಮಾಡಿದ್ದಾರೆ. ವಾದ್ಯಂ
पूर्वोक्त एवं गणविशेषण विशिष्टायामस्यां शुभतिदेवदेवस्य श्रीमदखिलाण्डकोटि ब्रह्माण्डनायकस्य आदिमध्यान्तरहितस्य श्रीवेङ्कटेश्वरस्वामिने नमः। दिव्य वैवाहिक महोत्सवे प्रधान होमं लाजहोमं च करिष्ये। ओम अदितेन मन्यस्व अनुमतेन मन्यस्व सरस्वतेन मन्यस्व देवदेवप्रभुवा। ओम इमं मे वर्णश्रुते हवमत्या च मृडजा भवस्वराजके स्वाहा। वाजामि ब्रह्मणा वन्दमानस्तदाशा आस्ते जमानो हविर्भिः प्रमोदे स्वाहा। अग्ने वर्णस्य विद्वान् देवस्य हेडोपयासि श्रेष्ठा अग्ने वमो भवते नेदिष्टो अस्यावससो व्युष्टौ अग्ने अजास्य जासन्मनसा हितः तस्मिन् यज्ञेऽन्तरगामि किञ्चिदस्मिन् यज्ञे मन्त्रतः कर्मतो वा भो स्वाहा ओम भव स्वाहा ओम शिव स्वाहा ओम भव स्वाहा ओम। इमान् लाजानवपामि समृद्धिकरणान् मम तुभ्यं च संवननां तदग्निरनुमन्यताम् यन्नार्युपब्रूतेऽग्नौ लाजानवपन्ति दीर्घायुरस्तु मे पतिरेधन्तां ज्ञातयो मम स्वाहा। ओम इमान् लाजानवपामि समृद्धिकरणान् मम तुभ्यं च संवननां तदग्निरनुमन्यताम् यन्नार्युपब्रूतेऽग्नौ लाजानवपन्ति दीर्घायुरस्तु मे पतिरेधन्तां ज्ञातयो मम स्वाहा। ओम इमान् लाजानवपामि समृद्धिकरणान् मम तुभ्यं च संवननां तदग्निरनुमन्यताम् यन्नार्युपब्रूतेऽग्नौ लाजानवपन्ति दीर्घायुरस्तु मे पतिरेधन्तां ज्ञातयो मम स्वाहा। ओम भव स्वाहा ओम शिव स्वाहा ओम भूर्भुवः स्वः स्वाहा। अदितेन वमग्गस्था अनवदेन वमग्गस्था सरस्वतेन वमग्गस्था ओम पूर्वोक्त संकल्प सिद्ध्यर्थं देवदेवस्य भगवतो नारायणस्य श्रीपते पुरुषोत्तमस्य श्रीमदखिलाण्डकोटि ब्रह्माण्डनायकस्य श्रीवेङ्कटेश्वर स्वामिनः क्रियमाण दिव्य वैवाहिक महोत्सवाक्ये कर्मणि कर्मसात्पुण्यार्थं लघुरूपेण उपरिष्टादन्तो होमं करिष्ये। अदितेन मन्यस्व अनुमन्यस्व सरस्वतेन मन्यस्व देवदेवप्रभुवा। ओम यदस्कर्मणोत्तिरेरसंगत्वान्योनमिहाकरम् स्पष्टकृते सोतहुताहुतीनां कामानागुं समर्थगित्रे स्वाहा। नादाय स्वाहा प्रजापतये स्वाहा भ्यो देवेभ्यः स्वाहा सर्वत्रैवादिष्टगुं सर्वत्रैवानादिष्टं दैवतमुष्पये स्वाहा। वास्तुपते नमो वास्तुपतये स्वाहा। पुनरग्निश्चक्षुरदात् पुनरिन्द्रो बृहस्पतिः इष्टेभ्यः स्वाहा 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 स्वाहा
तनोभ्यः स्वाहा वृद्धे स्वाहा समृद्धे स्वाहा समृद्धे स्वाहा आश्रावितमत्याश्रावितं वषट्कुतमत्यनोक्तं च यज्ञे अतिरिक्तं कर्मणो यच्च हेन यज्ञः पर्वाणि प्रदन्नेरि कल्पयन् स्वाहा देवान् स्वाहा ब्रह्म प्रतिष्ठा मनसो ब्रह्मवाचो ब्रह्मयज्ञानागुं हविषामाज्यस्य अतिरिक्तं कर्मणो यच्च हेन यज्ञः पर्वाणि प्रदन्नेरि कल्पयन् स्वाहा कृताहुतिरेतु देवान् स्वाहा चित्रमत्तोऽन्तरगामि किञ्चिदस्मिन् यज्ञे मन्त्रतः करमतो वा आहुत्यारक्षमया सर्वं तृप्यन्तु देवा स्वस्ति न इन्द्रो वृद्धश्रवा स्वस्ति नः पूषा विश्ववेदाः स्वस्ति न बृहस्पतिर्दधातु स्वाहा इन्द्रो वीर्यमकृणोतूर्ध्वो अद्धरहोता निर्वेदोऽर्थस्तया सृष्टिकर्देवेभ्य इन्द्राज्येन हविषाकृतेन स्वाहा ओष्येति क्षेमहि स्वाहा धीमहि मृत्योर्मे पाहि स्वाहा सूर्यस्य धीमहि चक्षुर्मे पाहि स्वाहा सोमस्य धीमहि चित्तं मे पाहि स्वाहा वायोर्धीमहि प्राणान् मे पाहि स्वाहा ब्रह्मणो धीमहि बुद्धिं मे पाहि स्वाहा ओम सप्तते अग्ने समेधः सप्तधाम प्रियाये सप्तहोत्रा प्रधान विद्वानष्टगतेन गोविंदा बलाय शताय शतञ्च वर्तसे त्रयायुषम् दीर्घायुत्वाय बलाय शताय आपोहिष्ठाम योपवस्थानभूर्जेतदाय चक्षुषे ओस्मदभोरहस्तस्य बाधिगते हनः औषधेरिव मातरः मातरङ्गमामवोः सक्षयाय जन्मदा आपोदमेधाजनः ओम यत्ते अग्ने तेजस्तेन हन्तेजस्वी भूयासं विद्ये अग्ने वर्चस्तेन वर्चस्वी भूयासं विद्ये अग्ने हरस्तेन हरस्वी भूयासं ओम मय मेधां मय प्रजां मय अग्निस्तेजो ददातु मय मेधां मय प्रजां मय इन्द्र इन्द्रियं ददातु मय मेधां मय प्रजां मय सूर्योऽभ्याजो ददातु अग्नेन सुपथा राजे अस्मान् विश्वानि देव वयुनानि विद्वान् योत्यस्मज्जुहोरानमेन भूयिष्ठान्ते नमः भुक्तिं विजयेम मंत्रहीनं क्रियाहीनं भक्तिहीनं हुताशना यद्वदन्तु मया देव परिपूर्णं दरस्वरे यागश्चित्तान्यशेषानि होमकर्मात्मकानि वै श्रीकृष्णास्मरणं पदं कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यत् सकलं परस्मै नारायणायेति समर्पयामि सर्वं श्रीकृष्ण पुरुष नारायणार्पणमस्तु
समर्पणमस्तु ब्रह्मणे नमः पुनःपात्यमर्घ्यमाचमरीयमग्ध्यपुरुषाय नमः पुनःपात्यमर्घ्यमाचमरीयं सर्वोपचारान् समर्पयामि अग्निं बिम्बसमारोपणं करिष्ये ओम ध्रुवन्ते राजा वरुणो ध्रुवन्ते वो बृहस्पतिः ध्रुवन्त इन्द्रस्य अग्निस्य राष्ट्रं धारयतां ध्रुवम् इदं विष्णुरविचक्रमे त्रेदाति तदेवदं समोढमस्य भागं सूरे ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕಲ್ಯಾಣ ಮಹೋತ್ಸವೆ ಲಾಜ ಹೋಮ ಪೂರ್ಣಾಹುತ್ಯನಂತರಂ ಮಾಲಾ ಪರಿವರ್ತನ ಕಾರ್ಯಂ ಆಚರಿತು ಭಗವತಃ ಕಂಠಮಾಲಸ್ಥಮಾಲಾ ದೇವ್ಯಾಃ ಕಂಠೆ एवं देव्याः कंठमालस्तमाला भगवतः कंठे परिवर्तन माला परिवर्तनमिति वदन्ति। एवमेव विवाहे अति उत्कृष्टतमः कार्यक्रमः एषः माला परिवर्तन कार्यक्रमः जातः। इदानीं
ಮಾಲಾ ಪರಿವರ್ತನಾನಂತರಂ ಏತಾವತ್ಪರ್ಯಂತಂ ಪೃಥಕ್ ಪೀಠೆ ದೇವ್ಯೌ ಸ್ತಃ ಇದಾನೀಂ ಶ್ರೀದೇವಿ ಭೂದೇವಿ ಚ ಭಗವತಃ ಸಮೀಪಂ ಪ್ರತಿ ಗಮಿಷ್ಯಂತಿ. ಏವಂ ತೆರವಸ್ತ್ರ ನಿಷ್ಕಾಸನಾನಂತರಂ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸಂ ದ್ರಷ್ಟುಂ ಮಹಾಭಾಗ್ಯಂ ಅಸ್ಮಾಕಂ ಸರ್ವೇಷಾಂ ಭವತಿ. ಏತಾದೃಶ ದರ್ಶನಾರ್ಥಂ ಕಿಂಚಿತ್ ಕಾಲಂ ಭವಂತಃ ಪಶ್ಯಂತು ಭಗವತಃ ದರ್ಶನಂ ಅಸ್ಮಾಕಂ ಸರ್ವೇಷಾಂ ಭವತಿ. ತಸ್ಮಿನ್ ಕಾಲೇ ಕಿಂಚಿದಿವ ಮಂಗಳಾಚರಣಂ ಕುರ್ವಂತು ಇತಿ ಪ್ರಾರ್ಥನಾ.
రాజోపచారానంతరం నక్షత్రహారతి, పంచహారతి, నక్షత్రహారతి, కుంభహారతి సిద్ధం. ఇదాनीं श्रीवेङ्कटेश्वरस्वामिनः कल्याणमहोत्सवः परिसमाप्तिः जाता. टेन्शन् मास्तु, अभवत् इति अहं वदन्नस्मि. इतोपि कियत् समयः भवति इति चिन्तनं मास्तु. तर्हि किञ्चिदिव राजोपचारकैङ्कर्यं भगवतः कृते उक्त्वा परिसमापयामः. भवतां सर्वेषां श्रीवेङ्कटेश्वरस्वामी तिरुपतितः आनीत लड्डू प्रसादमपि आनयति. विशिष्य स्वामिनः भगवत् प्रसादम् अत्रैव सर्वेषां मिलति, चिन्ता मास्तु. एकवारं भगवतः ऋग्वेद यजुर्वेदादि राजोपचारकैङ्कर्यं कृत्वा 5 निमेषेषु, जस्ट 5 minutes ओन्ली, कृत्वा अनन्तरं मङ्गलहारतिं वयं सर्वे पश्यामः. ओम देवदेवोत्तमा देवता सार्वभौमा श्रीमद कोटि ब्रह्मांड नायका आदि मध्यांतरहिता श्री श्रीनिवास स्वामिन् कल्याण महोत्सवान्ते ऋग्वेद प्रिया ऋग्वेदमवधारया. हरि ओम अग्निमीळे पुरोहितं यज्ञस्य देवमृत्युजं होतारं रक्तधातावम् अग्निः पूर्वेभिर्षिभिरेत्यो नूतनैरुता स देवान्येह वक्षति अग्निनारयिमष्टवत्पोषामेव दिवे दिवे यशसं वीरवत्तमम् अग्नेयज्ञमध्वरं विश्वतः परिभूरसे स यद्देवेषु गच्छति. देवदेवोत्तमा देवता सार्वभौमा श्रीमदखिलाण्डकोटि ब्रह्माण्ड नायका आदिमध्यांतरहिता पुराण पुरुषोत्तमा श्रीभू समेत श्री वेंकटेश्वर स्वामिन् कल्याण महोत्सवान्ते यजुर्वेद प्रिया यजुर्वेदमवधारया. ओम धातारादिस्सविदेदं जुषन्तां प्रजापतिर्निधिपतिर्नो अग्निः त्वष्टा विष्णुप्रजया सगौरराणो यजमानाय द्रविणं दधातु. ॐ धाता राजे राजिर्धाता धाता राजे सविदा सविदा राजिर्धाता धाता राजे सविदा राधे सविदा सविदा राधे राधे सविदेदमिदं सविदा राधे राधे सविदेदं सविदेदमिदगं सविदा सविदेदं जुषन्तां जुषन्तामिदगं सविदा सविदेदं जुषन्ताम् इदं जुषन्तां जुषन्तामिदमिदं जुषन्तां प्रजापते प्रजापतिर्जुषन्तामिदमिदं जुषन्तां प्रजापतिः जुषन्तां प्रजापते प्रजापतिर्जुषन्तां जुषन्तां प्रजापतिर्निधिपतिर्निधिपते प्रजापतिर्जुषन्तां जुषन्तां प्रजापतिर्निधिपतिः प्रजापतिर्निधिपतिर्निधिपते प्रजापति प्रजापतिर्निधिपतिर्नो नो निधिपते प्रजापति प्रजापतिर्निधिपतिर्नः निधिपतिरिधिपतिः. ओम स्वस्ति. देवदेवोत्तमा देवता सार्वभौमा श्रीमदखिलाण्डकोटि ब्रह्माण्ड नायका आदिमध्यांतरहिता पुराण पुरुषोत्तमा श्रीभू समेत श्री वेंकटेश्वर स्वामिन् कल्याण महोत्सवान्ते सामवेद प्रिया सामवेदमवधारया. हरिः ओम अग्नायाहिवेतये कृणानो हव्यदातये निहोदादक्षि बर्हिषि. ओम एतत्सामगायन्नास्ते हा वूहा वूहा अहमन्नमहमन्नमहमन्नम् अहमन्नादो ओहमन्नादो ओहमन्नादः अहग्श्लोककृते अहमस्मि प्रथमजारुतास्य पूर्व
देवेभ्यो अमृतस्य नाभाये यो मा ददाति स इदेव महावाह अहमन्नमन्नमदन्तमात्मे अहं विश्वं भुवनमभ्यभवाम् सुवर्णशूली हरिः ओम देवदेवोत्तमा देवता सार्वभौमा श्रीमद किलांडकोटि ब्रह्मांड नायका श्रीभू समेत महायणमवधारय सामोहि महाबाहुं रघुवीरं महाबलं रावणं जाग्रतो दृष्ट्वा युद्धाय समुपस्थितम् रामो रामो राम इति प्रजानामभवन् कथाः रामभूतं जगदिदं रामे राज्यं प्रशासति जननी जन्मभूमिश्च स्वर्गादपि गरीयसी देवदेवोत्तमा देवता सार्वभौमा श्रीमद किलांडकोटि ब्रह्मांड नायक श्री वेंकटेश्वर स्वामिन् कल्याण महोत्सवान्ते भारतप्रिय भारतमवधारय ओम धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय परित्राणाय साधूनां विनाशाय दुष्कृतां धर्मसंस्थापनार्थाय सम्भवामि युगे युगे देवोत्तमा श्री वेंकटेश्वर स्वामिन् कल्याण महोत्सवान्ते भागवत प्रिय भागवतमवधारय సిరికించెప్పడు శంఖచక్రయుగముల్ చేదో యసందింపడు ఏ పరివారంబును చేరడభ్యగపతిన్ మన్నింపడు ఆకర్ణికాంతర ధమ్మిల్లము చక్కనొత్తడు వివాద ప్రోత్యత శ్రీ కుచోపరి చేలాంచలమైన వీడడు గజ ప్రాణవనోత్సాహి దేవదేవోత్తమా దేవతా సార్వభౌమ శ్రీమద్ కిలాండకోటి బ్రహ్మాండ నాయక సంగీత ప్రియ సంగీతమవధారయ के श्री महालक्ष्मी क्षीराब्धिकन्निके श्री महालक्ष्मी यारिगे वधुवगुवे महालक्ष्मी यारिगे वधुवगुवे महालक्ष्मी क्षीराब्धिकन्नि श्री महालक्ष्मी यारिगे वधुवगुवे महालक्ष्मी यारिगे वधुवगुवे शरदि बंधन रामचंद्रमूर्ति गो शरदि बंधन रामचंद्रमूर्ति गो परमात्मा अनंत पद्मनाभ गो शरदि बंधन रामचंद्रमूर्ति गो परमात्मा अनंत पद्मनाभ गो सरसि जनाभ श्री जनार्दन मूर्ति गो सरसि जनाभ श्री जनार्दन मूर्ति गो सरसि जनाभ श्री जनार्दन मूर्ति गो उभय कावेरी रंग पट्टणद रस 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 गो यारिगे वधुवगुवे महालक्ष्मी यारिगे वधुवगुवे चेलुव मुरुति बेलूर ಚೆನ್ನಿಗರಾಯನಿಗೋ ಚೆಲುವ ಮುರುತಿ ಬೇಲೂರ ಚೆನ್ನಿಗರಾಯನಿಗೋ ಗೆಳತಿ ಪೇಳೆ ಉಡುಪಿ ಶ್ರೀ ಕೃಷ್ಣರಾಯಗೋ ಇಳೆಯೊಳು ಪಾಣ
ಬದರಿ ನಾರಾಯಣ ಗೋ ನಳಿನಾಕ್ಷಿ ಪೇಳಮ್ಮ ಬದರಿ ನಾರಾಯಣ ಗೋ ನಳಿನಾಕ್ಷಿ ಪೇಳಮ್ಮ ಬದರಿ ನಾರಾಯಣ ಗೋ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುಗುವೆ ಮಲಯ ಜಗಂದಿ ಬಿಂಧೋ ಮಾಧವರಾಯನಿಗೋ 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 ಸುಲಭ ದೇವರು ಪುರುಷೋತ್ತಮಗೋ ಮಲಯ ಜಗಂದಿ ಬಿಂಧೋ ಮಾಧವರಾಯನಿಗೋ ಸುಲಭ ದೇವರು ಪುರುಷೋತ್ತಮಗೋ ಫಲದಾಯಕ ನಿತ್ಯ ಮಂಗಳದಾಯಕ ಗೋ ಫಲದಾಯಕ ನಿತ್ಯ ಮಂಗಳದಾಯಕ ಗೋ ಚೆಲುವೆನ ಚದಿಪೇಳು ಶ್ರೀ ವೆಂಕಟೇಶ ಗೋ ಚೆಲುವೆನ ಚದಿಪೇಳು ಶ್ರೀ ವೆಂಕಟೇಶ ಗೋ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ವಸವಾರ್ಚಿತ ಕಂಚಿ ವರದರಾಜನಿಗೋ ಶ್ರೀ ಮುಷ್ಣದಲ್ಲಿ ಆದಿವರಾಹನಿಗೋ ವಸವಾರ್ಚಿತ ಕಂಚಿ ವರದರಾಜನಿಗೋ ಶ್ರೀ ಮುಷ್ಣದಲ್ಲಿ ಆದಿವರಾಹನಿಗೋ ಶೇಷಶಾಯಿಯಾದ ಶ್ರೀಮ ನಾರಾಯಣ ಗೋ ಶೇಷಶಾಯಿಯಾದ ಶ್ರೀಮ ನಾರಾಯಣ ಗೋ ಸಾಸಿರ ನಾಮದೊಡೆಯ ಸಾಸಿರ ನಾಮದೊಡೆಯ ಸಾಸಿರ ನಾಮದೊಡೆಯ ಅಳಗಿರೀಶ ಗೋ ಸಾಸಿರ ನಾಮದೊಡೆಯ ಅಳಗಿರೀಶ ಗೋ ಯಾರಿಗೆ ವಧುವಾಗುವೆ ನೀನು ಯಾರಿಗೆ ವಧುವಾಗುವೆ ಶರಣಾಗತ ರಕ್ಷಕ ಸಾರಂಗ ಪಾಣಿ ಗೋ ಶರಣಾಗತ ರಕ್ಷಕ ಸಾರಂಗ ಪಾಣಿ ಗೋ ವರಗಳ ನೀಡುವ ಶ್ರೀನಿವಾಸ ಗೋ ಶರಣಾಗತ ರಕ್ಷಕ ಸಾರಂಗ ಪಾಣಿ ಗೋ ವರಗಳ ನೀಡುವ ಶ್ರೀನಿವಾಸ ಗೋ ಕುರುಕುಲಾಂತಕನಾದ ಗೋಪಾಲ ಮೂರ್ತಿ ಗೋ ಕುರುಕುಲಾಂತಕನಾದ ಗೋಪಾಲ ಮೂರ್ತಿ ಗೋ ಸ್ಥಿರವಾಗಿ ಪುರಂದರ ವಿಠಲರಾಯ ಗೋ ಸ್ಥಿರವಾಗಿ ಪುರಂದರ ವಿಠಲರಾಯ ಗೋ ಸ್ಥಿರವಾಗಿ ಪುರಂದರ ವಿಠಲರಾಯ ಗೋ ಕ್ಷೀರಾಬ್ದಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮೀ ಯಾರಿಗೆ ವಧುವಾಗುವೆ ಮಹಾಲಕ್ಷ್ಮೀ ಯಾರಿಗೆ ವಧುವಾಗುವೆ ದೇವದೇವೋತ್ತಮ ದೇವತಾ ಸಾರ್ವಭೌಮ ಶ್ರೀಮತಿಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ವೆಂಕಟೇಶ್ವರ ಸ್ವಾಮಿನ್ ಕಲ್ಯಾಣ ಮಹೋತ್ಸವಾಂತೆ ಭರತನಾಟ್ಯ ಪ್ರಿಯ ಭರತನಾಟ್ಯಮವಧಾರಯ.
वैकुण्ठपुरवासं वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं पङ्कजनेत्रं परमपवित्रं पङ्कजनेत्रं परमपवित्रं वेङ्कटाचलनिलयं वैकुण्ठपुरवासं पङ्कजनेत्रं परमपवित्रं शङ्खचक्रधर चिन्मयरूप वेङ्कटाचलनिलयं वैकुण्ठपुरवासं